श्री श्री शिक्षाष्टकम चेतो दर्पणमार्जना भवमाधावाग्नि निर्वापण श्रेया खैरवा चंद्रिका वितरण विद्यावदो जीवन आनंदाम्बुधिवर्धना प्रतिपदं पूर्णामृता स्वादना सर्वात्मा स्नपनं परम विजयते श्री कृष्ण संकीर्तना नाम नामकारी बहुधा निज सर्वशक्ति तत्रापिता नियमिता स्मरणेन कालः एतादृशी तव कृपा भगवन् ममापि दुर्दैवमीदृशम् यजानिनानुरागः त्रिनादपि सुनीचेन तरोरपि सहिष्णुना अमानीना मानदेन कीर्तनीया सदा हरि नदनं न जनं न सुंदरे कविता वा जगदीश कामये मम जन्मनि जन्मनीश्वरे भवदा भक्तिर्हेतुकी त्वयि अयि नन्दा तनुजा किंकरा पतितं मा विषमे भवाम्बुदा कृपया तव पाद पंकजा स्थितदूले सदृशं विचिन्तया नयनं गलदश्रुधारया वदनं गद्गदारुद्धाय गिरा पुलकैर्निश्चितं वपु कदा तव नामग्रहणे भविष्यति युगायितं निमिषेण चक्षुषा प्राविशायितं शून्यायितं जगत्सर्वं गोविन्दाविरहेण मे आश्लीष्य वा पादरतं पिणस्तु माम् अदृशना मर्महतं करोतु वा यथा तथा वा विदधातो लम्पटो मत्प्राणानाथस्तु सा एव नापरः हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे हरे। श्री श्री शिक्षाश्रम की जय, श्री चैतन्य महाप्रभु की जय। ಹರೇ ಕೃಷ್ಣ. ಎಸ್, ಈಗ ಕಳೆದ 18 ದಿವಸದಿಂದ ನಾನು
ಜಪ ಮಾಡಿ ಕೀರ್ತನೆ ಮಾಡಿ ಅಂತ ಹೇಳ್ತಿದ್ದೆ. ಈಗ ಅದರ ವಿಷಯ ನಾವು ತಿಳಿಯುವ, ಯಾಕೆ ಮಾಡಬೇಕು. ಎಸ್, ನೋಡಿ, ನಿಮ್ಗೆ ಹೇಳಿದ ಹಾಗೆ ಯುಗ ಧರ್ಮ ಪ್ರಕಾರ ಕಲಿಯುಗಕ್ಕೆ ಹರಿನಾಮ ಸಂಕೀರ್ತನ ಅಂದ್ರೆ ಸತ್ಯಯುಗಕ್ಕೆ ಧ್ಯಾನ, ತ್ರೇತಾಯುಗಕ್ಕೆ ಯಜ್ಞ, ಕಲಿಯುಗ ದ್ವಾಪರ ಯುಗಕ್ಕೆ ಅರ್ಚನಾ, ಕಲಿಯುಗಕ್ಕೆ ನಾಮ ಸಂಕೀರ್ತನ. ಮತ್ತೆ ಈ ಯುಗ ಅಂದ್ರೆ 6 ಅವತಾರಗಳು ಬೇರೆ ಬೇರೆ. ಅದರಲ್ಲಿ ಒಂದು ಪುರುಷಾವತಾರ, ಮತ್ತೆ ಲೀಲಾವತಾರ, ಮತ್ತೆ ಶಕ್ತವೇಷಾವತಾರ, ಗುಣಾವತಾರ, ಮನ್ವಂತರ ಅವತಾರ, ಮತ್ತೆ ಯುಗ ಅವತಾರ. ಯುಗ ಅವತಾರದಲ್ಲಿ ಚೈತನ್ಯ ಮಹಾಪ್ರಭು ಬರ್ತಾರೆ. ಹಾಗಾಗಿ ಆ ಯುಗ ಅವತಾರ ಪ್ರಕಾರ ಚೈತನ್ಯ ಮಹಾಪ್ರಭು ಈ ಸಂಕೀರ್ತನೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ 500 ವರ್ಷ ಹಿಂದೆ. ಈಗ ವೇದವ್ಯಾಸರು ಈ ಬ್ರಹ್ಮ ಸಂಹಿತೆಯಲ್ಲಿ ಉಲ್ಲೇಖ ಉಂಟು. ಮೊದಲನೇ ಸ್ಕಂದದ್ದು 1ನೇ ಅಧ್ಯಾಯದ 10ನೇ ಶ್ಲೋಕ. ಆ ಶ್ಲೋಕ ಅಂತ ಹೇಳ್ತಾನೆ ಅಂದ್ರೆ, ಪ್ರಾಯೇಣ ಅಲ್ಪಾಯುಷ ಸಭ್ಯ ಕಲೌ ಅಸ್ಮಿನ್ ಯುಗೇ ಜನ ಮಂದ ಮತಯೋ ಮಂದ ಭಾಗ್ಯೈ ಉಪದ್ರುತ. ಅಂದ್ರೆ ಈ ಶ್ಲೋಕ ಅಂತ ಹೇಳ್ತಾನೆ ಅಂದ್ರೆ, ಪ್ರಾಯೇಣ ಅಲ್ಪಾಯುಷ ಸಭ್ಯ ಅಂದ್ರೆ ಕಲಿಯುಗದ ಅವರ ಆಯುಷ ತುಂಬಾ ಕಡಿಮೆ, ಅಲ್ಪಾಯುಷ ಕಡಿಮೆ. ಯಾಕೆಂದ್ರೆ ಈ ಸತ್ಯಯುಗದಲ್ಲಿ 1 ಲಕ್ಷ ವರ್ಷ ಬದುಕ್ತಾ ಇದ್ರು. ವಾಲ್ಮೀಕಿ ಮಹರ್ಷಿ 60,000 ವರ್ಷ ಧ್ಯಾನ ಮಾಡಿ ಮತ್ತೆ ಅವರಿಗೆ ಕೃಷ್ಣ ಕಂಡದ್ದು. ಹಾಗಾಗಿ ಧ್ಯಾನ ಮಾಡುವುದಂದ್ರೆ ಅಷ್ಟು ಟೈಮ್ ಬೇಕು. ಈಗ 100 ವರ್ಷದಲ್ಲಿ ಧ್ಯಾನ ಆಗುದಿಲ್ಲ, ಮತ್ತೆ ಕಾಡುಗಳೆಲ್ಲ ಬೇಕು, ದಯವಿಟ್ಟು ತಿಳ್ಕೊಳ್ಳಿ. ಆಗ 1 ಲಕ್ಷ ವರ್ಷ ಇತ್ತು ಸತ್ಯಯುಗದಲ್ಲಿ. ತ್ರೇತಾಯುಗದಲ್ಲಿ 10,000 ವರ್ಷ, ಅದು 1 ಅದರಲ್ಲಿ ಕಡಿಮೆ ಆಯಿತು, 10,000 ಆಯಿತು. ಆಗ ಯಾಗ. ನೆಕ್ಸ್ಟ್ ಈ ದ್ವಾಪರ ಯುಗದಲ್ಲಿ 1,000 ವರ್ಷ, ಆಗ ಅರ್ಚನ. ಈ ಋಷಿವರೇಣ್ಯರು ಅಂದ್ರೆ ಈ ನೈಮಿಷಾರಣ್ಯದಲ್ಲಿ ಅವರು 1,000 ವರ್ಷ ಅಲ್ಲಿ ಈ ಭಾಗವತಮನ್ನು ರಿಸೈಟ್ ಮಾಡಿದ್ರಂತೆ. ಮತ್ತೆ ಕಲಿಯುಗಕ್ಕೆ 100 ವರ್ಷ. ಹಾಗಾಗಿ ಇದು ವೇದವ್ಯಾಸರು ಹೇಳಿದ್ದಾರೆ, ಪ್ರಾಯಣ ಅಲ್ಪಾಯುಷ ಸಭ್ಯ ಕಲವಸ್ಮಿನ್ ಯುಗೇ ಜನ. ಕಲಿಯುಗದ ಜನರ ಆಯುಷ ತುಂಬಾ ಕಡಿಮೆ. ಈಗ 100 ಉಂಟು, ಆದರೆ ಈ 12 ಸ್ಕಂದದಲ್ಲಿ, ಭಾಗವತಂ 12 ಸ್ಕಂದದಲ್ಲಿ ಹೇಳ್ತಾರೆ, ಅದರಲ್ಲಿ ಡೀಟೇಲ್ ಉಂಟು. ಕಲಿಯುಗದ ಎಂಡಲ್ಲಿ ಅಂತೆ. ಈಗ ಒಟ್ಟಿಗೆ ಕಲಿಯುಗ 4,32,000 ವರ್ಷ ಉಂಟು. ಈಗ 5,121 ವರ್ಷ ಆದದಷ್ಟೇ. ಇನ್ನೂ ಕೂಡ 4,27,000 ವರ್ಷ ಉಂಟು. ಕಲಿಯುಗದ ಎಂಡಲ್ಲಿ ಜನರು 25 ವರ್ಷ ಬದುಕಿದ್ರೆ ಅದು ಗ್ರೇಟ್ ಅಂತೆ. ಈ ರೀತಿ ಆಗ್ತದೆ ಅಂದ್ರೆ ಎಲ್ಲ. ಯಾಕಂದ್ರೆ ಶಾಸ್ತ್ರ ಏನು ತಪ್ಪಲ್ಲ, ಶಾಸ್ತ್ರ ಎಲ್ಲ ಪ್ರೆಡಿಕ್ಟ್ ಮಾಡಿ ಫ್ಯೂಚರ್ ಎಲ್ಲ ಅದರಲ್ಲಿ ಆಸ್ ಇಟ್ ಈಸ್. ಯಾಕೆಂದ್ರೆ ನೋಡಿ, ಶಾಸ್ತ್ರದಲ್ಲಿ ಯಾಕಂದ್ರೆ ಈ ಶುಕಮುನಿ ಹೇಳಿದಂತ ಭಾಗವತಂ 5,000 ವರ್ಷ ಹಿಂದೆ. ಆದರೆ ಇದು ಆಕ್ಚುಲಿ ಪುರಾತನ, ಸನಾತನ. ಯಾಕೆಂದ್ರೆ ಈ ಬ್ರಹ್ಮ ಸಂಹಿತ ಚೈತನ್ಯ ಮಹಾಪ್ರಭುಗೆ ಆದಿಕೇಶ್ವರ ಟೆಂಪಲ್ ಅಲ್ಲಿ ಬ್ರಹ್ಮ ಸಂಹಿತ ಸಿಕ್ತು. ಬ್ರಹ್ಮ ಸಂಹಿತ ಅಂದ್ರೆ ಬ್ರಹ್ಮ ಬರೆದ ಲಿಪಿ. ಅದು ಕೋಟ್ಯಾಂತರ ವರ್ಷದ ಹಿಂದೆ ಅದರಲ್ಲಿ ಭಾಗವತಂ ಉಲ್ಲೇಖ ಉಂಟು. ಹಾಗಾಗಿ ಭಾಗವತಂ 5,000 ವರ್ಷ ಬಂತಲ್ಲ, ಅದು ಪುರಾತನ ಸನಾತನ. ಆದ್ರೆ ಶುಕಮುನಿ ಅದನ್ನು 5,000 ವರ್ಷ ಹಿಂದೆ ಹೇಳಿದರು. ಆದ್ರೆ ಅದರಲ್ಲಿ ಉಲ್ಲೇಖ ಹೇಗುಂಟಂದ್ರೆ, ಬುದ್ಧನು ಬರುವುದುಂಟು, ಚೇತನ ಬರುವುದುಂಟು, ಎಲ್ಲ ಉಂಟು. ಮತ್ತೆ ಅದು ಕರೆಕ್ಟ್, ತಂದೆ ತಾಯಿ ಹೆಸರು ಎಂತ, ಎಲ್ಲ ಪ್ಲೇಸ್ ಎಂತ, ಇದೆಲ್ಲ ಕರೆಕ್ಟ್. ಹಾಗೆ ಕಲ್ಕಿದು ಕೂಡ ಉಂಟು. ಈ ರೀತಿ ಎಲ್ಲ ಅದು ಉಲ್ಲೇಖ ಕರೆಕ್ಟ್ ಇರ್ತದೆ. ಹಾಗಾಗಿ ಶಾಸ್ತ್ರ ಕೆಲವರು ಹೇಳ್ತಾರೆ ಮೈಥಾಲಜಿ. ತಪ್ಪು ಸರ್, ಮೈಥಾಲಜಿ ಅಲ್ಲ. ಮೈಥಾಲಜಿ ಅಂದ್ರೆ ಬೋಗಸ್, ಎಂತೆಂತ ಹೇಳುವಂಥದ್ದು. ಈಗ ಸೈನ್ಸ್ ನೋಡಿ, ಸೈನ್ಸ್ ಗೊತ್ತಿಲ್ಲ, ಈ ಸೋಕಾಲ್ಡ್ ಸೈನ್ಸ್ ಪ್ರಭಾವ ಹೇಳ್ತಾರೆ. ಅದು ಅಂದ್ರೆ ಇಮ್ಯಾಜಿನ್ ಮಾಡೋದು, ಆಗಿರ್ಬೋದು, ಈಗಿರ್ಬೋದು, ಆ ಡಾರ್ವಿನ್ ಥಿಯರಿ ಪ್ರಕಾರ ಇಲ್ಲ ಸರ್, ಇದರಲ್ಲಿ ಇಮ್ಯಾಜಿನ್ ಇಲ್ಲ. ಪ್ರಭಾವ ಹೇಳ್ತಾರೆ ಮೇ ಬಿ, ಪರ್ಹ್ಯಾಪ್ಸ್, ಮೈಟ್ ಬಿ, ಇದೆಲ್ಲ ಯಾವುದಿಲ್ಲ. ಇಲ್ಲಿ ಫ್ಯಾಕ್ಟ್. ಪ್ರಭಾವ ಹೇಳ್ತಾರೆ ವಿ ವಾಂಟ್ ಫ್ಯಾಕ್ಟ್. ಸೈನ್ಸ್ಗೆ ಫ್ಯಾಕ್ಟ್ ಕೊಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಆಗಿರ್ಬೋದು, ಹೀಗೆ ಆಗಿರ್ಬೋದು, ಹಾಗೆ ಆಗಿರ್ಬೋದು, ಹಾಗೆ. ಹಾಗಾಗಿ ಶಾಸ್ತ್ರ ಯಾವಾಗಲೂ ಫ್ಯಾಕ್ಟ್. ಹಾಗಾಗಿ ಕಲಿಯುಗದು ಆಯುಷ ಕಡಿಮೆ ಅಂತ ವೇದವ್ಯಾಸರು ಹೇಳಿದ್ದಾರೆ. ಪ್ರಾಯಣ ಅಲ್ಪಾಯುಷ ಸಭ್ಯ ಕಲವು ಅಸ್ಮಿನ್ ಯುಗೇ ಜನ ಮಂದ ಸುಮಂದ. ಮಂದ ಅಂದ್ರೆ ದಡ್ಡರಂತೆ. ಈಗ ಫಸ್ಟಿಗೆ ಶುಕಮುನಿ ಭಾಗವತಂ ಹೇಳಿದ್ರು ನೈಮಿಷಾರಣ್ಯದಲ್ಲಿ. ಆಗ ಸುತ ಗೋಸ್ವಾಮಿ ಅವರ ಶಿಷ್ಯ ಅವರಲ್ಲಿ ಇದ್ರು. ಅವರು ಕೇಳಿದ್ರು, ಅವರೇನು ನೋಟ್ಸ್ ಎಲ್ಲ ಮಾಡಲಿಲ್ಲ. ನೋಡಿ ಎಷ್ಟು ಶಾರ್ಪ್ ಇದ್ದಾರೆ ನೋಡಿ.
ಮತ್ತೆ ಎರಡನೇ ಬಾರಿ ಸುತ ಗೋಸ್ವಾಮಿ ಈ ಉಳಿದ ಋಷಿವರನಿಗೆ ಇನ್ನೊಮ್ಮೆ ನೈಮಿಷಾರಣ್ಯದಲ್ಲಿ ಹೇಳಿದರು. ಅವರು ಕೂಡ ಏನು ನೋಟ್ಸ್ ಮಾಡಲಿಲ್ಲ. ಹಾಗೆ ಅತಿ ಬುದ್ಧಿವಂತರು ಅವರು, ನಾವಾಗೆಲ್ಲ. ಇವರು ಹೇಳಿದ್ದಾರೆ, ಯಾಕೆಂದ್ರೆ ನಮಗೆ ಈಗ 18 ದಿವಸದ್ದು ನಮಗೆ ನೆನಪು ಬರುವುದಿಲ್ಲ ಇದು ಕ್ಲಾಸ್ ಮಾಡಿದ್ದು. ಯಾಕೆಂದ್ರೆ ಕಲಿಯುಗದ ಜನರದ್ದು ಬುದ್ಧಿ ಸ್ವಲ್ಪ ಕಡಿಮೆ. ಯಾಕೆಂದ್ರೆ ಇಲ್ಲಿ ಅವ್ರು ಹೇಳಿದ್ದಾರೆ ಮಂದ ಅಂದ್ರೆ ದಡ್ಡರಂತೆ, ಸುಮಂದ ಅಂದ್ರೆ ಅತಿ ದಡ್ಡರು, ಶತದಡ್ಡರು ಹೇಳ್ತಾರ, ಶತದಡ್ಡರು. ಮಂದ ಸುಮಂದ ಮತಯೋ ಮಂದ ಭಾಗ್ಯಾಹಿ ಉಪದ್ರುತ ಅಂದ್ರೆ ಯಾವಾಗ್ಲೂ ಡಿಸ್ಟರ್ಬ್ಡ್ ಕಂಡೀಷನ್ ಅಲ್ಲಿ ಇರುವಂತದ್ದು. ಹಾಗಾಗಿ ಇದು ಆಲ್ರೆಡಿ ಪ್ರೆಡಿಕ್ಟೆಡ್, ಇದರಲ್ಲಿ ಏನು ಆಚೆ ಇಲ್ಲ, ಮತ್ತೆ ಹಾಗೆ ಆಗ್ತಾ ಉಂಟು ಕಲಿಯುಗದಲ್ಲಿ. ಮತ್ತೆ ನೋಡಿ, ಕೃಷ್ಣ ಈ ದ್ವಾಪರ ಯುಗದ ಎಂಡ್ ಅಲ್ಲಿ ಅರ್ಜುನನಿಗೆ ಭಗವದ್ಗೀತೆ ಹೇಳಿದ. ಆಕ್ಚುಲಿ ಅರ್ಜುನ ನಿತ್ಯಸಿದ್ಧ, ಅರ್ಜುನನಿಗೆ ಹೇಗೆ ಹೇಳ್ಬೇಕಂತ ಅಗತ್ಯ ಇರಲಿಲ್ಲ. ಆದ್ರೆ ಕೃಷ್ಣ ಅರ್ಜುನನ ಭ್ರಮೆಗೆ ತಂದದ್ದು. ಕೃಷ್ಣ ಯಾಕೆ ಹೇಳಿದ ಅಂದ್ರೆ ಕೃಷ್ಣನಿಗೆ ಗೊತ್ತುಂಟು ಕಲಿಯುಗದ ಜನರು ಹೀಗೀಗೆ ಅಂತ, ಕಲಿಯುಗದ ಜನರ ಉಪಯೋಗಕ್ಕೆ ಬರಲಿ ಅಂತ ಕೃಷ್ಣ ಹೇಳಿದ. ಇದು ನಾವು ತಿಳಿಯಬೇಕಾದ ವಿಷಯ. ಇದು ನಮ್ಮ ಉಪಯೋಗಕ್ಕೆ ಅರ್ಜುನನನ್ನು ಭ್ರಮೆಗೆ ತಂದು ಹೇಳಿದ. ಈಗ ಕೃಷ್ಣ ಭಗವದ್ಗೀತೆ ಹೇಳಿದಾನೆ 18ನೇ ಅಧ್ಯಾಯದಲ್ಲಿ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಹಾಂ ತಾಂ ಸರ್ವ ಪಾಪಿಯೋಪ್ಯೋ ಮೋಕ್ಷಶಾಮಿ ಮಾ ಶುಚ. ಮತ್ತೆ 10ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಹೇಳಿದಾನೆ, ಆಂ ಸರ್ವಸ್ಯ ಪ್ರಭೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜತೆ ಬಾಂ ಭೂತ ಭಾವ ಸಮನ್ವಿತ. ಮತ್ತೆ 18ನೇ ಅಧ್ಯಾಯದ ಇನ್ನೊಂದು ಶ್ಲೋಕ ಹೇಳ್ತಾನೆ, ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಇಷ್ಟೆಲ್ಲ ಕೃಷ್ಣ ಹೇಳಿ, ಅಂದ್ರೆ ಇದರಲ್ಲಿ ಟೋಟಲ್ ಸರೆಂಡರ್ ಆಗ್ಬೇಕಂತ ಕೃಷ್ಣ ಹೇಳಿದ್ರು. ಈ ಶ್ಲೋಕ 3 ಶ್ಲೋಕ ತುಂಬಾ ಶ್ಲೋಕ ನಿಂತದ್ದು. ಆದ್ರೂ ಕೂಡ ಕಲಿಯುಗ ಜನರು ಸರೆಂಡರ್ ಆಗುದಿಲ್ಲ. ಯಾಕೆಂದ್ರೆ ನೋಡಿ, ನನ್ನ ಸಣ್ಣ ಒಂದು ಎಕ್ಸ್ಪೀರಿಯನ್ಸ್, ನಾನು ಪುಸ್ತಕ ವಿತರಣೆ ತುಂಬಾ ವರ್ಷದಿಂದ ಮಾಡ್ತಾ ಇದ್ದೇನೆ. ಪುಸ್ತಕ ವಿತರಣೆ ಹೇಗೆ ಅಂದ್ರೆ, ನಾನು ಈ ಪುಸ್ತಕ ವಿತರಣೆ ಮಾಡುವಾಗ ಇದನ್ನೆಲ್ಲ ಹೇಳ್ತೇನೆ ಶ್ಲೋಕ. ಅಂದ್ರೆ ಕೃಷ್ಣ ಈಗ ಹೇಳಿದ್ದಾನೆ, ಆಂ ಸರ್ವಸ್ವರು, ನಾನು ಅಂದ್ರೆ ಎಲ್ಲದರ ಒಡೆಯ ಅಂತ ಕೃಷ್ಣ ಹೇಳಿದ್ದಾನೆ. ಇದನ್ನೆಲ್ಲ ನಾನು ಅಲ್ಲಿ ಪ್ರಚಾರ ಮಾಡ್ತೇನೆ, ಅಂದ್ರೆ ಹೇಳ್ತೇನೆ, ಅದನ್ನು ಹೇಳಲೇಬೇಕು. ಅದು ಕೃಷ್ಣ ಹೇಳಿದ ಮೇಲೆ ಅದನ್ನು ಹೇಳಲೇಬೇಕು. ಆಗ ಕೆಲವು ಜನರು ಹೇಳುದು, ಕೃಷ್ಣ ಯಾಕೆ ಹೇಳಿದ್ರು, ಅದು ಕೃಷ್ಣ ಒಂದು ಅಹಂಕಾರ, ಕೃಷ್ಣ ಆಗ ಹೇಳ್ಬಾರ್ದು, ಆಂ ಸರ್ವಸ್ವರವು ಅದೊಂದು ಅಹಂಕಾರದಿಂದ ಹೇಳುದು. ಸರ್ವಧರ್ಮಾನ್ ಪರಿತ್ಯಜ್, ಕೃಷ್ಣ ಅದು ಅವನಿಗೆ ಶರಣಾಗದ, ಅದು ಕೂಡ ಒಂದು ಅಹಂಕಾರ. ಮನ್ಮನ ಅಭಾವ, ಕೃಷ್ಣನ ಚಿಂತಿಸ್ಬೇಕಂತೆ, ಅದು ಕೂಡ ಒಂದು ಅಹಂಕಾರ. ಈ ರೀತಿ ಹೇಳುವವರು ಇದ್ದಾರೆ. ಇದೆಲ್ಲ ಕೃಷ್ಣನಿಗೆ ಗೊತ್ತು, ಕಲಿಯುಗ ಜನದು ಅಹಂಕಾರ ಗೊತ್ತು. ಅಂದ್ರೆ ಇಷ್ಟು ಹೇಳಿದ್ರು ಕೂಡ ಒಪ್ಪುವುದಿಲ್ಲ. ಯಾಕೆ ನಾನು ಕೃಷ್ಣನ ಯೋಚನೆ ಮಾಡಬೇಕು, ಯಾಕೆ ಕೃಷ್ಣ, ಯಾಕೆ ಅದು ಕೃಷ್ಣದ ಅಹಂಕಾರ, ಕೃಷ್ಣ ಯಾಕೆ ಹೇಳುದು ಆ ರೀತಿ. ಹಾಗಾಗಿ ನಾನು ಅಂದ್ರೆ ಭೋಕ್ತಾರ, ನಾನು ಕೃಷ್ಣ 5ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ, ಭೋಕ್ತಾರಾಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತೋ ಶಾಂತಿ ಇಚ್ಛತಿ. ಅಂದ್ರೆ ಎಂಜಾಯರ್ ನಾನು, ಸರ್ವಲೋಕ ಮಹೇಶ್ವರ, ಎಲ್ಲ ಲೋಕದ ಕಂಟ್ರೋಲರ್ ನಾನು, ಕೃಷ್ಣ ಹೇಳಿದ್ದಾನೆ. ಆದ್ರೂ ಕೂಡ ಜನರು ಹೇಳುದು, ಭೋಕ್ತಾರ ನಾನು ಕಂಟ್ರೋಲರ್, ನಾನು ಕೆಲಸ ಮಾಡಿ ದುಡಿಯುವುದು, ನಾನು ಮನೆಯನ್ನು ಕಂಟ್ರೋಲ್ ಮಾಡುದು, ಈ ರೀತಿ ಹೇಳ್ತಾರೆ. ನಾನು ಎಂಜಾಯರ್. ಈ ರೀತಿ ತುಂಬಾ ಮಂದಿ, ಅಂದ್ರೆ ಈ ಪುಸ್ತಕ ವಿತರಣೆಯಲ್ಲಿ ತುಂಬಾ ಮಂದಿ, ತುಂಬಾ ಅದು ನಮಗೆ ಕೇಳಿ ಸಾಕಾಗಿದೆ. ಅಂದ್ರೆ ಜನರು ಇಂಥವರು ಇದ್ದಾರೆ. ಇದು ಕೃಷ್ಣನಿಗೆ ಕೂಡ ಗೊತ್ತುಂಟು. ಅದೇ ಕೃಷ್ಣ ಎಂತ ಮಾಡ್ತಾನೆ, ಒಳ್ಳೆ ಒಂದು ಪ್ಲಾನ್ ಮಾಡ್ತಾನೆ. ಈಗ ಇದಕ್ಕೆ ನಿಮಗೆ ಒಳ್ಳೆ ಉದಾಹರಣೆ ಕೊಡುವ. ಈಗ ನೀವು ಒಂದು ಕಡೆ ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ಬಾಸ್ ಇದ್ದಾರೆ, ನಿಮ್ಮ ಮ್ಯಾನೇಜರ್. ನೀವು ಕೆಲಸ ಮಾಡ್ತಿದ್ದೀರಿ, ಆದ್ರೆ ಗಡಿ ನಿಮ್ಗೆ ಹರಾಸ್ಮೆಂಟ್, ಅದು ಮಾಡು, ಇದು ಮಾಡು, ಇದು ಮಾಡು, ಅದು ಮಾಡು, ಇದು ಮಾಡು. ನೀವು ಕಡೆಗೆ ಎಂತ ಆಗ್ತದೆ, ಎಂತ ಯಾವ ಸೀಮೆ ಮ್ಯಾನೇಜರ್ ಮಾರೆ ಬೆನ್ನು ಬಿಡುವುದಿಲ್ಲ ಮಾರಿ, ಎಂತ ಮಾಡುದು ಮಾರೆ. ಮತ್ತೆ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಅದು ಇಂಟ್ರೆಸ್ಟ್ ಬರುವುದಿಲ್ಲ. ಅಂದ್ರೆ ಅವು ಯಾವಾಗಲೂ ಅದು ಮಾಡು, ಇದು ಮಾಡು, ಇದು ಮಾಡು. ಮತ್ತೆ ನೀವು ಹೊರಗೆ ಬಂದು ಹೇಳ್ತೀರಿ, ಎಂತ ಮಾರ ಇಂಥ ಮ್ಯಾನೇಜರ್ ಯಾಕೆ ಮಾರ, ಹಾಗೆ ಹೇಳ್ತೀರಿ. ಅದೇ ಇನ್ನೊಂದು ಮ್ಯಾನೇಜರ್ ಬರ್ತಾನೆ, ನಿಮ್ಮೊಟ್ಟಿಗೆ ಕೆಲಸ ಮಾಡ್ತಾನೆ, ಎಂತ ಹೇಳುವುದಿಲ್ಲ ನಿಮ್ಮೊಟ್ಟಿಗೆ. ಆಗ ನೀವು ಹೇಳ್ತೀರಿ, ಎಂತ ಮ್ಯಾನೇಜರ್ ಮಾರೆ, ಮ್ಯಾನೇಜರ್ ಅನ್ನೋ ಸ್ವಲ್ಪ ಕೂಡ ಗೊತ್ತಿಲ್ಲ, ನಮ್ಮೊಟ್ಟಿಗೆ ಕೆಲಸ ಮಾಡ್ತಾರ, ಈ ರೀತಿ ನಾವು ಹೇಳ್ತೇವೆ. ಅದೇ ರೀತಿ ಕೃಷ್ಣ ಕೂಡ ಪ್ಲಾನ್ ಮಾಡಿದ. ಅಂದ್ರೆ ಕೃಷ್ಣ ಇದನ್ನೆಲ್ಲ ಹೇಳಿದಾನೆ ಭಗವದ್ಗೀತೆಯಲ್ಲಿ, ಸರ್ವಧರ್ಮ ಪರಿತ್ಯಜ ಹಾಂ ಸರ್ವಸ್ವ ಮನ್ಮನ ಭಕ್ತು. ಆದ್ರೂ ಕೂಡ ಜನರು ಬರುವುದಿಲ್ಲ. ಹಾಗೆ ಕೃಷ್ಣ ಆ ಭಕ್ತರ ರೂಪದಲ್ಲಿ ಬರ್ತಾನೆ. ಅದು ಯಾರು, ಚೈತನ್ಯ ಮಹಾಪ್ರಭು.
ಭಕ್ತರ ರೂಪದಲ್ಲಿ ಬರ್ತಾನೆ. ಮತ್ತೆ ಚೈತನ್ಯ ಮಹಾಪ್ರಭು ಹೇಗೆ ಅಂದ್ರೆ ಈ ಮಾಯಾಪುರಲ್ಲಿ ನವದೀಪ್ ಮಾಯಾಪುರಲ್ಲಿ ಜನರಲ್ಲಿ ಹೇಳ್ತಾರೆ, ಚೈತನ್ಯ ಮಹಾಪ್ರಭು ನೀವು ಕೃಷ್ಣ, ಇದು ತಪ್ಪು, ದೊಡ್ಡ ಕಿವಿಗೆ ಈ ಬೆರಳು ಹಿಡಿದಾರೆ, ಇದು ದೊಡ್ಡ ಅಪರಾಧ, ಈಗ ಹೇಳ್ಬಾರ್ದು, ಮನುಷ್ಯರನ್ನು ನೀವು ಕೃಷ್ಣ ಅಂತ ಹೇಳ್ಬಾರ್ದು, ತಪ್ಪು ತಪ್ಪು ತಪ್ಪು. ಅಂದ್ರೆ ಅವರು ಆ ಭಕ್ತರ ರೂಪದಲ್ಲಿ ಬಂದು ಆ ಭಕ್ತರ ಒಂದು ಭಕ್ತನ ಆ ಇದನ್ನು ತೋರಿಸಲಿಕ್ಕೆ ನಮಗೆ ಬಂದಿದ್ದಾರೆ. ಚೈತನ್ಯ ಮಹಾಪ್ರಭು ಬಂದದ್ದು 500 ವರ್ಷದ ಹಿಂದೆ. ಅದು ಕೋಲ್ಕತ್ತಾಗಿಂತ 150 ಕಿಲೋಮೀಟರ್ ನಾರ್ತ್ ಸೈಡ್ ಮಾಯಾಪುರ ಅಂತ. ಈಗ ನಮ್ಮ ಮಾಯಾಪುರಲ್ಲಿ TOVP, ಟೆಂಪಲ್ ಆಫ್ ವೇದಿಕ್ ಪ್ಲಾನೆಟೋರಿಯಂ, ಅಂದ್ರೆ ವೇದಿಕ್ ಕಾಸ್ಮಾಲಜಿ ಬಗ್ಗೆ ನಾವು ಅದರಲ್ಲಿ ಯಾಕಂದ್ರೆ ಇದು ಪ್ರಭುಪಾದ ಇಚ್ಛೆ ಆಗಿತ್ತು. ಪ್ರಭುಪಾದ ಹೇಳಿದ್ರು, ಹೇಗೆಂದ್ರೆ ಪ್ರಭುಪಾದ ಒಂದು ಇಚ್ಛೆ ಅಂತ ಅಂದ್ರೆ ನೋಡಿ, ನಮ್ದೆಲ್ಲ ಈ ಸಣ್ಣ ಪುಟ್ಟ ಇಚ್ಛೆ, ಡಿಸೈರ್. ಪ್ರಭುಪಾದ ಹೇಳ್ತಾರೆ, ಐ ವಾಂಟ್ ಟು ಚೇಂಜ್ ದ ವರ್ಲ್ಡ್ ಹೌ ದೇ ಆರ್ ಸೀಯಿಂಗ್. ನೋಡಿ, ನಮ್ಗೆ ಹಾಗೆ ನಮ್ದು ಸಣ್ಣ ಸಣ್ಣ ಇಚ್ಛೆ ಅಂತೆ, ಅಂದ್ರೆ ಸ್ವಲ್ಪ ಪ್ರಚಾರ ಮಾಡಬೇಕು ಈ ರೀತಿ. ಆದ್ರೆ ಪ್ರಭುಪಾದ ಇದು ಹಾಗೆಲ್ಲ. ಪ್ರಭುಪಾದ ಇದು ವರ್ಲ್ಡ್ ಅನ್ನು ಐ ವಾಂಟ್ ಟು ಚೇಂಜ್ ದ ವರ್ಲ್ಡ್ ಹೌ ದೇ ಆರ್ ಸೀಯಿಂಗ್, ಅಂದ್ರೆ ಎಲ್ಲರೂ ಕೃಷ್ಣ ಪ್ರಜ್ಞೆ ಆಗ್ಬೇಕಂತ ಅವರ ಇಚ್ಛೆ. ಹಾಗಾಗಿ ಪ್ರಭುಪಾದ ಹೇಳಿದ್ದಾರೆ, ಯು ಬಿಲ್ಡ್ ವೇದಿಕ್ ಅಂದ್ರೆ TOVP, ಟೆಂಪಲ್ ಆಫ್ ವೇದಿಕ್ ಪ್ಲಾನೆಟೋರಿಯಂ, ಅಂಡ್ ಶೋ ಪೀಪಲ್ ಅಬೌಟ್ ವೇದಿಕ್ ಕಾಸ್ಮಾಲಜಿ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ 500 ಕೋಟಿ ಪ್ರಾಜೆಕ್ಟ್ ಆಲ್ಮೋಸ್ಟ್ ಆಗಿದೆ, ನೆಕ್ಸ್ಟ್ ಇಯರ್ ಇನಾಗ್ರೇಷನ್ ಆಗಿದೆ. ಅದು ಚೈತನ್ಯ ಮಹಾಪ್ರಭು ಬರ್ತ್ ಪ್ಲೇಸ್ ಅಲ್ಲಿ. ಅದು 150 ಕಿಲೋಮೀಟರ್ಸ್ ನಾರ್ತ್ ಸೈಡ್ ಅಲ್ಲಿ ಬೀಳ್ತದೆ. ಎಸ್, ಈಗ ಚೈತನ್ಯ ಮಹಾಪ್ರಭುಗೆ ಸ್ವಲ್ಪ ನಿಮಗೆ ತಿಳಿಸ್ತೇನೆ. ನೋಡಿ, ಚೈತನ್ಯ ಮಹಾಪ್ರಭು ಬಂದದ್ದು ಅವರ ಇಂಟೆನ್ಷನ್ ಎಂತಂದ್ರೆ ಈ ಸಂಕೀರ್ತನ ಯಜ್ಞ ಪ್ರಾರಂಭಿಸಲಿಕ್ಕೆ ಬಂದದ್ದು. 2 ಇಂಟೆನ್ಷನ್. ಒಂದು, ಸಂಕೀರ್ತನ ಯಜ್ಞ ಸ್ಟಾರ್ಟ್ ಮಾಡ್ಲಿಕ್ಕೆ ಬಂದದ್ದು, ಯಾಕೆಂದ್ರೆ ಅವರು 6 ವರ್ಷ ಸಂಕೀರ್ತನ ಯಜ್ಞ ಭಾರತದ ಎಲ್ಲ ಕಡೆ ಅವರು ಮಾಡಿದ್ರು. ಮತ್ತೆ ಆ ರಾಧಾರಾಣಿಯ ಮೂಡನ್ನು ಟೇಸ್ಟ್ ಮಾಡ್ಲಿಕ್ಕೆ ಬಂದದ್ದು ಕೃಷ್ಣನೇ, ಆದ್ರೆ ರಾಧಾರಾಣಿಯ ಮೂಡಲ್ಲಿ ಬಂದದ್ದು. ಯಾಕೆಂದ್ರೆ ರಾಧಾರಾಣಿ ಎಲ್ಲ ಅಂದ್ರೆ ಡೀಟೇಲ್ ಅನ್ನು, ಎಲ್ಲ ಕೃಷ್ಣನ ಡೀಟೇಲ್ ಅನ್ನು ಫುಲ್ಫಿಲ್ ಮಾಡ್ತಾಳೆ. ಕೃಷ್ಣನಿಗೆ ಎಂತ ಬೇಕೋ ಅದನ್ನು ಈಡೇರಿಸುವಂಥದ್ದು. ಹಾಗಾಗಿ ಅದು ಹೇಗೆ ಸಾಧ್ಯ ಅಂತ ಆ ಕೃಷ್ಣನೇ ರಾಧಾರಾಣಿಯ ಮೂಡಲ್ಲಿ ಬರುವುದು. ಹಾಗಾಗಿ ಮಹಾವದನ ಅಂದ್ರೆ ರಾಧಾರಾಣಿ ತುಂಬಾ ಕಂಪ್ಯಾಷನ್ ಅಂತೆ. ಆ ಮೂಡಲ್ಲಿ ಬರುವಾಗ ಚೈತನ್ಯ ಮಹಾಪ್ರಭು ತುಂಬಾ ಕಂಪ್ಯಾಷನ್. ಹಾಗಾಗಿ ಅವರು ಬಂದ ವಿಷಯ ಅಂತ ಅಂದ್ರೆ ಕೃಷ್ಣ ಪ್ರೇಮಕ್ಕೆ ಕೊಡ್ಲಿಕ್ಕೆ. ಅದಕ್ಕಿಂತ ಮುಂಚೆ ಕೃಷ್ಣ ಪ್ರೇಮ ಸುಲಭವಾಗಿ ಸಿಗಲಿಲ್ಲ. ಅದು ಚೈತನ್ಯ ಮಹಾಪ್ರಭು ಎಲ್ಲರಿಗೂ ನಗರ ನಗರಕ್ಕೆ ಈ ಕೃಷ್ಣ ಪ್ರೇಮ ಕೊಟ್ರು. ಮತ್ತೆ ಚೈತನ್ಯ ಮಹಾಪ್ರಭುದು ಜೀವನ ಶೈಲಿ ಹೇಳುವುದಾದ್ರೆ, ಅವರು ಮೊದಲ 24 ವರ್ಷ ಗೃಹಸ್ಥ ಆಗಿದ್ರು, ಮತ್ತೆ 24 ವರ್ಷ ಸನ್ಯಾಸ ಆಗಿದ್ರು. ಫಸ್ಟ್ 24 ವರ್ಷ ಅವರು ಮಾಯಾಪುರಲ್ಲಿದ್ರು ಕೋಲ್ಕತ್ತಾದಲ್ಲಿ. ಮತ್ತೆ ಅವರು ಸನ್ಯಾಸ ಆದ್ಮೇಲೆ 6 ವರ್ಷ ಭಾರತದ ಎಲ್ಲ ಕಡೆ ಈ ಸಂಕೀರ್ತನ ಯಜ್ಞ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಕಡೆಯ 18 ವರ್ಷ ಅವರು ಜಗನ್ನಾಥ ಪುರಿಯಲ್ಲಿ ಇದ್ರು. ಜಗನ್ನಾಥ ಪುರಿಯಲ್ಲಿ ಅವರು ತುಂಬಾ ಅಂದ್ರೆ ಲಾಸ್ಟ್ ಅವರ 10 ವರ್ಷ ಇಂಟೆನ್ಸ್ ಸಪರೇಷನ್, ಅಂದ್ರೆ ಕೃಷ್ಣನೊಟ್ಟಿಗೆ ಇಂಟೆನ್ಸ್ ಸಪರೇಷನ್. ಇದು ಹೈಯೆಸ್ಟ್, ಇದು ನಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ. ಇದಂದ್ರೆ ಎಂತ ಹೇಳೋದು, ಉನ್ನತ ಲೆವೆಲ್ ಭಕ್ತಿಯಲ್ಲಿ ಅದು ನಮ್ಗೆ ಅರ್ಥ ಆಗ್ಬೋದು. ಅದು ಯಾಕೆಂದ್ರೆ ಅದು ಅಂತ್ಯಲೀಲ ಉಂಟು, ಆದ್ರೆ ಅಂತ್ಯಲೀಲ ನಮ್ಗೆ ಅದಕ್ಕೆ ಹೇಳೋದು. ಪ್ರಭುಪಾದ ಹೇಳ್ತಾರೆ, ಭಗವದ್ಗೀತಾ ಇಸ್ ಅ ಗ್ರಾಜುಯೇಷನ್, ಭಾಗವತಮ್ ಇಸ್ ಅ ಪೋಸ್ಟ್ ಗ್ರಾಜುಯೇಷನ್, ಚೈತನ್ಯ ಚರಿತಾಮೃತ ಇಸ್ ಅ PhD. ಅಂದ್ರೆ ಸ್ವಲ್ಪ ಹೈ ಉಂಟದು. ಹೈ ಅಂದ್ರೆ ನಾವು ಭಕ್ತರಾದ್ರೆ ಜಪ ಮಾಡಿದ್ರೆ ಮತ್ತೆ ನಮ್ಗೆ ಅರ್ಥ ಆಗ್ತದೆ. ಜಪ ಮಾಡದೇ ಇದ್ರೆ ನಮ್ಗೆ, ಯಾಕೆಂದ್ರೆ ಪ್ರಭುಪಾದ ಹೇಳ್ತಾರೆ, ಇದು ಎಸೆನ್ಸ್ ಆಫ್ ಕೃಷ್ಣ ಕಾನ್ಶಿಯಸ್ನೆಸ್ ಇಸ್ ಚಾಂಟಿಂಗ್. ಈ ಜಪವು ಕೃಷ್ಣ ಪ್ರಜ್ಞೆಯ ಎಸೆನ್ಸ್ ಅಂತ ಪ್ರಭುಪಾದ ಹೇಳ್ತಾರೆ. ಹಾಗಾಗಿ ಈ ರೀತಿ ಚೈತನ್ಯ ಮಹಾಪ್ರಭು, ಮತ್ತೆ ಅವರು ಚೈತನ್ಯ ಮಹಾಪ್ರಭು ಎಂತ ಅಂದ್ರೆ ಸ್ಟಾರ್ಟಿಂಗ್ ಅವ್ರು ಮಾಯಾಪುರಲ್ಲಿರುವಾಗ ಅವರೆಂತ ಅಂದ್ರೆ ಶ್ರೀವಾಸ ಅಂದ್ರೆ ನಾರದ ಮುನಿ ಅವರ ಮನೆ, ಅವರ ಚೈತನ್ಯ ಮಹಾಪ್ರಭು ಚೈತನ್ಯ ಮಠದ ಹತ್ತಿರ ಇರುವಂಥದ್ದು. ಅಲ್ಲಿ ಅಂದ್ರೆ ಶ್ರೀವಾಸ ಪ್ರಭು, ಅದ್ವೈತಾಚಾರ್ಯ ಮತ್ತೆ ಕ್ಲೋಸ್ ಅಸೋಸಿಯೇಟ್ಸ್ ಅವರ, ಯಾಕೆಂದ್ರೆ ಅಲ್ಲಿನ ಅಸೋಸಿಯೇಟ್ ಅಂದ್ರೆ ಚೈತನ್ಯ ಕೃಷ್ಣ ಬರುವಾಗ ಅವರ ಎಲ್ಲ ಸಂಗಡಿಗರು ಬರ್ತಾರೆ. ಈ ಅದ್ವೈತ ಪ್ರಭು ಅಂದ್ರೆ ಶಿವ, ಮತ್ತೆ ಎಲ್ಲ ಅಸೋಸಿಯೇಟ್ಸ್ ಗದಾಧರ್, ಇವರೆಲ್ಲ ಬಾಗಿಲಾಕಿ ಆ ಶ್ರೀವಾಸ್ ಆಂಗನ್ ಮನೆಯಲ್ಲಿ ಕೀರ್ತನ್ ಮಾಡ್ತಿದ್ರು. ಅದು ಕೂಡ ಹೇಗಂದ್ರೆ ಕಂಟಿನ್ಯೂ 12 ಗಂಟೆ ವಿತ್ ಡ್ಯಾನ್ಸ್ ಎಕ್ಸ್ಟಸಿ ಕೀರ್ತನ್ ಅಂದ್ರೆ. ಹಾಗಾಗಿ ಅಲ್ಲಿ ಒಂದು ಈ ಇನ್ಸ್ಟೆನ್ಸ್ ನಾನು ಹೇಳಬೇಕು. ಅಲ್ಲಿ ಒಬ್ಬ ಬ್ರಾಹ್ಮಣ ಅವೆಂತ ಮಾಡ್ತಾನೆ, ಅವನಿಗೆ ಇದು ಗೊತ್ತಾಗ್ತದೆ, ಅಂದ್ರೆ ಅವನಿಗೆ ಕೂಡ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅವನಿಗೆ ಇಷ್ಟ.
ಅವೆಂತ ಮಾಡ್ತಾನೆ, ಒಂದು ದಿವಸ ಬರ್ತಾನೆ, ಫಸ್ಟಿಗೆ ಕೇಳ್ತಾನೆ, ಆದರೆ ಇವರು ಭಾಗ್ಯರಾಕಿ ಮಾಡುವುದು. ಒಂದು ದಿವಸ ಒಳಗೆ ಬರ್ತಾನೆ, ಕೂತ್ಕೊಳ್ತಾನೆ. ಆ ದಿವಸ ಚೈತನ್ಯ ಮಹಾಪ್ರಭು ಕೀರ್ತನ ಮಾಡೋದಿಲ್ಲ. ಚೈತನ್ಯ ಹೇಳ್ತಾರೆ, ಇಲ್ಲಿ ಒಬ್ಬ ಬ್ರಾಹ್ಮಣ ಇದ್ದಾನೆ, ಯಾಕೆಂದ್ರೆ ಈ ಕೃಷ್ಣ ಪ್ರಜ್ಞೆ, ಆ ಇಂಟೆನ್ಸ್ ಸಪರೇಷನ್ ಲವ್, ಅದು ಸುಲಭವಾಗಿ ಅರ್ಥ ಆಗುದಿಲ್ಲ, ಎಷ್ಟೋ ಮಂದಿಗೆ ಅರ್ಥ ಆಗುದಿಲ್ಲ. ಹಾಗಾಗಿ ಶ್ರೀವಾಸ ಪ್ರಭುಪಾದರು ಹೇಳ್ತಾರೆ, ಅವನನ್ನು ಹೊರಗೆ ಕಳಿಸು, ಮತ್ತೆ ನಾವು ಈ ಕೀರ್ತನ ಸ್ಟಾರ್ಟ್ ಮಾಡುವ. ಯಾಕೆಂದ್ರೆ ನಾವು ಡ್ಯಾನ್ಸ್ ಎಕ್ಸ್ಪ್ರೆಸ್ ಅಲ್ಲಿ ಮಾಡುವಾಗ ಅವ ನಮ್ಮನ್ನು ಹುಚ್ಚ ಅಂತ ಎಣಿಸುವ, ಯಾಕಂದ್ರೆ ಅವನಿಗೆ ಗೊತ್ತಿಲ್ಲ ಎಂತ ಅಂತ. ಇದು ಇಂಟೆನ್ಸ್ ಸಪರೇಷನ್ ಅಂತ ಹೇಳ್ತಾರೆ. ಎಸ್, ಆ ರೀತಿ. ಮತ್ತೆ ನೋಡಿ, ಚೈತನ್ಯ ಮಹಾಪ್ರಭು ಅವರ ಜೀವನದಲ್ಲಿ ಈ 48 ವರ್ಷದಲ್ಲಿ ಅವರು ಈ 8 ಶ್ಲೋಕವನ್ನು ಮಾತ್ರ ಕೊಟ್ಟದ್ದು. ಅದು ಕೂಡ 8 ಶ್ಲೋಕ ಹೇಗಂದ್ರೆ ಬೇರೆ ಬೇರೆ ಟೈಮಲ್ಲಿ ಅವರು ಹೇಳಿದರು, ಮತ್ತೆ ಯಾವುದು ಬರೀಲಿಲ್ಲ. ಮತ್ತೆ ಎಲ್ಲ ಬರೆದದ್ದು ಈ ಗೋಸ್ವಾಮಿಗಳು. ಅದರಲ್ಲಿ ಮೇನ್ 2 ಗೋಸ್ವಾಮಿ, ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ. ಇಬ್ಬರು ಕೂಡ ಅಣ್ಣ ತಮ್ಮ. ಅವರು ನವಾಬ್ ಹುಸೇನ್ ಶಾ ಬಂಗಾಳದಲ್ಲಿದ್ದ, ಅವನ ರಾಜ್ಯದಲ್ಲಿ ಒಬ್ಬರು ಫೈನಾನ್ಸ್ ಮಿನಿಸ್ಟರ್, ಇನ್ನೊಬ್ರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಅವರು ಸ್ಕಾಲರ್ ಅಂದ್ರೆ ಅರಬಿಕ್, ಪರ್ಷಿಯನ್, ಸಂಸ್ಕೃತ್, ಇಂಗ್ಲಿಷ್, ಬೆಂಗಾಲಿ, ಈ 5 ಭಾಷೆಯಲ್ಲಿ ಅವರು ಸ್ಕಾಲರ್ ಆಗಿದ್ರು. ಆದ ಕಾರಣ ನವಾಬ್ ಹುಸೇನ್ ಶಾ ಅವರನ್ನು ಪೊಸಿಷನ್ ಕೊಟ್ಟ. ಮತ್ತೆ ಚೈತನ್ಯ ಮಹಾಪ್ರಭು ಭೇಟಿ ಆಗ್ತಾರೆ, ಮತ್ತೆ ಆ ಕೆಲಸವನ್ನು ಬಿಡ್ತಾರೆ. ಮತ್ತೆ ಸನಾತನ ಗೋಸ್ವಾಮಿಗೆ ದಶವಮೇಧ ಘಾಟ್ ಕಾಶಿಯಲ್ಲಿ, ಅಲ್ಲಿ 10 ದಿವಸ ಕೃಷ್ಣ ಪ್ರಜ್ಞೆ ಬಗ್ಗೆ ಹೇಳ್ತಾರೆ ಚೈತನ್ಯ ಮಹಾಪ್ರಭು. ಮತ್ತೆ ರೂಪ ಗೋಸ್ವಾಮಿಗೆ ಈ ಪ್ರಯಾಗಲ್ಲಿ 10 ದಿವಸ ಕೃಷ್ಣ ಪ್ರಜ್ಞೆ ಬಗ್ಗೆ ಹೇಳ್ತಾರೆ. ಮತ್ತೆ ರಮಾನಂದರಾಯ ಅಂದ್ರೆ ಚೈತನ್ಯ ಮಹಾಪ್ರಭು ಹೇ ಕೃಷ್ಣ, ರಮಾನಂದರಾಯ ಅರ್ಜುನ. ಯಾಕೆಂದ್ರೆ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ನಾನು ಯಾವಾಗೆಲ್ಲ ಅಂದ್ರೆ ಈ 4ನೇ ಅಧ್ಯಾಯದಲ್ಲಿ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾವ ಇಕ್ಷ್ವಾಕು ಅಬ್ರವೀತ್. ಅಲ್ಲಿ ಹೇಳ್ತಾನೆ, ಈ ವಿವಸ್ವಾನಿಗೆ ಹೇಳುವಾಗ ಎಷ್ಟೋ ಕೋಟಿ ವರ್ಷದಿಂದ ನೀನು ಇದ್ದೀಯಾ, ಆದ್ರೆ ನಿಂಗೆ ನೆನಪಿಲ್ಲ, ನನಗೆ ಎಲ್ಲವೂ ನೆನ್ಕೊಂಡು. ಹಾಗಾಗಿ ಕೃಷ್ಣ ಯಾವಾಗೆಲ್ಲ ಬರ್ತಾರೆ ಆಗ ಅರ್ಜುನ ಕೂಡ ಬರ್ತಾನೆ. ಅರ್ಜುನ ಕೃಷ್ಣನ ನಿತ್ಯ ಸೇವಕ. ಹಾಗಾಗಿ ಇಲ್ಲಿ ಕೂಡ ರಾಮಾನಂದರಾಯ ಬೇರೆ ಯಾರಲ್ಲ, ಅರ್ಜುನ. ರಾಮಾನಂದರಾಯ ಹೇಳ್ತಾನೆ, ಅಂದ್ರೆ ಜೀವನದ ಗುರಿ ಅಂತ. ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನೀನು ಹೇಳು. ಚೈತನ್ಯ ಮಹಾಪ್ರಭು ಯಾವಾಗಲೂ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಾಮಾನಂದರಾಯ, ಸ್ವರೂಪ್ ದಾಮೋದರ್ ಕ್ಲೋಸ್ ಅಸೋಸಿಯೇಟ್ ಚೈತನ್ಯ ಮಹಾಪ್ರಭು. ಅಂದ್ರೆ ಸ್ವರೂಪ್ ದಾಮೋದರ್ ಲಲಿತಾ ಅಂತ ಹೇಳ್ತಾರೆ. ಅಂದ್ರೆ ಯಾವಾಗಲೂ ರಾಧಾರಾಣಿ ನೋಡಿ, ಕೃಷ್ಣ ರಾಧಾರಾಣಿ, ಕೃಷ್ಣನ ಈಚೆ ಇರುವಂತದ್ದು ಲಲಿತಾ, ರಾಧಾರಾಣಿ ಈಚೆ ಇರುವಂತದ್ದು ವಿಶಾಖ. ಮತ್ತೆ ರಮಾನಂದರಾಯಗೆ ವಿಶಾಖ ಅಂತ ಕೂಡ ಹೇಳ್ತಾರೆ ಆ ಶಾಸ್ತ್ರದಲ್ಲಿ ಉಲ್ಲೇಖಗೊಂಡು. ಹಾಗಾಗಿ ಈ ಎಂತ ಹೇಳುದು, ರಮಾನಂದರಾಯ ಹತ್ರ ಹೇಳ್ತಾರೆ ಜೀವನದ ಗುರಿ ಅಂತ, ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂತ. ಅದಕ್ಕೆ ರಮಾನಂದರಾಯ ಹೇಳ್ತಾರೆ, ನಾನು ಎಂತ ಹೇಳುದು ಮಹಾಪ್ರಭು, ಈ ಇನ್ಸ್ಟ್ರೂಮೆಂಟ್ ಅಲ್ಲಿ ಆ ಸ್ಟ್ರಿಂಗ್ ನಾನು, ಬಾರಿಸುವ ನೀವು ಹೇಳಿ ಮಹಾಪ್ರಭು ಅಂತ ಹೇಳ್ತಾರೆ. ಈ ರೀತಿ ಅವರ ಸಂಭಾಷಣೆ ಆಗ್ತದೆ. ಮತ್ತೆ ಈ 8 ಆಕ್ಚುಲಿ ರೂಪ ಗೋಸ್ವಾಮಿ ಒಂದು ಪದ್ಯಾವಳಿ ಅಂತ ಬರೆದಿದ್ದಾರೆ, ಅದರಲ್ಲಿ ಇತ್ತು. ಮತ್ತೆ ಚೈತನ್ಯ ಚರಿತಾಮೃತದ ಆಥರ್ ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ ಅವರೆಂತ ಮಾಡಿದ್ರು, ಈ ಚೈತನ್ಯ ಚರಿತಾಮೃತದಲ್ಲಿ ಇದನ್ನು ಕೊಟ್ರು. ಅದು ಕೂಡ ಅಂತ್ಯಲೀಲೆಯಲ್ಲಿ ಲಾಸ್ಟ್ 20ನೇ ಚಾಪ್ಟರ್ ಅಲ್ಲಿ ಇದು ಉಂಟು, ಇಲ್ಲಿ ಉಲ್ಲೇಖ ಉಂಟು. ಹಾಗಾಗಿ ಆದ್ರೆ ರೂಪ ಗೋಸ್ವಾಮಿ ಕೊಡುವಾಗ ಅದು ಬೇರೆ ಬೇರೆ ಇತ್ತು. ಇವರು ಒಂದೇ ಅದನ್ನು ಎಂತ ಹೇಳುದು ಸಿಂಕ್ರನೈಸ್ ಮಾಡಿ ಕರೆಕ್ಟ್ ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ಅದನ್ನು ತಂದ್ರು. ಮತ್ತೆ ಇವರು ಹೇಳ್ತಾರೆ ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ ಅಂದ್ರೆ ಈ ಎಲ್ಲ ಎಸೆನ್ಸ್ ಆಫ್ ವೇದಿಕ್ ನಾಲೆಜ್ ಅಂದ್ರೆ ಈ ಶಿಕ್ಷಾಶ್ರಮದಲ್ಲಿ ಉಂಟು ಅಂತ ಹೇಳ್ತಾರೆ. ಈ ಶಿಕ್ಷಾ ಅಂದ್ರೆ ಇನ್ಸ್ಟ್ರಕ್ಷನ್, ಅಷ್ಟಕ ಅಂದ್ರೆ 8 ಪೋಯಮ್. ಮತ್ತೆ ಅವ್ರು ಹೇಳ್ತಾರೆ, ಯಾರಾದ್ರೂ ದಿವಸದಲ್ಲಿ ಇದನ್ನು 8 ಓದಿದ್ರೆ ಅವನಿಗೆ ಕೃಷ್ಣ ಪ್ರೇಮ ಸಿಗ್ತದೆ, ಅದರಲ್ಲಿ ಡೌಟೇ ಇಲ್ಲ ಅಂತ ಅವರು ಹೇಳ್ತಾರೆ. ಎಸ್, ಈಗ ನಾವು ಮೊದಲ ಶ್ಲೋಕಕ್ಕೆ ಬರುವ. ಮೊದಲ ಶ್ಲೋಕ ಅಲ್ಲ. ಈಗ ಎಂತ ಅಂದ್ರೆ ಎಲ್ಲರಿಗೂ ತಿಳಿಯಬೇಕಾದ ವಿಷಯ, ಹರೇ ಕೃಷ್ಣ ಮಂತ್ರದ ಇಫೆಕ್ಟ್ ಎಂತ ಅಂತ. ನಾನೀಗ ನಿಮ್ಗೆ ಎಲ್ಲ ಹೇಳಿದ್ದೇನೆ, ಜಪ ಮಾಡಿ. ನೀವೀಗ ಕೇಳುವ ನಿಮಗೆ ಪ್ರಶ್ನೆ, ಹರೇ ಕೃಷ್ಣ ಮಂತ್ರ ಮಾಡಿದ್ರೆ ಇದರಲ್ಲಿ ಎಂತ ಇಫೆಕ್ಟ್ ಆಗ್ತದೆ? ಇದು
ಸಹಜ. ಅಂತಂದ್ರೆ ಯಾವ್ದಾದ್ರು ಶುರು ಮಾಡುವ ಮೊದಲೇ ನಾವು ಅದರ ಬಗ್ಗೆ ಕೇಳುವಂಥದ್ದು ಸಹಜ. ಯಾಕೆ ನಾನು ಜಪವೇ ಮಾಡಬೇಕು, ಯಾಕೆ ನಾನು ಈ ಪ್ರೊಸೆಸ್ ತೆಗಿಬೇಕು, ಇದೆಲ್ಲ. ಮತ್ತೆ ಕೆಲವರು ಹೇಳ್ತಾರೆ ನನ್ನ ಟೈಮ್ ತುಂಬಾ ಅಮೂಲ್ಯ, ಪ್ರೀಶಿಯಸ್, ನನಗೆ ಪುರ್ಸೋತಿಲ್ಲ, ಈ ರೀತಿ ಹೇಳುವವರಿದ್ದಾರೆ. ಈ ಚೈತನ್ಯ ಎಂತ ಹೇಳ್ತಾರೆ ಅಂದ್ರೆ, ಈ ಹರೇ ಕೃಷ್ಣ ಮಂತ್ರವನ್ನು ಯಜ್ಞಕ್ಕೆ ಹೋಲಿಸ್ತಾರೆ. ಅಂದ್ರೆ ಯಜ್ಞದಲ್ಲಿರುವ ಬೆಂಕಿಗೆ ಹೋಲಿಸ್ತಾರೆ. ಮತ್ತೆ ಈಗ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ. ಸತ್ಯಯುಗದಲ್ಲಿ ಧ್ಯಾನ, ತ್ರೇತಾಯುಗದಲ್ಲಿ ಯಜ್ಞ, ದ್ವಾಪರ ಯುಗದಲ್ಲಿ ಅರ್ಚನ. ಎಲ್ಲ ಯುಗದ ಈ ಇಫೆಕ್ಟ್ ಈ ಹರೇ ಕೃಷ್ಣ ಮಂತ್ರದಲ್ಲಿ ಸಿಗ್ತದೆ ಅಂತ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಹಾಗಾಗಿ ನಾವು ಲೂಸರ್ ಅಲ್ಲ, ವಿ ಆರ್ ಗೇನರ್ ಅಂತ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಎಲ್ಲವೂ ಇದರಲ್ಲಿ ಸಿಗ್ತದೆ. ಎಸ್, ಮಹಾಪ್ರಭು ಹೇಳ್ತಾರೆ ಈ ಸಂಕೀರ್ತನೆಗೆ ಈ ಯಜ್ಞ ಅಂತ ಹೇಳ್ತಾರೆ. ಆ ಯಜ್ಞದಲ್ಲಿ ಬೆಂಕಿ ಎಂತ ಮಾಡ್ತದೆ ಅಂದ್ರೆ, ನಮ್ದೆಲ್ಲ ಭೌತಿಕ ಇಚ್ಛೆ ಈಗ ಬೆಂಕಿಗೆ ಆಹುತಿ ಆಗ್ಬೇಕು ಯಜ್ಞ ಆದ್ರೆ. ಈ ಆಹುತಿ ಅಂತ ನಮ್ಮೆಲ್ಲ ಭೌತಿಕ ಇಚ್ಛೆ ಅದೆಲ್ಲ ಅದಕ್ಕೆ ಆಗ್ತದೆ ಅಂತ ಹೇಳ್ತಾರೆ. ಎಸ್, ಈಗ ಪ್ರಭುಪಾದ ಗುರು ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಒಂದು ಸಣ್ಣ ಕಮೆಂಟ್ರಿ ಬರೆದಿದ್ದಾರೆ 1932 ಅಲ್ಲಿ. ನೋಡಿ, ಈಗ 1920, ಆಲ್ಮೋಸ್ಟ್ 88 ಇಯರ್ಸ್ ಬ್ಯಾಕ್. ಇದಕ್ಕೆ ಹೇಳುವಂಥದ್ದು ಈ ಎಂತ ಹೇಳೋದು, ಈ ವೇದಿಕ್ ನಾಲೆಜ್ ಯಾವಾಗಲೂ ಓಲ್ಡ್ ಅಲ್ಲ, ಇಟ್ ಈಸ್ ಗೋಲ್ಡ್. ಯಾಕೆಂದ್ರೆ 1932 ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಈ ಕಮೆಂಟ್ರಿ ಬರ್ತಿದ್ದಾರೆ. ಈಗ ನಾವು ಅದನ್ನು ಯೂಸ್ ಮಾಡ್ತಾ ಇದ್ದೇವೆ. ಹಾಗಾಗಿ ಇದು ಯಾವಾಗಲೂ ಎಂತಂದ್ರೆ ಯಾವಾಗಲೂ ವಜ್ರ. ಆದ್ರೆ ನಮ್ಮ ಸೋಕಾಲ್ಡ್ ಸೈನ್ಸ್ ಇದು ವಜ್ರ ಅಲ್ಲ, ಚೇಂಜ್ ಆಗ್ತಾ ಇರ್ತದೆ. ಅಂದ್ರೆ 100 ವರ್ಷದಿಂದ ಜನರೇಟರ್ ದೊಡ್ಡದು ಹೇಳಿದ್ರು, ಒಂದು 70 ವರ್ಷದಿಂದ ಈ ಮೋಟಾರ್ ಇದನ್ನು ದೊಡ್ಡದು ಅಂತ ಹೇಳಿದ್ರು, ಮತ್ತೆ 30 ವರ್ಷದಿಂದ ಕಂಪ್ಯೂಟರ್ ದೊಡ್ಡದು ಅಂತ ಹೇಳಿದ್ರು, ಮತ್ತೆ 20 ವರ್ಷದಿಂದ ಈ ಮೊಬೈಲ್ ಅನ್ನು ದೊಡ್ಡದು ಅಂತ ಹೇಳಿದ್ದಾರೆ. ಈಗ ಇನ್ನೊಂದು ಬರ್ತದೆ. ಆಗ ಚೇಂಜ್ ಆಗ್ತಾ ಇರ್ತದೆ, ಅವ್ರದ್ದು ಸ್ಥಿರ ಇಲ್ಲ. ಆದ್ರೆ ಶಾಸ್ತ್ರದಲ್ಲಿ ನೋಡಿ, ಹಾಗ ಹೇಳಿದನು ಈಗ ನಾನು ವಾಪಸ್ ರಿಪೀಟ್ ಮಾಡ್ತೇನೆ. ಹಾಗಾಗಿ ಇದು ತುಂಬಾ ಅಂದ್ರೆ ಅಂತ ಹೇಳುದು ಟ್ರಾನ್ಸ್ಡೆಂಟಲ್. ಯಾವಾಗಲೂ ಈ ವಿದ್ಯೆ ದಿವ್ಯವಾದದ್ದು. ಅವರು ನೋಡಿ ಈ ಅಗ್ನಿ ಅಂದ್ರೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ ಈ ಸಂಕೀರ್ತನ ಯಜ್ಞ ಅಂತ ಹೇಳ್ತಾರೆ. ಯಜ್ಞ ಅಂದ್ರೆ ಬೆಂಕಿ ಅಂತ ಹೇಳ್ತಾರೆ. ಈ ಬೆಂಕಿಯಲ್ಲಿ 6 ವಿಧ ಉಂಟು ಅಂತ ಹೇಳ್ತಾರೆ ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್. ಈ ಮೊದಲ ಕಲರ್ ಕರಾಳಿ. ಕರಾಳಿ ಅಂದ್ರೆ ಕಪ್ಪು, ಬ್ಲಾಕಿಶ್ ಕಾಂಪ್ಲೆಕ್ಷನ್. ಎರಡನೇದು ಧೂಮ್ನ. ಧೂಮ್ನ ಅಂದ್ರೆ ಡೀಪ್ ಪರ್ಪಲ್. ಮೂರನೇದು ಶ್ವೇತ. ಶ್ವೇತ ಅಂದ್ರೆ ಬಿಳಿಯಾದ ಬೆಂಕಿ. ನಾಲ್ಕನೇದು ಲೋಹಿತ. ಲೋಹಿತ ಅಂದ್ರೆ ರೆಡ್, ಕೆಂಪು ಕಲರ್ ಬೆಂಕಿ. ಐದನೇದು ಸ್ವರ್ಣ. ಸ್ವರ್ಣ ಅಂದ್ರೆ ಗೋಲ್ಡನ್ ಕಲರ್, ಬಂಗಾರದ ಕಲರ್. ಆರನೇದು ಪದ್ಮರಾಗ. ಪದ್ಮರಾಗ ಅಂದ್ರೆ ಪಿಂಕಿಶ್ ರೆಡ್. ಈ ರೀತಿ 6 ರೀತಿಯ ಬೆಂಕಿ ಅಂತ ಹೇಳ್ತಾರೆ. ಮತ್ತೆ ಈ ಮೊದಲ ಶ್ಲೋಕಕ್ಕೆ ಅವರು 7 ಸಿದ್ಧಿಗಳನ್ನು ಹೇಳ್ತಾರೆ, ಪರ್ಫೆಕ್ಷನ್. ಆ 7 ಸಿದ್ಧಿ ಯಾವುದೆಲ್ಲ ಅಂದ್ರೆ, ಫಸ್ಟ್ ಇದು ಕನ್ನಡಿ, ಎರಡನೇದು ಕಾಡುಗಿಚ್ಚು, ಮೂರನೇದು ಚಂದ್ರನ ಕಿರಣ, ನಾಲ್ಕನೇದು ಮದುಮಗಳು, ಐದನೇದು ಸಮುದ್ರ, ಆರನೇದು ಅಮೃತ, ಏಳನೇದು ಸ್ನಾನ ಮಾಡುವಂಥದ್ದು. ಹಾಗಾಗಿ ಇಲ್ಲಿ 7 ಸಿದ್ಧಿಗಳನ್ನು ಹೇಳಿದ್ದಾರೆ. ಮತ್ತೆ ಇಲ್ಲಿ ಶ್ರೀಲ ಭಕ್ತಿಸಿದ್ಧಾಂತ ಠಾಕೂರ್ ಹೇಳ್ತಾರೆ, ಆ ಒಂದು ಭಾಗವತಂದು 11ನೇ ಸ್ಕಂದದ್ದು 5ನೇ ಅಧ್ಯಾಯದು 20ನೇ ಶ್ಲೋಕದಲ್ಲಿ ಹೇಳ್ತಾರೆ, ಕೃಷ್ಣವರ್ಣಂ ತುಷಾ ಕೃಷ್ಣಂ ಸಂಗೋಪಾಂಗಾಸ ಪಾರ್ಷದಂ ಯಜ್ಞೇ ಸಂಕೀರ್ತನ ಪ್ರಾಯರ್ ಯಜಂತಿ ಸುಮೇಧಶ. ಅಂದ್ರೆ ಚೈತನ್ಯ ಮಹಾಪ್ರಭು ಬರುವಂತದ್ದು ಈ ಭಾಗವತಮಲ್ಲಿ ಉಲ್ಲೇಖ ಉಂಟು. ಎಂತ? ಕೃಷ್ಣವರ್ಣಂ, ಕೃಷ್ಣವರ್ಣಂ ತುಷಾ ಕೃಷ್ಣಂ ಸಂಗೋಪಾಂಗಾಸ್ತ್ರ ಪಾರ್ಷದಂ. ಅಂದ್ರೆ ಅವರು ಎಲ್ಲ ಸಂಗಡಿಗರೊಟ್ಟಿಗೆ ಅವರ ಹೆಸರೊಟ್ಟಿಗೆ ಬರ್ತಾರೆ. ಸಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞ ಸಂಕೀರ್ತನ, ಅವರು ಸಂಕೀರ್ತನ ಯಜ್ಞ ಮಾಡ್ತಾರೆ. ಯಜ್ಞ ಸಂಕೀರ್ಣ ಕೃಷ್ಣವರ್ಣಂ ತುಷಾ ಕೃಷ್ಣಂ ಸಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞ ಸಂಕೀರ್ಣ ಪ್ರಾಯರ್ ಯಜಂತಿ ಸುಮೇಧಶ. ಅಂದ್ರೆ ಬುದ್ಧಿವಂತರು ಇದರಲ್ಲಿ ಪಾಲ್ಗೊಳ್ತಾರೆ. ನೋಡಿ, ಸಂಕೀರ್ಣ ಯಜ್ಞದಲ್ಲಿ ಯಾರು ಪಾಲ್ಗೊಳ್ತಾರೆ? ಬುದ್ಧಿವಂತರು ಪಾಲ್ಗೊಳ್ತಾರ ಅಂತ ಈ ಎಲ್ಲ ಶಾಸ್ತ್ರದಲ್ಲಿ ಉಲ್ಲೇಖ ಉಂಟು. ಎಸ್, ಈಗ ನಾವು ಮೊದಲ ಶ್ಲೋಕಕ್ಕೆ ಹೋಗುವ. ಚೇತೋದರ್ಪಣ ಮಾರ್ಜನಂ. ಚೇತ ಅಂದ್ರೆ ಎಸ್
ಚೇತೋ ದರ್ಪಣ ಮಾರ್ಜನಂ. ಚೇತ ಅಂದ್ರೆ ಕಾನ್ಶಿಯಸ್ನೆಸ್, ದರ್ಪಣ ಅಂದ್ರೆ ಕನ್ನಡಿ, ಮಾರ್ಜನಂ ಅಂದ್ರೆ ಕ್ಲೀನ್ ಮಾಡುವಂಥದ್ದು. ಇಲ್ಲಿ ಯಾವುದನ್ನು ಕ್ಲೀನ್ ಮಾಡುವಂಥದ್ದು? ಒಳಗೆ ಕನ್ನಡಿಯಲ್ಲಿ ಧೂಳು ಇರ್ತದೆ, ಆದರೆ ಈ ಧೂಳು ಬೇರೆ ಏನೂ ಅಲ್ಲ, ಇದು ಕಾಮ. ಇದಕ್ಕೆ ಒಂದು ನಿಮಿಷ, ಇಲ್ಲಿ 3ನೇ ಅಧ್ಯಾಯದಲ್ಲಿ ಶ್ಲೋಕ ಉಂಟು, ಆ ಶ್ಲೋಕವನ್ನು ಹೇಳ್ತೇನೆ. ಒಂದು ನಿಮಿಷ. ಕಾಮೇಶ, ಒಂದು ನಿಮಿಷ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ. ಎಸ್, ಇಲ್ಲಿ ಅರ್ಜುನನ ಪ್ರಶ್ನೆ 3ನೇ ಅಧ್ಯಾಯದಲ್ಲಿ 36ನೇ ಶ್ಲೋಕ. ಅರ್ಜುನಿಂದ ಪ್ರಶ್ನೆ ಮಾಡುವುದು, ಅತಾಕೇನ ಪ್ರಯುಕ್ತೋ ಅಯಂ ಪಾಪಂ ಚರತಿ ಪುರುಷ ಅರಿಚಿನ್ ಅಪಿ ವರ್ಷನೆ ಬಲವತ್ ಇವ ನಿಯೋಜಿತ. ಅಂದ್ರೆ ಈ ನಾವು ಪದೇ ಪದೇ ನೋಡಿ, ಪದೇ ಪದೇ ನಾವು ತಪ್ಪು ಮಾಡ್ಲಿಕ್ಕೆ ಏನು ಕಾರಣ? ಇಲ್ಲಿ ಅರ್ಜುನ ಪ್ರಶ್ನೆ, ಅರ್ಜುನನ ಪ್ರಶ್ನೆ, ಅದನ್ನು ಓದ್ತೇನೆ. ಅರ್ಜುನ ಹೇಳುವಂತದ್ದು, ಸಾರಿ, ಓಕೆ, ಅರ್ಜುನ ಹೇಳುತ್ತಾನೆ, ವೃಷ್ಣಿಯ ಸಂತತಿಯಾದ ಕೃಷ್ಣನೇ, ಮನುಷ್ಯನ ಇಷ್ಟವಿಲ್ಲದಿದ್ದರೂ ಬಲಾತ್ಕಾರದಿಂದ ಪಾಪದಾರಿಯನ್ನು ಮಾಡಲು ಯಾವುದರಿಂದ ಪ್ರಚೋದಿತನಾಗುತ್ತಾನೆ? ಇಷ್ಟವಿಲ್ಲದಿದ್ದರೂ ನಾವು ಮಾಡ್ತೇವೆ, ಅದಕ್ಕೆ ಏನು ಕಾರಣ? ಇದಕ್ಕೆ ಭಗವಂತ ಉತ್ತರ ಕೊಡ್ತಾನೆ. ಶ್ರೀ ಭಗವಾನ್ ಉವಾಚ, 37ನೇ ಶ್ಲೋಕ. ಕಾಮಯೇಷ ಕ್ರೋಧಯೇಷ ರಜೋ ಗುಣ ಸಮುದ್ಭವ ಮಹಾಶಾನೋ ಮಾ ಪಾಪ್ಮ ವಿಧಿಯೇನಂ ಹಿ ವೈರಿನಾಂ. ಈ ಶ್ಲೋಕದಲ್ಲಿ ಕೃಷ್ಣ ಅಂತ ಹೇಳುದಂದ್ರೆ, ದೇವೋತ್ತಮ ಪರಮ ಪುರುಷನ ಹೇಳುತ್ತಾನೆ, ಅರ್ಜುನ ರಜೋಗುಣದ ಸಂಪರ್ಕದಿಂದ ಹುಟ್ಟಿ ಅನಂತರ ಕ್ರೋಧವಾಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣವಾಗುತ್ತದೆ. ಇದು ಎಲ್ಲವನ್ನು ನುಂಗಿ ಹಾಕುವ ಈ ಜಗತ್ತಿನ ಪಾಪಪೂರಿತ ಶತ್ರು. ಹಾಗಾಗಿ ಶತ್ರು ಎಂತ? ಕಾಮ. ಹಾಗಾಗಿ ಧೂಳು ಯಾವುದು ಕನ್ನಡಿಯಲ್ಲಿರುವುದು? ಕಾಮ. ಹಾಗಾಗಿ ಕಾಮಯೇಷ ಕ್ರೋಧಯೇಷ. ಎಂತ ಕಾಮ ಅಂದ್ರೆ, ನಾನು ಎಂಜಾಯರ್, ನಾನು ಭೋಕ್ತಾರ, ನಾನು ಕಂಟ್ರೋಲರ್. ಆಕ್ಚುಲಿ ಕೃಷ್ಣ 5ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಭೋಕ್ತಾರ ನಾನು, ಭೋಕ್ತಾರಂ ಯಜ್ಞ ತಪಸ್ಸಾಂ ಸರ್ವಲೋಕ ಮಹೇಶ್ವರಂ. ನಾನು ಎಲ್ಲದರ ಕಂಟ್ರೋಲರ್, ನಾನು ಭೋಕ್ತಾರ. ಆದ್ರೆ ನಾವೆಂತ ತಪ್ಪು ಭಾವನೆಯಲ್ಲಿದ್ದೇವೆ, ನಾನು ಭೋಕ್ತಾರ. ಆಕ್ಚುಲಿ ಈ ಆತ್ಮ ಆಕ್ಚುಲಿ ಸೇವಕ ಅಂದ್ರೆ ಕೃಷ್ಣ ಅಂತ. ಆದ್ರೆ ಈಗ ಎಂತಾಗಿದೆ, ಆತ್ಮ ಇಂಡಿಪೆಂಡೆಂಟ್ ಆಗಿ, ನಾನು ಸೇವಕಲ್ಲ, ನಾನು ಮಾಸ್ಟರ್. ಆದ ಕಾರಣ ಇದೆಲ್ಲ ಆಗ್ತಾ ಉಂಟಂತ ಇಲ್ಲಿ ಹೇಳ್ತಾರೆ. ಮತ್ತೆ ನೋಡಿ, ಇಲ್ಲಿ ಇನ್ನೊಂದು ಪ್ರಭುಪಾದ ಹೇಳ್ತಾರೆ, ಈ ಭಗವದ್ಗೀತಾ ಶ್ಲೋಕ, ಏಯ್ ಸಂಸ್ಪರ್ಶಜ ಭೋಗ ದುಃಖ ಯೋನತ ಏವತೆ ಆದಿ ಅಂತವಂತ ಕೌಂತೆಯ ನತೇಶು ರಮತೆ ಬುಧ. ಅಂದ್ರೆ ಈ ಭೌತಿಕ ಲೋಕದಲ್ಲಿ ನಮ್ಗೆ ಸುಖವಾಗಿರ್ಲಿಕ್ಕೆ ಆಗುದಿಲ್ಲ. ನಾವು ಏಕೆಂದ್ರೆ ಆತ್ಮವು ಈ ದೇಹವನ್ನು ಯೂಸ್ ಮಾಡಿ ಇಂದ್ರಿಯ ಸುಖಕ್ಕೆ ಹೋಗ್ತದೆ, ಆಗ ಅದಕ್ಕೆ ಕಷ್ಟವೇ ಇರುವಂಥದ್ದು. ಇದಕ್ಕೆ ಒಂದು ಸಣ್ಣ ನಿಮಗೆ ಉದಾಹರಣೆ. ಈಗ ನೀವು ಮನೆಯಲ್ಲಿ ಟಿವಿ ನೋಡ್ತಾ ಇದ್ದೀರಿ, ಚಂದ ಮಾಡಿ ಅಂದ್ರೆ ಆದಿತ್ಯವಾರ ದಿವಸ ಸೋಫಾದಲ್ಲಿ ಹೀಗೆ ಕೂತ್ಕೊಂಡು ಆರಾಮ್ಸೆ ಟಿವಿ ನೋಡ್ತಾ ಇದ್ದೀರಿ. ಮತ್ತೆ ನಿಮ್ಗೆ ಅಲ್ಲಿ ಟೇಬಲ್ಗೆ ಬರ್ತದೆ, ಆರಾಮ್ಸೆ ಟೀ ಕುಡಿಯುತ್ತಾ ತಿಂಡಿ ತಿಂತ ನೋಡ್ತಾ ಇದ್ದೀರಿ, ಮತ್ತೆ ತುಂಬಾ ಖುಷಿಯಲ್ಲಿ ರಿಲ್ಯಾಕ್ಸ್ ಅಲ್ಲಿ. ಸಡನ್ ಒಂದು ಕೋಬ್ರಾ ಬರ್ತದೆ. ಕೋಬ್ರಾ ಬಂದ ಕೂಡಲೇ ನೀವು ಮತ್ತೆ ಟಿವಿ ನೋಡ್ತೀರಾ? ಇಲ್ಲ. ಇಮಿಡಿಯೇಟ್ ಎಂತ ಮಾಡ್ತೀರಿ? ಟಿವಿ ಆಫ್ ಮಾಡಿ ನೀವು ಟೋಟಲಿ, ಅದು ಕೂಡ ದೊಡ್ಡ ಕೋಬ್ರಾ ಇದ್ರೆ ನೀವು ಅಲ್ಲಿ ಪ್ಯಾನಿಕ್ ಆಗ್ತೀರಿ. ಅದೇ ರೀತಿ ಕೃಷ್ಣ ಹೇಳಿದಾನೆ, ಇದು ದುಃಖಾಲಯಂ. 8ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದಾನೆ, ದುಃಖಾಲಯಂ ಅಶಾಶ್ವತಂ, ಇದು ಸುಖಾಲಯಂ ಅಲ್ಲ. ಆದ್ರೆ ನಾವು ಇದನ್ನು ಸುಖಾಲಯಂ ಅಂತ ಭಾವಿಸೇವೆ. ಇದು ನಮ್ಮ ಮೂರ್ಖತನ.
ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ಪದಂ ಪದಂ ವಿಪದಂ, ಪ್ರತಿ ಸ್ಟೆಪ್ ಡೇಂಜರ್ ಅಂತೆ ಇಲ್ಲಿ. ಆದ್ರೆ ನಾವೆಂತ ಎಣಿಸ್ತೇವೆ, ಎಸ್ ನನಗೀಗ ಸಣ್ಣ ಪ್ರಾಯ, ನಾನು ಇನ್ನು ಅಂದ್ರೆ ತುಂಬಾ ವರ್ಷ ಉಂಟು ಮತ್ತೆ ಸಾಯುದು. ಇದು ನಮ್ಮ ಮೂರ್ಖತನ. ಎನಿ ಮೂಮೆಂಟ್ ಹೋಗ್ಬೋದು ಅಂತ ಪ್ರಭುಪಾದ್ ಇಲ್ಲಿ ಹೇಳ್ತಾ ಇದ್ದಾರೆ. ಎಸ್. ಮತ್ತೆ ನೆಕ್ಸ್ಟ್ ಒನ್, ಫಸ್ಟ್ ಇದು ಚೇತು ದರ್ಪಣ ಮಾರ್ಜನಂ ಅಂದ್ರೆ ಚೇತ ಅಂದ್ರೆ ಕಾನ್ಶಿಯಸ್ನೆಸ್, ದರ್ಪಣ ಅಂದ್ರೆ ಕನ್ನಡಿ, ಮಾರ್ಜನಂ ಅಂದ್ರೆ ಕ್ಲೀನ್ ಮಾಡುವಂಥದ್ದು. ಸೆಕೆಂಡ್ ಭವಮಾದಾವಾಗಿ ನಿರ್ವಾಪನ. ಭವಮಾದಾವಾಗಿ ನಿರ್ವಾಪನ ಅಂದ್ರೆ ಈ ಕಾಡು ಕಿಚ್ಚಿಗೆ ಹೋಲಿಸಿದ್ದಾರೆ ನೋಡಿ ಇಲ್ಲಿ. ಬಹವ ಮಾವ, ಒಂದು ನಿಮಿಷ ಸಾರಿ, ಬಹವ ಮಹಾ ಧಾವಾಗ್ನಿ. ಧಾವಾಗ್ನಿ ಅಂದ್ರೆ ಕಾಡು ಕಿಚ್ಚು. ಈಗ ಚೇತನ ಮಹಾಪ್ರಭು ಈ ಭೌತಿಕ ಲೋಕವನ್ನು ಕಾಡು ಕಿಚ್ಚಿಗೆ ಹೋಲಿಸಿದ್ದಾರೆ. ಈಗ ಹೇಗಂದ್ರೆ ಈ ಕಾಡು ಕಿಚ್ಚಿದೊಂದು ವಿಷಯ, ಅದು ಬೆಂಕಿ ಅಂದ್ರೆ ಒಂದು 2 ಮರವನ್ನು ರಬ್ ಮಾಡುವಾಗ ಆಗ್ತದೆ, ಇಲ್ಲದ್ರೆ ತನ್ನಷ್ಟಕ್ಕೆ ಆಗ್ತದೆ. ನೀವು ಅಮೆರಿಕದಲ್ಲಿ, ಕೆನಡಾದಲ್ಲಿ ನೋಡ್ಬೋದು, ಎವ್ರಿ ಇಯರ್ ಈ ಫಾರೆಸ್ಟ್ ಫೈರ್ ಅಲ್ಲಿ ತುಂಬಾ, ಕಾಡು ಕಿಚ್ಚಲ್ಲಿ ತುಂಬಾ ಲಾಸ್ ಆಗ್ತದೆ. ಕಾಡು ಕಿಚ್ಚು ಶುರುವಾಗ್ತದೆ, ಅದನ್ನು ನಂದಿಸ್ಲಿಕ್ಕೆ ಮೇಲೆ ಭಗವಂತನ ಸ್ಯಾಂಕ್ಷನ್ ಬೇಕು. ಯಾಕೆಂದ್ರೆ ನೀವು ಎಷ್ಟೇ ಫೈರ್ ಬ್ರಿಗೇಡ್ ಕೊಂಡೋದ್ರು ಕೂಡ ಅದನ್ನು ನಂದಿಸ್ಲಿಕ್ಕೆ ಆಗುದಿಲ್ಲ, ಅಷ್ಟು ಇರ್ತದೆ. ಅದೇ ರೀತಿ ನಾವು ಕೂಡ ಇಂದ್ರಿಯ ಸುಖಕ್ಕೆ ಹೋಗಿದ್ದೇವೆ ಒಳಗೆ. ತುಂಬಾ ಪ್ರಭುಪಾದ ಹೇಳ್ತಾರೆ, ನಾವು ತುಂಬಾ ಡೀಪ್ ಹೋಗಿದ್ದೇವೆ ಅಂತ, ಒಳಗೆ ಹೋಗಿದ್ದೇವೆ. ಈಗ ಫುಲ್ ಕತ್ತಲಾಗಿದೆ, ಅಲ್ಲಿ ನಮಗೆ ಬರ್ಲಿಕ್ಕೆ ಆಗುದಿಲ್ಲ. ಆದರೆ ಆಗ್ತದೆ ಯಾವಾಗ ಈ ಹರೇ ಕೃಷ್ಣ ಮಂತ್ರ ನಮ್ಮನ್ನು ಅಲ್ಲಿಂದ ಹೊರಗೆ ತರ್ತದೆ. ಹರೇ ಕೃಷ್ಣ ಮಂತ್ರ ಎಂತ ಮಾಡ್ತದೆ, ಹೇಗೆ ಕಾಡು ಕಿಚ್ಚಿಗೆ ಆ ಭಗವಂತ ಮೇಲಿಂದ ಭಗವಂತ ಇಂದ್ರನ ಹತ್ರ ಹೇಳ್ಬೇಕು, ಮತ್ತೆ ಇಂದ್ರ ಮಳೆಯನ್ನು ಸುರಿಸಬೇಕು, ಆಗ ಅದು ನಿಲ್ತದೆ. ಅದೇ ರೀತಿ ಈ ಕಾಡು ಕಿಚ್ಚು ಬೇರೆ ಏನಲ್ಲ, ನಮ್ಮ ಇಂದ್ರಿಯ ಸುಖ. ನಾವು ಇಂದ್ರಿಯ ಸುಖದಿಂದ ಹೊರಗೆ ಬರ್ಲಿಕ್ಕೆ ಈ ಹರೇ ಕೃಷ್ಣ ಮಂತ್ರ ನಮಗೆ ಸಹಾಯ ಮಾಡ್ತದಂತ ಇಲ್ಲಿ ಪ್ರಭುಪಾದ ಹೇಳ್ತಾ ಇದ್ದಾರೆ. ಇದಕ್ಕೆ ಒಂದು ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ಅಜಾಮಿಲ ಬ್ರಾಹ್ಮಣ ಆಗಿದ್ದ. ಬ್ರಾಹ್ಮಣ ಆಗಿ ಹೋಗ ದೇವರ ಎಲ್ಲ ಆಚರಣೆ ಮಾಡ್ತಿದ್ದ. ಮತ್ತೆ ಒಂದು ದಿವಸ ಅವನ ತಂದೆ ಹೂ ತರ್ಲಿಕ್ಕೆ ಹೇಳ್ತಾರೆ, ಮತ್ತೆ ಹೋಗ್ತಾನೆ. ಅಲ್ಲಿ ಹೂ ತರ್ಲಿಕ್ಕೆ ಹೋಗುವಾಗ ಒಂದು ವೈಶ್ಯೆಯನ್ನು ನೋಡ್ತಾನೆ, ಗಂಡು ಹೆಣ್ಣು ಆಲಿಂಗನ ಮಾಡುದು, ಸ್ವಲ್ಪ ನೋಡೋದು ಹೋಗ್ತಾನೆ, ಮತ್ತೆ ಅದರಲ್ಲಿ ಬೀಳ್ತಾನೆ. ಮತ್ತೆ ಅವನ ಮುದಿ ಪ್ರಾಯದಲ್ಲಿ ವೈಶ್ಯನ ಮದುವೆ ಆಗ್ತಾನೆ, ಮತ್ತೆ ಅವನಿಗೊಂದು ಸಣ್ಣ ಮಗು ಆಗ್ತದೆ. ಆ ಮಗುವಿಗೆ ನಾರಾಯಣ ಅಂತ ಹೆಸರಿಡ್ತಾನೆ. ನಾರಾಯಣ ಅಂತ ಹೆಸರಿಟ್ಟು ಮತ್ತೆ ಸಾಯುವಾಗ ನಾರಾಯಣ ಅಂತ ಕರೀತಾನೆ. ಆಕ್ಚುಲಿ ಕರೆದದ್ದು ಅವನ ಮಗನನ್ನು, ಆದರೆ ನಾರಾಯಣ ಅಂತ ಎಣಿಸಿದ ಅವನನ್ನು ಕರೆದಂತ ಅಲ್ಲಿ ಸ್ವಲ್ಪ ರಾಂಗ್ ಕ್ಯಾಲ್ಕುಲೇಷನ್ ಆಯ್ತು, ಅಂದ್ರೆ ಮಿಸ್ಕಮ್ಯುನಿಕೇಶನ್. ಮತ್ತೆ ನಾರಾಯಣ ಅಂತ ಹೇಳ್ತಾನೆ, ವಿಷ್ಣುದೂತರು ಬರ್ತಾರೆ. ವಿಷ್ಣುದೂತರು ಕೊಂಡು ಹೋಗುವಾಗ ಅಜಾಮಿಲಲ್ಲಿ ಒಂದು ಪ್ರಾರ್ಥನೆ ಉಂಟು. ಅಜಾಮಿಲ ಹೇಳ್ತಾನೆ, ಕೃಷ್ಣ ನೀನು ಎಲ್ಲರಿಗೂ ಫ್ರೀಡಮ್ ಕೊಟ್ಟಿದ್ದೀಯ, ಸ್ವಾತಂತ್ರ್ಯ ಕೊಟ್ಟಿದ್ದೆ ನೀನೆಲ್ಲರಿಗೂ, ಅದನ್ನು ನಾನು ಮಿಸ್ಯೂಸ್ ಮಾಡಿದ್ದೇನೆ. ಅದೇ ರೀತಿ ನಾವು ಕೂಡ, ನಮ್ಗೆ ಕೂಡ ಫ್ರೀಡಮ್ ಕೊಟ್ಟಿದ್ದಾನೆ ಕೃಷ್ಣ, ನಾವು ಅದನ್ನು ಇಂದ್ರಿಯ ಸುಖಕ್ಕೆ ಮಿಸ್ಯೂಸ್ ಮಾಡ್ತಾ ಇದ್ದೇವೆ. ಅಜಾಮಿಲ ಹೇಳ್ತಾನೆ, ನಾನು ಯಾಕೆ ಅದನ್ನು ಮಿಸ್ಯೂಸ್ ಮಾಡಿದೆ ಕೃಷ್ಣ, ಓ ಕೃಷ್ಣ ನನ್ನಿಂದ ತಪ್ಪಾಯ್ತು ಕೃಷ್ಣ ಅಂತ ಹೇಳ್ತಾ ಇದ್ದಾನೆ. ಪ್ರಭುಪಾದ ಹೇಳ್ತಾರೆ, ನಮ್ಗೆ ಕೂಡ ಪಶ್ಚಾತ್ತಾಪ ಆಗ್ಬೇಕಂತೆ. ನಾವು ಕೂಡ ಫ್ರೀಡಮ್ ಅನ್ನು ಇಂದ್ರಿಯ ಸುಖಕ್ಕೆ ಮಿಸ್ಯೂಸ್ ಮಾಡ್ತಾ ಇದ್ದೇವೆ. ನಾವು ಅಜಾಮಿಲ ತರ ಪ್ರಾರ್ಥನೆ ಮಾಡ್ಬೇಕು ಕೃಷ್ಣ ಹತ್ರ, ಮತ್ತೆ ನಾವು ನಮ್ಮ ಇಂದ್ರಿಯಗಳನ್ನು ಕೃಷ್ಣನಿಗೆ ಯೂಸ್ ಮಾಡ್ಬೇಕಂತ ಪ್ರಭುಪಾದ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನೆಕ್ಸ್ಟ್ ಒನ್, ಭವಮಾದಾವಾಗ ನಿರ್ವಾಪಣಂ ಶ್ರೇಯ ಕೈರವ ಚಂದ್ರಿಕಾ ವಿತರಣ. ಶ್ರೇಯ ಅಂದ್ರೆ ಆಸ್ಪಿಷಿಯಸ್ನೆಸ್, ಕೈರವ ಅಂದ್ರೆ ವೈಟ್ ಲಿಲ್ಲಿ, ಚಂದ್ರಿಕಾ ಅಂದ್ರೆ ಚಂದ್ರ, ವಿತರಣಂ ಅಂದ್ರೆ ಕೊಡುವಂಥದ್ದು. ಈಗ ಆ ಕೂಲಿಂಗ್ ಮೂನ್ಶೈನ್, ಆ ಚಂದ್ರನ ಕಿರಣ ಅದೆಂತಾಗ್ತದೆ, ಚಂದ್ರನ ಕಿರಣ ನಮ್ಗೆ ಸಿಗುವಾಗ ನಮ್ಗೆ ತುಂಬಾ ಕೂಲ್ ಆಗ್ತದೆ, ಕೂಲ್ನೆಸ್. ಈಗ ಬೆಳಿಗ್ಗೆ ತುಂಬಾ ಎಂತ ಹೇಳುದು, ಆ ಬಿಸಿಲು ಇರ್ತದೆ ಸೂರ್ಯನ ಇದಕ್ಕೆ, ಮತ್ತೆ ರಾತ್ರಿ ಬರುವಾಗ ಕೂಲ್ ಆಗ್ತದೆ. ಯಾಕಂದ್ರೆ ಆ ಚಂದ್ರನಲ್ಲಿ ಅಷ್ಟು ಪೊಟೆನ್ಸಿ ಉಂಟು, ಕೂಲ್. ಯಾಕಂದ್ರೆ ಚಂದ್ರಲೋಕ ಅಂದ್ರೆ ಟೋಟಲ್ ಕೂಲ್, ಅಲ್ಲಿಂದ ನಮಗೆ ಆ ಕೂಲ್ ಬರ್ತದೆ.
ಪ್ರಭುಪಾದ ಹೇಳ್ತಾರೆ ಇಲ್ಲಿ ಈ ಲಿಲ್ಲಿ ಅಂತ ಆಗುದು ಅಂದ್ರೆ ಅದು ತುಂಬಾ ಪ್ಯೂರ್ ಅಂತೆ. ಕೈರವ ಅಂದ್ರೆ ಲಿಲ್ಲಿ. ಪ್ಯೂರಿಟಿ ಇಸ್ ಅ ಫೋರ್ಸ್. ನೀವು ಪ್ಯೂರಿಟಿ ಆದ ಕೂಡಲೇ ನಿಮ್ಮ ಎಂತ ಹೇಳ್ತಾರೆ ಕೃಷ್ಣ ನಿಮ್ಗೆ ಅಟ್ರಾಕ್ಟ್ ಆಗ್ತಾನಂತ ಇಲ್ಲಿ ಹೇಳ್ತಾರೆ. ಹಾಗಾಗಿ ಹೇಗೆ ನಮ್ಗೆ ಆ ಚಂದ್ರನ ಕಿರಣ ರಾತ್ರಿ ಆಸರೆ ಆಗ್ತದೆ, ಅದೇ ರೀತಿ ಜಪ ಮಾಡಿದ ಮೇಲೆ ನಮ್ಮ ಒಳಗೆ ಆ ಕೂಲ್ ಚಂದ್ರನ ಕಿರಣ ಅಂತ ನಮ್ಗೆ ಕೂಲಿಂಗ್ ಮೂನ್ ಶೈನ್ ಸಿಗ್ತದೆ ಅಂತ ಇಲ್ಲಿ ಶ್ಲೋಕ ಹೇಳ್ತಾ ಉಂಟು. ಮತ್ತೆ ಇಲ್ಲಿ ಒಂದು ಇನ್ಸ್ಟೆನ್ಸ್ ಹೇಳ್ತಾರೆ, ಶುಕಮುನಿದು ಇನ್ಸ್ಟೆನ್ಸ್ ಹೇಳ್ತಾರೆ. ಶುಕದೇವ್ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜಿಗೆ ಭಾಗವತಂ ಹೇಳುವಾಗ ಶುಕಮುನಿ ಹೇಳುವಂತದ್ದು, ಓ ಪರೀಕ್ಷಿತ, ನೀನು ಪಾಂಡವರ ಮೊಮ್ಮಗ, ನೀನು ಅರ್ಜುನನ ಮೊಮ್ಮಗ, ಕೃಷ್ಣ ಪಾಂಡವರೊಟ್ಟಿಗೆ ಇದ್ದದ್ದು, ನೀನು ಉತ್ತರೆ ಗರ್ಭದಲ್ಲಿರುವಾಗ ಆ ಬ್ರಹ್ಮಾಸ್ತ್ರ ನಿನ್ನ ಮೇಲೆ ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಹೊಡೆಯುವಾಗ ಕೃಷ್ಣ ಬಂದು ರಕ್ಷಣೆ ಮಾಡಿದ. ನೀನು ಗರ್ಭದೊಳಗೆ ಕೃಷ್ಣನ ನೋಡಿದ್ಯಾ, ನೀನು ಪಾಂಡವರ ಸಂತಾನದಲ್ಲಿ ಹುಟ್ಟಿದ್ಯಾ, ನಿನ್ಗೆ ಎಲ್ಲ ಗೊತ್ತುಂಟು ಕೃಷ್ಣ ಪ್ರಜ್ಞೆ ಬಗ್ಗೆ, ಆದ್ರೂ ನೀನು ನನ್ನಲ್ಲಿ ಕೇಳಲಿಕ್ಕೆ ಬಂದಿದ್ಯಾ, ಇದು ಮೆಚ್ಚುವಂಥದ್ದು ಅಂತ ಶುಕಮುನಿ ಹೇಳ್ತಾರೆ. ಆದ್ರೆ ನಾವು ಹಾಗೆಲ್ಲ, ನಮ್ಗೆ ಆಕ್ಚುಲಿ ನಮ್ಗೆ ಪರೀಕ್ಷಿತ್ ಮಹಾರಾಜ್ ಅಷ್ಟು ನಮ್ಗೆ ಗೊತ್ತಿಲ್ಲ ಕೃಷ್ಣನ ಬಗ್ಗೆ, ಆದ್ರೂ ಕೂಡ ನಮ್ಗೆ ಸ್ವಲ್ಪ ಗೊತ್ತಿದ್ರೆ ಎಸ್ ನನಗೆ ಎಲ್ಲ ಗೊತ್ತುಂಟು, ಇದು ನಮ್ಮ ಕಂಡೀಷನ್. ಪ್ರಭುಪಾದ ಹೇಳ್ತಾರೆ ನಾವು ಪರೀಕ್ಷಿತ್ ಮಹಾರಾಜನ್ ನೋಡಿ ಕಲಿಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಗೆ ಪ್ರಭುಪಾದ ಹೇಳ್ತಾರೆ ಅಂದ್ರೆ ಗೊತ್ತಾಗುದಂದು ಇಲ್ಲ ಅಂತೆ, ಅಷ್ಟು ಉಂಟಂತೆ. ದಿವಸ ಹೋದಾಗೆ ಹೆಚ್ಚು. ಈಗ ನೋಡಿ ನಾನು ಕ್ಲಾಸ್ ಮಾಡ್ತಾ ಇದ್ದೇನೆ ನಿಮ್ಗೆ, ಈಗ ನಂದು 8ನೇ ಬ್ಯಾಚ್. 8ನೇ ಬ್ಯಾಚ್ ಅಂದ್ರೆ ಒಂದೊಂದು ಬ್ಯಾಚ್ ಅಲ್ಲಿ 2, 3, 6 ರೀತಿ ಕ್ಲಾಸ್ ಮಾಡಿದ್ದೇನೆ. ಒಂದು ಮೋರ್ ದೆನ್ 25, 26 ಕ್ಲಾಸ್ ಮಾಡಿದ್ದೇನೆ ಈಗ 6 ತಿಂಗಳಲ್ಲಿ. ಆದ್ರೂ ಕೂಡ ನಾನು ಹೊಸ ಕಲಿತಾ ಇದ್ದೇನೆ. ಯಾವಾಗಲೂ ಓದುವಾಗ ನನಗೆ ಹೊಸ ಬರ್ತಾನೆ. ಇದು ಹೇಗೆ? ಯಾಕಂದ್ರೆ ಇದು ಈ ರೀತಿ ನಾನು ಗೊತ್ತುಂಟು, ಆದ್ರೆ ಭೌತಿಕ ಲೋಕದಲ್ಲಿ ನನಗೆ ಎಲ್ಲವೂ ಗೊತ್ತುಂಟು, ನಾನು ಬಾಸ್. ಆದ್ರೆ ಆಧ್ಯಾತ್ಮಿಕದಲ್ಲಿ ನಾನು ಸೇವಕ, ನನಗೇನು ಗೊತ್ತಿಲ್ಲ. ಇದು ವ್ಯತ್ಯಾಸ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ 4ನೇದು ವಿದ್ಯಾ ವಧು ಜೀವನ. ವಿದ್ಯಾ ಅಂದ್ರೆ ನಾಲೆಜ್, ವಧು ಅಂದ್ರೆ ಮದುಮಗಳು, ಜೀವನ ಅಂದ್ರೆ ನಮ್ಮ ಜೀವನ. ಈಗ ಮದುಮಗಳಿಗೆ ಯಾರು ಆಸರೆ? ಮದುಮಗಳಿಗೆ ಅವಳ ಗಂಡ ಆಸರೆ, ಮದುವೆ ಆಗುವ. ಅದೇ ರೀತಿ ಈ ಹರೇ ಕೃಷ್ಣ ಮಂತ್ರವು ನಮಗೆ ಆಸರೆ ಆಗ್ತದೆ ಅಂತ ಇಲ್ಲಿ ಪ್ರಭುಪಾದ ಹೇಳ್ತಾ ಇದ್ದಾರೆ. ಹೇಗೆ ಮದುಮಗಳಿಗೆ ಅವಳ ಗಂಡ ಆಸರೆ ಆಗ್ತದೆ, ಅದೇ ರೀತಿ ಈ ಹರೇ ಕೃಷ್ಣ ಮಂತ್ರ ನಮಗೆ ಆಸರೆ ಆಗ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಈ 5ನೇದು ಆನಂದಾಂಬುದಿ ವರ್ಧನ. ಆನಂದ ಅಂದ್ರೆ ಬ್ಲಿಸ್, ಅಂಬುದಿ ಅಂದ್ರೆ ಸಮುದ್ರ, ಓಷನ್ಗೆ ಹೋಲಿಸ್ತಾರೆ. ಈಗ ಸಮುದ್ರದಿಂದ ನೀವೊಂದು 10 ಬಕೆಟ್ ನೀರು ತರ್ತೀವಿ, ಎಂತಾದ್ರೂ ಖಾಲಿ ಆಗ್ತದ? ಸಮುದ್ರದಲ್ಲಿ ಅಷ್ಟು ನೀರುಂಟು, ಹೇಗೆ ಖಾಲಿ ಆಗೋದು? ಅದೇ ರೀತಿ ಆ ಸಮುದ್ರದಲ್ಲಿ ಎಷ್ಟು ನೀರು ಉಂಟು ಅಷ್ಟು ಆನಂದ ನಿಮ್ಗೆ ಹರೇ ಕೃಷ್ಣ ಮಂತ್ರದಲ್ಲಿ ಸಿಗ್ತದೆ. ಅಷ್ಟು ಅನ್ಲಿಮಿಟೆಡ್ ಆನಂದ. ಪರಮ ಕರುಣಾ ನಿತಾಯಿ ದ್ವಿಜನ ಕೇವಲ ಆನಂದ ಕಾಂಡ ದೇಖೋ ರೇ ಬಾಯ್ ತ್ರಿಭುವನೆ ನಾಯ್. ಅಂದ್ರೆ ಈ ಹರೇ ಕೃಷ್ಣ ಮಂತ್ರದಲ್ಲಿ ನಿಮ್ಗೆ ಕೇವಲ ಆನಂದ ಸಿಗುವಂಥದ್ದು. ಅನ್ಲಿಮಿಟೆಡ್. ಸಮುದ್ರದಲ್ಲಿ ಎಷ್ಟು ನೀರುಂಟು ಅಷ್ಟು ನಿಮ್ಗೆ ಆನಂದ ಸಿಗ್ತದೆ. ಮತ್ತೆ 6ನೇದು ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ. ಪ್ರತಿಪದ ಅಂದ್ರೆ ಪ್ರತಿ ಕ್ಷಣ, ಪೂರ್ಣ ಅಂದ್ರೆ ಫುಲ್, ಅಮೃತ ಅಂದ್ರೆ ನೆಕ್ಟರ್, ಸ್ವಾದನಂ ಅಂದ್ರೆ ಟೇಸ್ಟ್ ಮಾಡುವಂತ. ಮತ್ತೆ ನಿಮಗೆ ಎವ್ರಿ ಮೂಮೆಂಟ್ ನಿಮ್ಗೆ ಅಮೃತ ಸವಿಬಹುದು, ಪ್ರತಿ ಮೂಮೆಂಟ್. ಮತ್ತೆ ಲಾಸ್ಟ್ 7ನೇದು ಸರ್ವಾತ್ಮ ಸ್ನಪನಂ. ಅಂದ್ರೆ ಸ್ನಪನಂ ಅಂದ್ರೆ ಸ್ನಾನ ಮಾಡುವಂತದ್ದು. ನಾವು ಅಮೃತದಿಂದ ನಾವು ಸ್ನಾನ ಮಾಡಬಹುದು. ಲಾಸ್ಟ್ಗೆ ಪರಂ ವಿಜೇತೆ ಶ್ರೀಕೃಷ್ಣ ಸಂಕೀರ್ತನಂ. ಎಸ್,
ಈಗ ನಾವು 2ನೇ ಶ್ಲೋಕಕ್ಕೆ ಹೋಗುವ. ನಾಮ್ನಾಮಕಾರಿ ಬಹುಧ ನಿಜ ಸರ್ವಶಕ್ತಿ ತತ್ರಾಪಿತ ನಿಯಮಿತ ಸ್ಮರಣೆಯ ಕಾಲ ಏತಾದೃಶ ತವ ಕೃಪಾ ಭಗವಾನ್ ಮಮಾಪಿ ದುರ್ದೈವ ಇದೃಶಂ ಯಜಾನಿ ನಾನುರಾಗ. ಎಸ್, ಏ ನನ್ನ ಸ್ವಾಮಿಯೇ, ಜೀವಿಗಳಿಗೆ ಎಲ್ಲ ಅನುಗ್ರಹ ನೀಡಬಲ್ಲದು ನಿನ್ನ ಪವಿತ್ರ ನಾಮ ಒಂದೇ. ಹಾಗೆಂದು ನಿನಗೆ ಕೃಷ್ಣ, ಗೋವಿಂದ ಮುಂತಾದ ಲಕ್ಷಾಂತರ ಹೆಸರುಗಳಿವೆ. ಹೇಗೆಂದ್ರೆ ಕೃಷ್ಣನ ಹೆಸರು ಬೇರೆಲ್ಲ, ಕೃಷ್ಣ ಬೇರೆ ಅಲ್ಲ. ಕೃಷ್ಣನಿಗೆ ಲಕ್ಷಗಟ್ಟಲೆ ಹೆಸರುಂಟು, ಮತ್ತೆ ಕೃಷ್ಣ ಆ ಹೆಸರಲ್ಲಿ ಇದ್ದಾನೆ. ನೀವು ಯಾವಾಗ ಜಪ ಮಾಡ್ತೀರಿ ಕೃಷ್ಣ ನಿಮ್ಗೆ ಅದಂದ್ರೆ ನಿಮ್ಗೆ ಆ ಕೃಷ್ಣನ ಪ್ರೆಸೆನ್ಸ್ ಫೀಲ್ ಮಾಡಬಹುದು. ಕೃಷ್ಣ ಹೆಸರಲ್ಲಿ ಇದ್ದಾನೆ. ಈ ಆಧ್ಯಾತ್ಮಿಕ ಹೆಸರುಗಳು, ನೀನು ನಿನ್ನೆಲ್ಲ ಆಧ್ಯಾತ್ಮಿಕ ಶಕ್ತಿಗಳನ್ನು ಹೂಡಿದ್ದೀಯ, ಎಲ್ಲ ಶಕ್ತಿ ಉಂಟದ ಈ ಹೆಸರಲ್ಲಿ. ಈ ಹೆಸರುಗಳನ್ನು ಪಠಿಸಲು ಕಠಿಣ ನಿಯಮಗಳು ಸಹ ಇಲ್ಲ, ಯಾವುದೇ ಕಠಿಣ ನಿಯಮ ಇಲ್ಲ, ಹೇಗೆ ಬೇಕಾದ್ರೂ ಮಾಡ್ಬೋದು. ಏ ನನ್ನ ಸ್ವಾಮಿಯೇ, ನಿನ್ನ ಪವಿತ್ರ ನಾಮಗಳನ್ನು ಸ್ಮರಿಸಿ ನಿನ್ನನ್ನು ಸುಲಭವಾಗಿ ಸಮೀಪಿಸುವ ಸಾಮರ್ಥ್ಯವನ್ನು ನೀನು ಕರುಣೆಯಿಂದ ನಮಗೆ ಅನುಗ್ರಹಿಸಿದ್ಯಾ. ಮತ್ತೆ ಈ ನಾಮವನ್ನು ಜಪ ಮಾಡುವ ಅಂದ್ರೆ ಈ ವ್ಯವಸ್ಥೆ ಕೂಡ ನಮಗೆ ಸುಲಭವಾಗಿ ಸಾಮರ್ಥ್ಯ ನೀನು ಕರುಣೆಯಿಂದ ಅನುಗ್ರಹಿಸಿದೆ, ವ್ಯವಸ್ಥೆ ಕೂಡ ಮಾಡಿಕೊಡ್ತೇನೆ. ಆದರೆ ನೋಡಿ, ನಮ್ಮ ಒಂದು ಫಾಲ್ಟ್ ಅಂತಂದ್ರೆ ಎಲ್ಲ ಕೃಷ್ಣ ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ, ಆದರೆ ನಾನೆಂತ ಅದೃಷ್ಟಹೀನರೆಂದರೆ ನನಗೆ ಅವುಗಳಲ್ಲಿ ಆಕರ್ಷಣೆ ಇಲ್ಲ. ನನಗೆ ಹರೇ ಕೃಷ್ಣ ಮಂತ್ರದಲ್ಲಿ ಆಕರ್ಷಣೆ ಇಲ್ಲ, ನನಗೆ ಇಂದ್ರಿಯ ಸುಖದಲ್ಲಿ ಆಕರ್ಷಣೆ. ನನಗೆ ಹರೇ ಕೃಷ್ಣ ಮಂತ್ರ ಹೇಳಲಿಕ್ಕೆ ನನಗೆ ಇಚ್ಛೆ ಇಲ್ಲ, ನನಗೆ ಇಂದ್ರಿಯ ಸುಖ ಮಾಡ್ಬೇಕು. ಇದು ನಮ್ಮ ಕಂಡೀಷನ್. ಕೃಷ್ಣ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ. ಎಸ್, ನೆಕ್ಸ್ಟ್ ಶ್ಲೋಕ ನೋಡುವ. 3ನೇ. ತ್ರಿನಾದಪಿ ಸುನಿಚೇನ ತರೋರಪಿ ಸಹಿಷ್ಣು ಅಮಾನೀನ ಮಾನದನ ಕೀರ್ತನೀಯ ಸದಾಹರಿ. ಒಬ್ಬನು ತಾನು ಬೀದಿಯಲ್ಲಿನ ಒಂದು ಹುಲ್ಲುಗಡ್ಡಿಗಿಂತ ಕನಿಷ್ಠವೆಂಬ ಭಾವನೆಯಿಂದ ವಿನಯಶೀಲನಾಗಿ ಭಗವಂತನ ಪವಿತ್ರ ನಾಮವನ್ನು ಪಠಿಸಬೇಕು. ಹೇಗಂದ್ರೆ ನಾವು ಹುಲ್ಲನ್ನು ತೊಳಿತೇವೆ, ಅದು ಮತ್ತೆ ಸ್ಟ್ರೈಟ್ ಆಗ್ತದೆ. ಈ ಭಾವದಲ್ಲಿ ನಾವು ಜಪವನ್ನು ಮಾಡ್ಬೇಕಂತೆ, ಅಂದ್ರೆ ನಾನು ತುಂಬಾ ಕನಿಷ್ಠ ಅಂತ. ಈಗ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ, ಚೈತನ್ಯ ಚರಿತಾಮೃತ ಆಥರ್, ಅವರು ತುಂಬಾ ಮುದಿಪ್ರಾಯದಲ್ಲಿ ಚೈತನ್ಯ ಚರಿತಾಮೃತವನ್ನು ಬರೆದದ್ದು. ಅವರಿಗೆ ರಘುನಾಥ ದಾಸ್ ಗೋಸ್ವಾಮಿ ಅವರ ಶಿಷ್ಯ ಅವರು. ಹಾಗಾಗಿ ಅವ್ರು ಹೇಳ್ತಾರೆ ನನಗೆ ಏನು ಕ್ವಾಲಿಫಿಕೇಶನ್ ಇಲ್ಲ ಅಂತ. ಅವ್ರು ತುಂಬಾ ನಂಬ್ರು, ಅವರಿಗೆ ತುಂಬಾ ಕ್ವಾಲಿಫಿಕೇಶನ್ ಉಂಟು. ಅಂದ್ರೆ ಅವರಿಗೆ ಮೋರ್ ದನ್ 100 years ಆಗಿದೆ. ಆ ಪ್ರಾಯದಲ್ಲಿ ಅವರು ಚೈತನ್ಯ ಚರಿತಾಮೃತ ಬರೆದದ್ದು. ಸ್ವತಃ ಚೈತನ್ಯ ಮಹಾಪ್ರಭು ಅವರಿಗೆ ಇನ್ಸ್ಟ್ರಕ್ಟ್ ಮಾಡಿದ ಅಂದ್ರೆ ರಘುನಾಥ ಗೋಸ್ವಾಮಿ. ಅವ್ರು ಹೇಳ್ತಾರೆ ಅವರ ಚೈತನ್ಯ ಚರಿತಾಮೃತದಲ್ಲಿ, ಐ ಆಮ್ ಲೋವೆಸ್ಟ್ ದನ್ ದ ಸ್ಟೂಲ್ ಇನ್ ದ ವರ್ಮ್. ಅಂದ್ರೆ ನಾನು ಈ ನಾವು ಮಲ ಮಾಡ್ತೇವೆ, ಮಲದಲ್ಲಿ ಆ ಒಂದು ಎಂತಂದ್ರೆ ವರ್ಮ್ ಇರ್ತದೆ, ಅಂದ್ರೆ ಒಂದು ಎಂತ ಜಿರ್ಲ ಇನ್ಸೆಕ್ಟ್ ಅಂತ ಇರ್ತದೆ. ನಾನು ಅದಕ್ಕಿಂತ ಕೀಳು ಅಂತ ಹೇಳ್ತಾರೆ. ಆಕ್ಚುಲಿ ಅವರು ಹೇಳೋದು ಮಾತ್ರ ಅವ್ರು ಹಾಗೆ ಅಲ್ಲ, ಆದ್ರೆ ನಾವು ಅದಕ್ಕಿಂತ ಕೀಳು. ನೋಡಿ, ಈ ಶುದ್ಧ ಭಕ್ತರು ಯಾವಾಗಲೂ ಅವ್ರ ಭಾವ ಆ ಭಾವ, ಅದರರ್ಥ ಅವರು ಅದಕ್ಕಿಂತ ಕೀಳು ಅಂತಲ್ಲ. ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ ಹೇಳುವಂತದ್ದು ಇದನ್ನು ಹೇಳ್ತಾರೆ, ಐ ಆಮ್ ಲೋವೆಸ್ಟ್ ದನ್ ದ ಸ್ಟೂಲ್ ಇನ್ ದ ವರ್ಮ್. ಆದ್ರೆ ಹಾಗೆಲ್ಲ. ಆದ್ರೆ ಪ್ರಭುಪಾದ ಹೇಳ್ತಾರೆ ನಾವು ಹಾಗೆ, ನಾವು ಆ ಕಂಡೀಷನ್ ಅಲ್ಲಿ ಇದ್ದೇವೆ. ಆದ್ರೆ ನಮ್ಗೆ ಅಹಂಕಾರ, ನಾನು ಎಲ್ಲ ನನ್ಗೆಲ್ಲ ಗೊತ್ತುಂಟು. ಆದ್ರೆ ಪ್ರಭುಪಾದ ಹೇಳ್ತಾರೆ ನಾವು ಒಂದು ಬೀದಿಯಲ್ಲಿನ ಒಂದು ಹುಲ್ಲಿಗಿಂತ ಕನಿಷ್ಠ ಎಂಬ ಭಾವನೆಯಿಂದ ನಾವು ವಿನಶೀಲಾಗಿ ಜಪ ಮಾಡ್ಬೇಕಂತ, ಪವಿತ್ರ ನಾಮವನ್ನು ಪಠಿಸಬೇಕು. ಎಲ್ಲ ಸುಳ್ಳು ಪ್ರತಿಷ್ಠೆಗಳನ್ನು ಬದಿಗಿಟ್ಟು ಮರಕ್ಕಿಂತ ಹೆಚ್ಚು ಶಾನಾಶೀಲನಾಗಬೇಕು. ಸುಳ್ಳು ಪ್ರತಿಷ್ಠೆ ಅಂದ್ರೆ ಅಹಂಕಾರ, ನನಗೆ ಮಾನ ಸಿಗ್ಬೇಕು, ಮರ್ಯಾದೆ ಅಂದ್ರೆ ಮಾನ, ಪೂಜಾ, ಪ್ರತಿಷ್ಠಾ, ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ನಮಗೆ ಸಿಗಬೇಕು, ಸಿಗೋದಿದ್ರೆ ನಮಗೆ ಅಹಂಕಾರ ಬರ್ತದೆ. ನನಗೆ ಯಾವ್ದು ರೆಸ್ಪೆಕ್ಟ್ ಕೊಡ್ಲಿಲ್ಲ, ಇಲ್ಲ. ಈಗ ಮರವನ್ನು ನಾವು ಕಡಿತೇವೆ. ಮರ ಎಂತ ಮಾಡ್ತದೆ, ಯಾವಾಗಲೂ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು. ಆ ಹಣ್ಣು ಕೊಡ್ತದೆ, ಮತ್ತೆ ಛಾಯೆ ಕೊಡ್ತದೆ. ಆದ್ರೆ ನಾವು ಕಡ್ದು ಅದು ವಾಪಸ್ ಚುಗುರ್ತದೆ. ಅಷ್ಟು ನಾವು ಸಹನಶೀಲರಾಗಬೇಕಂತೆ. ಆ ಸಹನಶೀಲತೆಯಲ್ಲಿ ನಾವು ಜಪ ಮಾಡಬೇಕು. ಇತರರಿಗೆ ಸಕಲ ಗೌರವ ನೀಡಲು ಸಿದ್ಧನಾಗಿರ್ಬೇಕು. ಆದ್ರೆ ನಾವು ಹಾಗೆಲ್ಲ, ನಮ್ಗೆ ಗೌರವ ಬೇಕು, ಇತರಿಗೆ ಗೌರವ ಕೊಡುದಿಲ್ಲ ನಾವು. ಇಂಥ ಮನಸ್ಥಿತಿಯಲ್ಲಿ ಭಗವಂತನ ಪುಣ್ಯ ನಾಮ ಸ್ಮರಣೆಯನ್ನು ಸತತವಾಗಿ ಮಾಡಲು ಸಾಧ್ಯ. ನೆಕ್ಸ್ಟ್ ಶ್ಲೋಕ ನೋಡುವ. ನದನಂ ನ ಜನಂ ನ ಸುಂದರಿಂ ಕವಿತಾವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರಿ ಭವದಾ ಭಕ್ತಿ ಅಹೇತುಕಿ ತ್ವಯಿ. ಹೇ ಸರ್ವಶಕ್ತ ಸ್ವಾಮಿಯೇ,
ನನಗೆ ಸಂಪತ್ತು ಸಂಗ್ರಹಿಸುವ ಆ ಲಾಲಸೆ ಇಲ್ಲ, ಆದ್ರೆ ನಮಗೆ ಉಂಟು. ನಮಗೆ ಸಂಪತ್ತು ಬೇಕು. ಹೇಗೆಂದ್ರೆ ಈ ಗಾಡ್ರೇಜ್ ಅಲ್ಲಿ ಹಣ ಫುಲ್ ಆದ್ರೂ ಕೂಡ ಈಗ ದೇವಸ್ಥಾನಕ್ಕೆ ಈಗ ನಾವು ಕೇಳ್ತಾ ಇದ್ದೇವೆ, ಯಾವುದಕ್ಕೆ? ದೇವಸ್ಥಾನ ಕಟ್ಟಲಿಕ್ಕೆ ಸಹಾಯ ಮಾಡಿ. ಯಾಕಂದ್ರೆ ದೇವಸ್ಥಾನ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಈಗ ನಾವು ಸಾಯ್ಬಹುದು, ಈಗ ನಾನು ಕೂಡ ನಮ್ದು ಶಾಶ್ವತ ಅಲ್ಲ, ಎನಿ ಮೂಮೆಂಟ್ ಸಾಯ್ಬಹುದು. ಆದ್ರೆ ದೇವಸ್ಥಾನ ಇದ್ರೆ ಆ ರಾಧಾ ಗೋವಿಂದ್ ಎಲ್ಲರನ್ನು ಕರೆದು ಸೇವೆ ಮಾಡಿಸ್ತಾರೆ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ ದೇವಸ್ಥಾನ ಮಾಡ್ಬೇಕಂತ. ಹಾಗಾಗಿ ದೇವಸ್ಥಾನ ಮಾಡೋದು ಪ್ರಭುಪಾದ ಹೇಳ್ತಾರೆ ನೋಡಿ, ನಾವು ಉಳಿದ ಟೈಮಲ್ಲಿ ನಾವು ಕೇಳುದಿಲ್ಲ ಬಾಯ್ ಬಿಟ್ಟು ಹಣ ಕೊಡಿ ಅಂತ. ಆದ್ರೆ ದೇವಸ್ಥಾನಕ್ಕೆ ಪ್ರಭುಪಾದ ಹೇಳ್ತಾರೆ ನೀವು ಕೇಳಿ, ಯಾಕೆಂದ್ರೆ ಅದು ರಾಧಾ ಗೋವಿಂದ್ಗೆ, ನಿಮ್ಗೆ ಅಲ್ಲ. ನಿಮ್ಮ ಟೈಮ್ ಆದ ನೀವು ಸಾಯ್ತೀರಿ ಮತ್ತೆ ನೀವು ಹೋಗ್ತೀರಿ, ಆದ್ರೆ ದೇವರು ಅಲ್ಲೇ ಇರ್ತಾರೆ. ಆದ ಕಾರಣ ನಾವು ಕೇಳುವಂತದ್ದು. ಆದ್ರೆ ಜನರು ಹೇಗಂದ್ರೆ ಆ ಗಾಡ್ರೇಜ್ ಅಲ್ಲಿ ಫುಲ್ ಹಣ ಇದ್ರು ಕೂಡ ದೇವರಿಗೆ ಕೊಡ್ಲಿಕ್ಕೆ ಇದು ಎಂತಂದ್ರೆ ಲಾಲಸೆ ಇರ್ತದೆ. ಆದ್ರೆ ಇಲ್ಲಿ ಹಾಗೆ ಅಲ್ಲ, ನನಗೆ ಸಂಪತ್ತು ಸಂಗ್ರಹಿಸೋ ಲಾಲಸೆ ಇಲ್ಲ, ಚೇತನ ಹೇಳುವಂತ. ಮತ್ತೆ ಚೆಲುವೆರ ಬಯಕೆ ಅಲ್ಲ, ನಮ್ಗೆ ಚೆಲುವೆರ ಬಯಕೆ. ಈಗ ನೋಡಿ ಪ್ರಭುಪಾದ ಮೂವ್ಮೆಂಟ್ ಅಲ್ಲಿ ಅಮೆರಿಕದಲ್ಲಿ 70s ಅಲ್ಲಿ ಅಲ್ಲಿ 70-75 ವರ್ಷದವ ಪಬ್ಬಿಗೆ ಹೋಗುವಂಥದ್ದು. ಪ್ರಭುಪಾದ ಹೇಳ್ತಾರೆ 75 ವರ್ಷದ ಟೋಟಲ್ ಕೃಷ್ಣ ಪ್ರಜ್ಞೆಯಲ್ಲಿ ಇರಬೇಕು. ನೋಡಿ ಅವನಿಗೆ ಏನು ಇಂದ್ರಿಯ ಅಂದ್ರೆ ಅವನಿಗೆ ಈಗ ಇಂದ್ರಿಯ ಸುಖ ಸೆಕ್ಸ್ ಮಾಡ್ಲಿಕ್ಕೆ ಕೂಡ ಅವನ ದೇಹದಲ್ಲಿ ಆಗುದಿಲ್ಲ, ಆದ್ರೂ ಕೂಡ ಅಲ್ಲಿ ಹೋಗುವಂಥದ್ದು. ಇದು ಕಂಡೀಷನ್ ಜನರದು. ಎಲ್ಲರಿಗೂ ಚೆಲುವಿರಬೇಕು. ಇದಕ್ಕೆ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನೋಡಿ. ಹೇಗೆ ಅಂದ್ರೆ ಈ ಅಕ್ಬರ್ ಅವ ಆಕ್ಚುಲಿ ಆ ಟೈಮಲ್ಲಿ ತುಂಬಾ ಸಪೋರ್ಟ್ ಆಗಿದ್ದ. ಯಾಕೆಂದ್ರೆ ಈ ವೃಂದಾವನದಲ್ಲಿ ಸ್ವಲ್ಪ ಉಲ್ಲೇಖ ಕೂಡ ಉಂಟು. ಅಂದ್ರೆ ಕೃಷ್ಣ ಪ್ರಜ್ಞೆಗೆ ಸ್ವಲ್ಪ ಸಪೋರ್ಟಿವ್ ಆಗಿದ್ದ ಅಕ್ಬರ್. ಆದ ಕಾರಣ ನಾವು ಅವನ ಎಕ್ಸಾಂಪಲ್ ಕೊಡ್ತೇವೆ. ಯಾಕೆಂದ್ರೆ ವೃಂದಾವನದಲ್ಲಿ ಆ ಟೈಮಲ್ಲಿ ಈ ಗೋಸ್ವಾಮಿಗಳೆಲ್ಲ ಇರುವ ಟೈಮಲ್ಲಿ ಅಂದ್ರೆ ಅಕ್ಬರ್ ಸ್ವಲ್ಪ ಸಪೋರ್ಟಿವ್ ಇದ್ದ ಅಂತ ಉಂಟು, ಶಾಸ್ತ್ರದಲ್ಲಿ ಉಂಟು, ಅಂದ್ರೆ ಉಲ್ಲೇಖ ಎಲ್ಲ ಉಂಟು. ಹಾಗಾಗಿ ಅಕ್ಬರ್ ಬೀರ್ಬಲ್ ಹತ್ರ ಹೋಗಿ ಹೇಳ್ತಾನೆ, ಸಾಯುವ ಟೈಮಲ್ಲಿ ಜನರ ಯೋಚನೆ ಎಂತ ಇರ್ತದೆ ಅಂತ. ಆಕ್ಚುಲಿ ಬೀರ್ಬಲ್ ತುಂಬಾ ಬುದ್ಧಿವಂತ, ಅವನ ಮಂತ್ರಿ, ಅವನಿಗೆ ಡೈರೆಕ್ಟ್ ಹೇಳ್ಬೋದಿತ್ತು. ಆದ್ರೂ ಕೂಡ ಅವ ಎಕ್ಸಾಂಪಲ್ ಕೊಟ್ಟು ಹೇಳುವಂತ ಅವ ಹೇಳಿದ, ನೀನು ಹೋಗಿ ಯಾರು ಸಾಯ್ತಾ ಇದ್ದಾನೆ ಯಾವ್ದನ್ನು ತಿಳ್ಕೊಂಡು ಬಾ ಅಂತ ಹೇಳ್ತಾನೆ. ಮತ್ತೆ ಒಬ್ಬ ಸಾಯುವ ಸ್ಟೇಜ್ ಅಲ್ಲಿ ಇದ್ದ, ಬೆಡ್ ಅಲ್ಲಿ ಇದ್ದ. ಮತ್ತೆ ಕಡೆಗೆ ಅವ ಹೇಳ್ತಾನೆ ಒಬ್ಬ ಇದ್ದಾನೆ ಅಂತ, ನಿನ್ನ 20 ವರ್ಷದ ಮಗಳನ್ನು ತಾ ಅಂತ ಹೇಳ್ತಾನೆ. ನಾವು 3 ಹೋಗುವ ಅಲ್ಲಿಗೆ. ಅಕ್ಬರ್, ಬೀರ್ಬಲ್ ಮತ್ತೆ ಅಕ್ಬರ್ನ ಮಗಳು ಹೋಗ್ತಾರೆ. ಅಲ್ಲಿ ಆ 80-85 ವರ್ಷದ ಮುದುಕ ಸಾಯುವ ಸ್ಟೇಜಲ್ಲಿ ಇದ್ದಾನೆ. ಅವ ಅಕ್ಬರನ್ನು ಕೂಡ ನೋಡ್ಲಿಲ್ಲ ಅಂತೆ, ಬೀರ್ಬಲನ್ನು ಕೂಡ ನೋಡ್ಲಿಲ್ಲ, ಆ 20 ವರ್ಷದ ಹುಡುಗಿಯನ್ನು ನೋಡಿದ. ಆಗ ಬೀರ್ಬಲ್ ಹೇಳ್ತಾನೆ, ಗೊತ್ತಾಯ್ತಾ ಸಾಯುವ ಸ್ಟೇಜಲ್ಲಿ ಎಂತ ಸ್ಮರಣೆ ಅಂತ? ಈ ಕಾಮದೇ ಸ್ಮರಣೆ. ಅಷ್ಟು ಅವನಿಗೆ ಪ್ರಾಯ ಆಗಿದೆ, ಆದ್ರೂ ಕೂಡ ಅವನ ಸ್ಮರಣೆ ಆ ಹುಡುಗಿಯನ್ನು ನೋಡ್ತಾನೆ. ಹಾಗಾಗಿ ಇದು ಸುಲಭದಲ್ಲಿ ಹೋಗುದಿಲ್ಲ, ಅದಕ್ಕೆ ನಾವು ಜಪ ಮಾಡಬೇಕು. ಜಪ ಮಾಡಿದ್ರೆ ಇದು ಹೋಗ್ತಾ ಬರ್ತದೆ. ಹಾಗಾಗಿ ಚೆಲುವೆರ ಬಯಕೆ ಇಲ್ಲ, ಅಥವಾ ಅನೇಕ ಮಂದಿ ಶಿಷ್ಯರು ಬೇಕಾಗಿಲ್ಲ. ಈ ಎಲ್ಲ ಬೋಗಸ್ ಸಂಸ್ಥೆಗಳು, ಎಂತ ಸೋಕಾಲ್ಡ್ ಆಧ್ಯಾತ್ಮಿಕ ಮಾಯವಾದಿ, ನಿರಾಕಾರವಾದಿ ಭಾರತದಲ್ಲಿ ತುಂಬಿ ತುಳುಕಿದೆ. ಅವರಿಗೆ ತುಂಬಾ ಫಾಲೋವರ್ಸ್ ಕೂಡ ಇದ್ದಾರೆ. ಅವ್ರೆಂತ ಹೇಳುದು, ಫಸ್ಟ್ ಆಫ್ ಆಲ್ ಅವರು ಪೂರ್ತಿ ಇದರಲ್ಲಿಲ್ಲ, ಆದ್ರೂ ಕೂಡ ಎಸ್ ನೀವು ಇಂದ್ರಿಯ ಸುಖ ಮಾಡ್ಬೋದು, ಸ್ವಲ್ಪ ಇಂದ್ರಿಯ ಸುಖ ಮಾಡ್ಬೋದು. ಶಾಸ್ತ್ರದಲ್ಲಿ ಇಂದ್ರಿಯ ಸುಖಕ್ಕೆ ಸ್ವಲ್ಪ ಕೂಡ ಮಹತ್ವ ಇಲ್ಲ. ಯಾಕಂದ್ರೆ ಅವ ಬೋಗಸ್ ಗುರು ಹಾಗೆ ಹೇಳ್ತಿದ್ದಾನೆ. ಯಾಕಂದ್ರೆ ಅವನಿಗೆ ಶಿಷ್ಯರು ಬೇಕು. ಒಂದು ವೇಳೆ ಅವ ನೀ ಇಂದ್ರಿಯ ಸುಖ ಮಾಡ್ಬೇಕಂದ್ರೆ ಯಾರು ಬರುವುದಿಲ್ಲ, ಶಿಷ್ಯರಾಗುದಿಲ್ಲ. ಈಗ ಅವನಿಗೆ ಲಕ್ಷಗಟ್ಟಲೆ ಶಿಷ್ಯರಿದ್ದಾರೆ. ಯಾಕೆಂದ್ರೆ ಅಲ್ಲಿ ಅವ ಇಂದ್ರಿಯ ಸುಖಕ್ಕೆ ಒತ್ತು ಕೊಡ್ತಿದ್ದಾನೆ. ಆದ್ರೆ ನನಗೆ ಇಂಥ ಶಿಷ್ಯರು ಬೇಡ. ಪ್ರಭುಪಾದ ಹೇಳ್ತಾರೆ, ನನಗೆ ಒಬ್ಬ ಶಿಷ್ಯ ಸಿನ್ಸಿಯರ್ ಆಗಿ ಇಂದ್ರಿಯ ಸುಖವನ್ನು ಬಿಟ್ಟು ನನ್ನ ಸೇವೆ ಮಾಡುದಿಲ್ಲ, ಅವ ಸಾಕು, ನನಗೆ ಲಕ್ಷಗಟ್ಟಲೆ ಶಿಷ್ಯರು ಬೇಡ. ಪ್ರಭುಪಾದ ಹೇಳ್ತಾರೆ, ಐ ವಾಂಟ್ ಕ್ವಾಲಿಟಿ, ಐ ಡೋಂಟ್ ವಾಂಟ್ ಕ್ವಾಂಟಿಟಿ. ನನಗೆ ಕ್ವಾಂಟಿಟಿ ಬೇಡ. ಲಕ್ಷಗಟ್ಟಲೆ ನನ್ನ ಭಕ್ತರನ್ನು ಮಾಡಿ ನನಗೆ ಅಂತ ಕ್ವಾಂಟಿಟಿ ಬೇಡ, ನನಗೆ ಕ್ವಾಲಿಟಿ. ಒಬ್ಬ ಪರಿಶುದ್ಧ ಭಕ್ತನ ಸಾಕು ಇಂದ್ರಿಯ ಸುಖವನ್ನು ಬಿಟ್ಟು. ಹಾಗಾಗಿ ಇದು ಮತ್ತೆಂತ, ನನಗೆ ಬೇಕಾದದ್ದು ಜನ್ಮ ಜನ್ಮಗಳಲ್ಲಿ ನಿನ್ನ ನಿಷ್ಕಾರಣ ಭಕ್ತಿ ಸೇವೆ ಮಾತ್ರ. ಇದು ನತನಂ. ನನಗೆ ಹಣ ಬೇಡ, ನನಗೆ ಚೆಲುವೆ ಬೇಡ, ನನಗೆ ಶಿಷ್ಯರು ಬೇಡ. ಮತ್ತೆ ಎಂತ ಬೇಕು? ನೀನು ಹೇಳಿದ್ರೆ ನರಕ ಲೋಕಕ್ಕೆ ಹೋಗ್ಲಿ ಕೂಡ ಸಿದ್ಧ, ಅಲ್ಲಿ ನನಗೆ ನಿನ್ನ ಸೇವೆ ಬೇಕು. ಇದು ಶುದ್ಧ ಭಕ್ತರ ಯಾವಾಗಲೂ ಸ್ಮರಣೆ. ಎಸ್, 5ನೇ ಶ್ಲೋಕಕ್ಕೆ ಹೋಗುವ. ಐನಂದ ತನುಜ ಕಿಂಕರಂ ಪತಿತಮ್ಮ ವಿಷಮೇ ಭವಾಮುದೌ ಕೃಪಯಾ ತವ ಪಾದ ಪಂಕಜ ಸುತಧೂಲಿ ಸದೃಶಂ ವಿಚಿಂತಯ.
ಸಾರಿ. ಹೇ ನಂದ ಮಹಾರಾಜನ ಪುತ್ರನಾದ ಕೃಷ್ಣನೇ, ನಾನು ಸದಾ ನಿನ್ನ ಸೇವಕ. ಆದರೂ ಅದು ಹೇಗೋ ಈ ಜನನ ಮರಣಗಳ ಭಯಾನಕ ಸಾಗರದಲ್ಲಿ ನಾನು ಬಿದ್ದು ಬಿಟ್ಟಿದ್ದೇನೆ. ದಯವಿಟ್ಟು ಈ ಮೃತ್ಯು ಸಾಗರದಿಂದ ನನ್ನನ್ನು ಮೇಲೆ ಎತ್ತಿ ನನ್ನನ್ನು ನಿನ್ನ ಪಾದ ಪದ್ಮಗಳಿಂದ ಧೂಳಕಣದಲ್ಲಿ ಒಂದನ್ನಾಗಿ ಇಟ್ಟುಕೋ. ಅಂದ್ರೆ ಇಲ್ಲಿ ಎಂತ ಹೇಳುದು ಅಂದ್ರೆ, ನಾನು ನಿನ್ನ ಸದಾ ಸೇವಕ. ನಾವು ಮಾತ್ರ ಈಗ ನಾವು ಸದಾ ಯಜಮಾನ ಅಂತ ಭಾವಿಸಿದ್ದೇವೆ. ಆಕ್ಚುಲಿ ನಾವು ಸೇವಕರು. ಆದ್ರೂ ನಾನು ಈ ಜನನ ಮರಣದ ಈ ಸೈಕಲ್ ಅಲ್ಲಿ ಬಿದ್ದು ಬಿಟ್ಟಿದ್ದೇನೆ. ದಯವಿಟ್ಟು ಇದರಿಂದ ಮೃತ್ಯು ಸಾಗರ ಮೇಲೆ ಎತ್ತು. ಮತ್ತೆ ಅಂತ ಹೇಳುದು, ನನ್ನನ್ನು ನಿನ್ನ ಪಾದ ಪದ್ಮಗಳಿನ ಧೂಳು ಕಣದಲ್ಲಿ ಒಂದನ್ನಾಗಿ ಇಟ್ಕೊ. ಶುದ್ಧ ಭಕ್ತರಿಗೆ ಕೃಷ್ಣನ ಪಾದದ ಧೂಳಾಗ್ಲಿಕ್ಕೆ ಇಚ್ಛ. ಇದಕ್ಕೆ ಒಂದು ದಾಸರ ಕೀರ್ತನೆ ಹೇಳ್ತೇನೆ. ನಾನಿನ್ನ ಪಾದದ ಧೂಳಾದರೂ ಚೆನ್ನ, ಸ್ವೀಕರಿಸು ಎನ್ನ ಸ್ವಾಮಿ, ತೆರೆಯೋ ಬಾಗಿಲನು ರಾಮ. ಅಂದ್ರೆ ಈ ಶುದ್ಧ ಭಕ್ತರಿಗೆ ಕೃಷ್ಣನ ಪಾದದ ಧೂಳಾಗ್ಲಿಕ್ಕೆ ಇಚ್ಛೆ. ಆಕ್ಚುಲಿ ಕೃಷ್ಣನ ಪಾದದ ಧೂಳಿಲ್ಲ, ಆದ್ರೆ ಇದು ಆಗ್ಲಿಕ್ಕೆ ಇಚ್ಛೆ. ಆದ್ರೆ ನಮ್ಗೆ ಕೃಷ್ಣನ ಪಾದದ ಧೂಳು ಬೇಡ. ನಾವು ಟೋಟಲಿ ಆ ಒಂದು ಹೇಳುದು ಯಜಮಾನ ರೋಲಲ್ಲಿ ಇದ್ದೇವೆ. ಆಕ್ಚುಲಿ ನಾವು ಸೇವಕರು, ನಾವು ಸೇವೆ ಮಾಡಬೇಕು. ಎಸ್ ನೋಡಿ ಎಂತ ಹೈ. ಓಕೆ, ಈಗ ಮೊದಲ 5 ಇದು ನಮಗೆ ಸಾಧಕರಿಗೆ, 1 2 3 4 5. ಈಗ 6 7 8 ಇದು ನಮ್ಗೆ ಅಲ್ಲ, ಇದು ರಾಗಾನುಗ ಭಕ್ತಿ. ಅಂದ್ರೆ ರಾಗಾನುಗ ಭಕ್ತಿ ಅಂದ್ರೆ ನೋಡಿ, ನಾವು ದಾಸರು, ಸೇವಕರು. ಈಗ ಹನುಮಾನ್ ದಾಸ. ಇನ್ನು 3 ರಸ ಉಂಟು. ಯಾವುದೆಲ್ಲ? ಸಾಖ್ಯ, ವಾತ್ಸಲ್ಯ ಮತ್ತೆ ಮಾಧುರ್ಯ. ಸಾಖ್ಯ ಅಂದ್ರೆ ಉದ್ಧವ ಮತ್ತೆ ಸುಧಾಮ, ಅರ್ಜುನ. ವಾತ್ಸಲ್ಯ ಅಂದ್ರೆ ಯಶೋದೆ. ಮಾಧುರ್ಯ ಅಂದ್ರೆ ರಾಧಾರಾಣಿ ಮತ್ತೆ ಎಲ್ಲ ಗೋಪಿಕೆಯರು. ಹಾಗಾಗಿ ಈ ಶ್ಲೋಕಗಳು ಅವರಿಗೆ, ನಮ್ಗೆ ಅಲ್ಲ. ಎಸ್, ಆದ್ರೂ ನಾವು ತಿಳಿಯುವ. ನಯನಂ ಗಲದಶ್ರುಧಾರಯ ವದನಂ ಗದ್ಗದಾರುದ್ಧಾಗೀರ ಪುಲಕೆ ನಿಶ್ಚಿತಂ ವಪುಗದ ತವ ನಾಮಗ್ರಹಣೆ ಭವಿಷ್ಯತಿ. ಹೇ ನನ್ನ ಸ್ವಾಮಿಯೇ, ನಿನ್ನ ಪವಿತ್ರ ನಾಮವನ್ನು ಪಠಿಸುವಾಗ ನನ್ನ ಕಣ್ಣುಗಳು ಪ್ರೇಮ ಭಾಷೆಗಳನ್ನು ಸತತವಾಗಿ ಅಲರ್ಟ್ಕೊಳ್ಳುವುದು ಯಾವಾಗ? ಆಕ್ಚುಲಿ ಈ ಹರೇ ಕೃಷ್ಣ ಮಂತ್ರವನ್ನು ನಾವು ಹೇಳುವಾಗ ಅದು ಬರ್ಬೇಕಂತೆ. ನೋಡಿ, ಅದು ಬರ್ಬೇಕಂತಲ್ಲ. ನೀವು ಈಗ ನಾಳೆಯಿಂದ ಕೀರ್ತನೆ ಮಾಡುವಾಗ, ಈ ಜಪ ಮಾಡುವಾಗ ನೀವು ಕೂಡ ತರ್ಬೋದು. ಆದ್ರೆ ಅದು ಸಹಜೀಯ ಆಗ್ತದೆ. ಹೇಗಂದ್ರೆ ನೋಡಿ, ಕೆಲವರು ಹೆಚ್ಚಿನವರು ನಿಮ್ಗೆ ಗೊತ್ತಿಲ್ಲ, ಹೆಚ್ಚಿನವರು ಪ್ರಭುಪಾದ ಹೇಳ್ತಾರೆ, ಹೆಚ್ಚಿನವರು ಜಪ ಮಾಡುವಾಗ ಅಂದ್ರೆ ಕೂಗುವುದನ್ನು ಯೋಚನೆ ಮಾಡ್ತಾರೆ, ಅಲ್ಲಿ ಕೂಗು ಬರ್ತದಂತೆ. ಇದು ಸಹಜೀಯ ಅಂತ ಹೇಳುದು. ಇದು ಸರಿಯಲ್ಲ. ಆಟೋಮೆಟಿಕ್ ಬರುವಂತ. ಈಗ ನೋಡಿ, ಪ್ರಭುಪಾದ್ ರಾಧಾ ಜಯೋ ರಾಧ ಮಾಧವ ಅದನ್ನ ಆಡುವಾಗ ಅವರಿಗೆ ಕೂಗು ಬಂತು, ಅದು ಆಕ್ಚುಯಲ್ ಕೂಗು. ಹಾಗಾಗಿ ನಾವು ಇಲ್ಲಿ, ನಾನು ಕೂಡ ಈ ಕೀರ್ತನ ಜಪ ಮಾಡುವ ನನ್ ಕೂಗು ಬಂತು, ಅದು ಸಹಜೀಯ. ಯಾಕೆಂದ್ರೆ ಪ್ರಭುಪಾದ ಹೇಳ್ತಾರೆ, ಫಲೇನ ಪರಿಷತ್. ಈ 24 ಗಂಟೆಯಲ್ಲಿ ನಿನ್ನ ಎಷ್ಟು ಸ್ಮರಣೆ ಇರ್ತದೆ ಗೊತ್ತಾಗ್ತದೆ. 24 ಗಂಟೆಯಲ್ಲಿ 24 ಗಂಟೆ ಸ್ಮರಣೆ ಇದ್ರೆ ಮತ್ತೆ ಕೂಗು ಬರ್ಬೋದು. ಆದ್ರೆ ನಮ್ಗೆ 24 ಗಂಟೆ ಸ್ಮರಣೆ ಇಲ್ಲ. ಎಸ್, ಅಲಂಕೃತಗಳು ಯಾವಾಗ? ನಾನು ಗದ್ಗದಿತನಾಗುವುದು ಯಾವಾಗ? ನೋಡಿ, ಇವ ಯಾರು ಸಂಜಯ, ಅವ ಲಾಸ್ಟ್ಗೆ ಗದ್ಗದಿತನಾದ. ಯಾಕೆಂದ್ರೆ ಇದು ಸ್ಪಿರಿಚುವಲ್ ಎಕ್ಸ್ಪ್ರೆಸಿವ್. ನಿನ್ನ ಪುಣ್ಯನಾಮ ಸ್ಮರಣೆಯಿಂದ ನನ್ನ ಮೈ ಇಡೀ ರೋಮಾಂಚನಗೊಳ್ಳುವುದು ಯಾವಾಗ? ಅವನಿಗೆ ರೋಮಾಂಚನ ಆಯಿತು. ಹಾಗಾಗಿ ಇದು ಸ್ವಲ್ಪ ಉನ್ನತ ಶುದ್ಧ ಭಕ್ತರು. ಎಸ್, ಯುಗಾಯಿತಂ ನಿಮಿಷೇನ ಚಕ್ಷುಷ ಪ್ರಾವಿಶಾಯಿತಂ ಶೂನ್ಯಾಯಂ ಜಗತ್ ಸರ್ವಂ ಗೋವಿಂದ ವಿರಹೇ ನಮ. ಹೇ ಗೋವಿಂದ, ನಿನ್ನ ವಿರಹದಲ್ಲಿ ನನಗೆ ಒಂದೊಂದು ಕ್ಷಣವು 12 ವರ್ಷಗಳನ್ನು ತೋರುತ್ತಿದೆ. ಕಣ್ಣೀರು ಬಿರುಮಳೆ ಸುರಿಯುತ್ತದೆ ಮತ್ತು ನೀನಿಲ್ಲದೆ ಪ್ರಪಂಚ ನನಗೆ ಶೂನ್ಯವಾಗಿ ತೋರುತ್ತದೆ. ಇದಕ್ಕೆ ಹೇಳೋದು ವಿಪ್ರಲಂಬ ಭಾವ. ವಿಪ್ರಲಂಬ ಭಾವ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಗೋಲೋಕದಲ್ಲಿ ಬಂಗಾರ, ಇಲ್ಲಿ ಬರುವಾಗ ಅದು ಕಬ್ಬಿಣ ಆಗ್ತದೆ. ಗೋಲೋಕದಲ್ಲಿ ಪ್ರೇಮ, ಇಲ್ಲಿ ಬರುವಾಗ ಕಾಮ. ಹಾಗಾಗಿ ಈಗ ಸಣ್ಣ ಉದಾಹರಣೆ ಕೊಡ್ತೇನೆ. ಕೃಷ್ಣ 11 ವರ್ಷ ವೃಂದಾವನದಲ್ಲಿದ್ದ, ಮತ್ತೆ ಅಕ್ರೂರ ಬಂದು ಅವನನ್ನು ಮಥುರೆಗೆ ಕೊಂಡೋಗ್ತಾನೆ. ಆಗ ಎಲ್ಲ ಗೋಪಿಕೆಯರು, ರಾಧಾರಾಣಿ, ಯಶೋದೆ ಎಲ್ಲ ವೃಂದಾವನವಾಸಿಗಳು ನೆಲದಲ್ಲಿ ಬೀಳ್ತಾರೆ. ಬಿದ್ದು ಓ ಕೃಷ್ಣ ಅಂತ ಹೇಳ್ತಾರೆ. ಮತ್ತೆ ಕೃಷ್ಣ ಒಟ್ಟಿಗೆ ಇರೋದಕ್ಕಿಂತ ಮತ್ತೆ ಕೃಷ್ಣ ಹೋದ ಮೇಲೆ ಮತ್ತೆ ಬರಲಿಲ್ಲ. ಆಗ ಅವರಿಗೆ ಜಾಸ್ತಿ ಎಂತ ಹೇಳುದು, ಕೃಷ್ಣನ ಮೇಲೆ ಆ ಪ್ರೇಮ ಇತ್ತಂತೆ. ಇದಕ್ಕೆ ಹೇಳುದು ವಿಪ್ರಲಂಬ ಭಾವ, ಲವ್ ಇನ್ ಸಪರೇಷನ್. ಆದ್ರೆ ಭೌತಿಕ ಇದರಲ್ಲಿ ಅದು ಆಗುದಿಲ್ಲ, ಅದು ಕೃಷ್ಣನೊಟ್ಟಿಗೆ ಮಾತ್ರ ಆಗುವಂಥದ್ದು. ದಯವಿಟ್ಟು ತಿಳ್ಕೊಳ್ಳಿ.
ಮತ್ತೆ ನಮಗೆ ಇನ್ನೊಂದು ಇನ್ಸ್ಟೆನ್ಸ್ ಎಂತಂದ್ರೆ ಅಯೋಧ್ಯೆಯಲ್ಲಿ ಕೃಷ್ಣ ಎಂತ ಮಾಡ್ತಾನೆ, ಲಂಕೆಯಿಂದ ಸೀತೆಯನ್ನು ತರ್ತಾನೆ, ಮತ್ತೆ ಅಯೋಧ್ಯೆಗೆ ತರ್ತಾನೆ. ಮತ್ತೆ ಎಲ್ಲ ಅಯೋಧ್ಯೆ ವಾಸಿಗಳು ಹೇಳ್ತಾರೆ ಅವಳು ರಾಮನೊಟ್ಟಿಗಿದ್ದ ಕಾರಣ ನೀನು ವಾಪಸ್ ಅವಳನ್ನು ಕಾಡಿಗೆ ಕಳಿಸ್ಬೇಕು. ಮತ್ತೆ ರಾಮ ಆಯ್ತಂತ ಕಳಿಸ್ತಾನೆ. ಮತ್ತೆ ಅವಳು ಕಾಡಲ್ಲಿ ಇರುವಾಗ ರಾಮನಿಗೆ ಇದ್ದ ಆ ಪ್ರೇಮ ಅದು ಜಾಸ್ತಿ ಅಂತೆ, ಅದು ವಿಪ್ರಲಂಬ ಭಾವ. ಹಾಗಾಗಿ ಇದು 7ನೇದು ವಿಪ್ರಲಂಬ ಭಾವ, ಅಂದ್ರೆ ಲವ್ ಇನ್ ಸಪರೇಷನ್. ಐ ನಂದಾತನುಜಾ ಕಿಂಕರಂ ಆಶ್ಲೀಷವಾಪಾದರತಂ ಪಿನಷ್ಟು ಮಾಂ ಅದೃಶನ ಮರ್ಮಹತಂ ಕರೋತು ವಾ ಯಥಾ ತಥಾ ವಾ ವಿದದಾತು ಲಂಪಟೋ ಮತ್ ಪ್ರಾಣನಾಥಸ್ತು ಸಾಹೇವನಾಪರ. ಕೃಷ್ಣ ಅಲ್ಲದೆ ಬೇರೆ ಯಾರು ನನ್ನ ಸ್ವಾಮಿಯಾಗಿ ನಾನು ಅರಿಯೆ. ನನ್ನನ್ನು ಒರಟಾಗಿ ಬಿಗಿದಪ್ಪಿ ಬಾಧಿಸರು ಅವ ನನ್ನ ಸ್ವಾಮಿ, ಅಥವಾ ನನ್ನ ಮುಂದೆ ಪ್ರತ್ಯಕ್ಷನಾಗದೆ ನನ್ನನ್ನು ಭಗ್ನ ಹೃದಯನ್ನಾಗಿ ಮಾಡಿದರು ಅವ ನನ್ನ ಸ್ವಾಮಿ. ಅವನು ಏನು ಬೇಕಾದರೂ ಮಾಡಲು ಸಂಪೂರ್ಣ ಸ್ವತಂತ್ರ, ಏಕೆಂದ್ರೆ ಯಾವುದೇ ನಿರ್ಬಂಧವಿಲ್ಲದೆ ಅವನು ಸದಾ ನನ್ನ ಆರಾಧ್ಯವ. ಇದಕ್ಕೆ ಸಣ್ಣ ನಿಮಗೆ ಉದಾಹರಣೆ ಕೊಡ್ತೇನೆ. ಪ್ರಭುಪಾದ್ ಅಮೆರಿಕಕ್ಕೆ ಹೋದ್ರು 65ರಲ್ಲಿ. ಮತ್ತೆ ಅವರಿಗೆ ಫಸ್ಟ್ ಒಂದು 3-4 ತಿಂಗಳು ತುಂಬಾ ಕಷ್ಟವಾಯ್ತಂತೆ. ಅಂದ್ರೆ ಅಲ್ಲಿ ಸ್ನೋಫಾಲ್ ಇತ್ತು, ಮತ್ತೆ ಅವರದ್ದು ಹಣ ಕೂಡ ಇರಲಿಲ್ಲ, ಅವರ ಐಟಮ್ ಎಲ್ಲ ಟೈಪ್ ರೈಟರ್ ಎಲ್ಲ ಕದ್ದು ಹೋಯಿತು. ಮತ್ತೆ ಅಲ್ಲಿ ಅವರಿದ್ದ ಜಾಗಿ ಕೂಡ ಅವರಿಗೆ ಸರಿಯಾಗಿ ಜಾಗಿ ಕೂಡ ಸಿಗಲಿಲ್ಲ ಕೂತ್ಕೊಳ್ಳಿಕ್ಕೆ. ಹಾಗೆ ತುಂಬಾ ಪ್ರಾಬ್ಲಮ್ ಆಯ್ತು. ಆಗ ಅವರು ಒಂದು ಪದ್ಯ ಬರ್ತಿದ್ದಾರೆ, ಮತ್ತೆ ಗಡಿ ಆ ಕಾರ್ಗೋ ಶಿಪ್ ಹತ್ರ ಹೋಗ್ತಾ ಇತ್ತಂದ್ರೆ, ಅಂದ್ರೆ ಮತ್ತೆ ಕಾರ್ಗೋ ಶಿಪ್ ಯಾವಾಗ ಬರ್ತದೆ ಹಿಂದೆ ಹೋಗ್ಲಿಕ್ಕೆ. ಆಗ ಅವರ ಪ್ರೇಯರ್ ಉಂಟು, ಕೃಷ್ಣ ನನ್ನನ್ನು ಯಾಕೆ ಇಲ್ಲಿ ನರಕಕ್ಕೆ ತಂದಿದ್ಯಾ. ಈಗ ನಾವು ಅಮೆರಿಕಕ್ಕೆ ಹೋದ್ರೆ ನಾವು ಎಂತ ಹೇಳ್ತೇವೆ, ಆ ಸ್ವರ್ಗ ಅಂತ ಹೇಳ್ತೇವೆ, ಅದು ಶುದ್ಧ ಭಕ್ತ ನರಕ. ಎಲ್ಲಿ ಕೃಷ್ಣ ಮಧ್ಯ ಇಲ್ಲವೋ ಅದು ನರಕ. ಯಾಕೆ ನನ್ನ ನರಕಕ್ಕೆ ತಂದಿದ್ಯಾ? ಓಕೆ, ನೀನ್ ನರಕಕ್ಕೆ ತಂದಿದ್ಯಾ, ನಿಂದ ಎಂತದ್ದು ಪ್ಲಾನ್ ಇರಬೇಕು, ನಾನಿನ್ನ ಗೊಂಬೆ, ನಿನ್ಗೆ ಎಂತ ಬೇಕಿದ್ರು ಮಾಡು. ಇದು 8ನೇ ಶ್ಲೋಕದ ಅರ್ಥ. ಕಂಪ್ಲೀಟ್ ಆತ್ಮ ನಿವೇದನ, ಟೋಟಲ್ ಕೃಷ್ಣನಿಗೆ ಸರೆಂಡರ್. ಕೃಷ್ಣ ನಾನಿನ್ನ ಗೊಂಬೆ, ನಿನ್ಗೆ ಎಂತ ಬೇಕಿದ್ರು ಮಾಡು. ಎಸ್ ಹರೇ ಕೃಷ್ಣ. ಯಾರ್ದು ಪ್ರಶ್ನೆಯಲ್ಲಿ ಕೇಳ್ಬೋದು? ಹರೇ ಕೃಷ್ಣ, ಹರೇ ಕೃಷ್ಣ. ಎಸ್ ಎಲ್ ವಿ ಬಾಲಕೃಷ್ಣನ್, ಹರೇ ಕೃಷ್ಣ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಪ್ರಭುಜಿ ಹರೇ ಕೃಷ್ಣ. ಪ್ರಭುಜಿ ಆಕ್ಚುಲಿ ಇವತ್ತು ಕೊನೆ ಕ್ಲಾಸ್ ಪ್ರಭುಜಿ ತಮ್ದು? ಕೊನೆ ಕ್ಲಾಸ್ ಅಂದ್ರೆ ಇನ್ನು ಭಾಗವತಂ ಉಂಟು, ಮತ್ತೆ ಭಗವದ್ಗೀತಾ ಜನವರಿ 4ಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಪ್ರಭುಜಿ ಟೈಮಿಂಗ್ಸ್ ಚೇಂಜ್ ಮಾಡ್ತಿದ್ದೀರಾ ಅಲ್ಲ ಪ್ರಭುಜಿ ತಾವು? ಇಲ್ಲಪ್ಪ, ಟೈಮಿಂಗ್ ಚೇಂಜ್ ಮಾಡುದಿಲ್ಲ. ನಮ್ದು ಯಾವಾಗಲೂ 6 to 7 ಭಗವದ್ಗೀತಾ, 7:30 to 8:30 ಭಾಗವತಂ ಬೆಳಿಗ್ಗೆ. ಓಕೆ ಓಕೆ ಗುರುಜಿ. ಮತ್ತೆ ಆದ್ರೆ ಇದು ಈ ಕ್ಲಾಸ್ ಇವತ್ತಿಗೆ ಮುಗಿಯುತ್ತಾ ಗುರುಜಿ? ಹಾಗಾದ್ರೆ ಮುಗಿಯುದು. ಗುರುಜಿ, ನಾ ಎಲ್ರ ಪರವಾಗಿ ನಾನು ನಿಮ್ಗೆ ಧನ್ಯವಾದ ಸಲ್ಲಿಸ್ತೇನೆ ಗುರುಜಿ. ಅಂದ್ರೆ ಫಸ್ಟ್ ಡೇ ಬರುವಾಗ ಫಸ್ಟ್ 1-2 ಕ್ಲಾಸಸ್ ನೋಡುವಾಗ ಸ್ವಲ್ಪ ಏನಪ್ಪಾ ನಮ್ಮ ಪ್ರಭುಜಿ ಅವ್ರು ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ತಿದ್ದಾರೆ, ಒಂದು ಸ್ಮೈಲೇ ಇಲ್ಲ ಫೇಸ್ ಅಲ್ಲಿ ಅಂತ ಫೀಲ್ ಆಗ್ತಿತ್ತು. ಇವತ್ತಂತೂ ಕ್ಲಾಸ್ ನೋಡ್ಬಿಟ್ಟು ಫುಲ್ ದಿಲ್ಖುಷ್, ಬರ್ತಾ 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 ತುಂಬಾ ಇನ್ವಾಲ್ವ್ ಆಗಿ ಎಷ್ಟು ಚೆನ್ನಾಗಿ ನಿಮ್ ಕೈಯಲ್ಲಿ ಸಾಧ್ಯನೋ ಅಷ್ಟು ಚೆನ್ನಾಗಿ ನಮ್ಗೆ ಮನ ಮುಟ್ಟುವ ಹಾಗೆ ಹೇಳ್ಕೊಟ್ಟಿದ್ದೀರಾ ಪ್ರಭುಜಿ. ನಿಜವಾಗ್ಲೂ ನಿಮ್ಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಪ್ರಭುಜಿ. ಧನ್ಯವಾದ ಇವರಿಗೂ ಸಲ್ಲಿ. ಪ್ರಭುಪಾದಿಗೆ ಇವತ್ತು ಆ ಮಾರ್ಗದರ್ಶನ ಹೇಳುದು, ನಾನು ಪೋಸ್ಟ್ ಮ್ಯಾನ್ ಅಷ್ಟೇ, ಎಂತ ಹೋಗುದ್ರೆ ಇವರಿಗೆ ಹೋಗ್ಲಿ. ಬಟ್ ಆದ್ರೆ ಅದನ್ನ ಗುರುಗಳು ಹೆಂಗೆ ಹೇಳ್ಕೊಟ್ಟಿದಾರೆ ಅದನ್ನ ನೀವು ನಮಗ್ ತಲುಪಿಸಿದ್ರಲ್ಲ ಪ್ರಭುಜಿ, ಅದಕ್ಕೋಸ್ಕರ ತಮ್ಗೆ ಧನ್ಯವಾದಗಳು ಗುರುಜಿ. ಹರೇ ಕೃಷ್ಣ, ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಮತ್ತೆ ಪ್ರಭುಜಿ, ಈಗ ಅವತ್ತು ನಾನು ಹೇಳಿದ್ದೆ ಇದೇ ಮಾತನ್ನ, ಅಂದ್ರೆ ಭಗವಂತನ ಇಚ್ಛೆ ಇಲ್ದಿರ ಒಂದು ಹುಲ್ಲು ಕಡ್ಡಿನೂ ಕೂಡ ಹಲಗಾಡೋದಿಲ್ಲ ಅಂತ. ಅದಕ್ಕೆ ನಾವು ಮಾಡ್ತಕ್ಕಂತ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಕೃಷ್ಣ ಪ್ರಜ್ಞೆಯನ್ನ ಇಟ್ಟು ಮಾಡಿದಾಗ ಅದು ಸರಿನೋ ತಪ್ಪೋ ಅದೇನ್ ಸಾಕ್ತಾ ಇರುತ್ತೆ, ಭಗವಂತನ ನಾಮಸ್ಮರಣೆ ಮಾಡ್ಬೇಕಿದ್ರೆ ನಾವು ಜಪ ಮಾಡ್ಬೇಕು. ಜಪ ಮಾಡಿದ್ರೆ ಆಟೋಮೆಟಿಕ್ ಬರ್ತದೆ. ಯಾಕಂದ್ರೆ ಜಪ ಮಾಡಿದ್ರೆ ಎಂತ ಆಗ್ತದೆ ಅಂದ್ರೆ, ಕೃಷ್ಣ ಪರಮಾತ್ಮನಾಗಿ ಒಳಗಿದ್ದಾನೆ, ಕೃಷ್ಣ ನಮ್ಗೆ ಗೈಡೆನ್ಸ್ ಕೊಡ್ತಾನೆ. ನೋಡಿ, ಎಷ್ಟೋ ಸರಿ ಪ್ರಭುಪಾದ ಹೇಳ್ತಾರೆ, ಯು ಹ್ಯಾವ್ ಇಂಟೆಲಿಜೆನ್ಸ್ ಬಟ್ ಇಂಟೆಲಿಜೆನ್ಸ್ ಈಸ್ ಯು ಹ್ಯಾವ್ ಟೋಟಲಿ ಲಾಸ್ಟ್. ಒನ್ಸ್ ಯು ಬಿಕಮ್ ಕೃಷ್ಣ ಕಾನ್ಶಿಯಸ್ನೆಸ್ ದ ಇಂಟೆಲಿಜೆನ್ಸ್ ವಿಲ್ ಅವೇಕನ್. ಅಂದ್ರೆ ಕೃಷ್ಣ ನಿಮಗೆ ಬುದ್ಧಿ ಕೊಡ್ತಾ ಬರ್ತಾನೆ, ಎಂತ ಮಾಡ್ಬೇಕು ಏನ್ ಮಾಡ್ಬೇಕಂತ. ಇಂಟೆಲಿಜೆನ್ಸ್ ಮೆಚುರಿಟಿ ಆಗ್ಬೇಕಿದ್ರೆ ನೀವು ಕೃಷ್ಣ ಜಪ ಮಾಡ್ಬೇಕು. ಜಪ ಮಾಡಿದ್ರೆ ಇಮಿಡಿಯೇಟ್ ನಿಮ್ಮ ಇಂಟೆಲಿಜೆನ್ಸ್ ಬುದ್ಧಿ ಚುರುಕಾಗ್ತದೆ. ಓಕೆ ಓಕೆ.
ಪ್ರಭುಜಿ ಮತ್ತೆ ಮತ್ತೆ ನಿಮ್ಮ ಕ್ಲಾಸಸ್ ಸ್ಟಾರ್ಟ್ ಆಗ್ಬೇಕಾದ್ರೆ ಮತ್ತೆ ನಾವೇನಾದ್ರೂ ಅದಕ್ಕೆ ಜಾಯಿನ್ ಆಗ್ಬೇಕು ಆತರ ಪ್ರೊಸೀಜರ್ ಏನಾದ್ರೂ ಇದೆಯಾ ಪ್ರಭುಜಿ? ಆಗ್ಬೋದು ನೆಕ್ಸ್ಟ್ ಜೂನ್ 4th ಸಾರಿ ಜನವರಿ 4th ಆಗ್ತದೆ, ಆಗ ಜಾಯಿನ್ ಅಂದ್ರೆ ಆಗ್ಬೋದು. ಇದೇ ಕಂಟಿನ್ಯೂಟಿ ಆಗುತ್ತಾ ಪ್ರಭುಜಿ? ಮತ್ತೆ ರೀಜಾಯಿನ್ ಆತರ ಏನಿಲ್ಲ? ಇಲ್ಲ ಇಲ್ಲ ಇದೇ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇರ್ತೀರಲ್ಲ ಪ್ರಭುಜಿ? ಅಂದ್ರೆ ಇದೇ ಸೇಮ್ ಲಿಂಕ್ ಜನವರಿ 4th ಆಗ್ತದೆ, ಆಗ ಫಸ್ಟ್ ಚಾಪ್ಟರ್ ಇಂದ ಸ್ಟಾರ್ಟ್ ಆಗುವಂತದ್ದು 19 days. ಓಕೆ ಓಕೆ ಓಕೆ. ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಪ್ರಭುಜಿ ತಮ್ಗೆ. ಹರೇ ಕೃಷ್ಣ ಹರೇ ಕೃಷ್ಣ. ಫೀಲ್ ಆಗ್ತಿದೆ ಪ್ರಭುಜಿ ಇವತ್ತು ಕ್ಲಾಸ್ ಕೊನೆ ಆಗ್ತಿದೆ ಅಲ್ಲ ಅಂತ ಒಂದ್ ಕಡೆ. ಪ್ರತಿದಿನಾನು ಕೂಡ ಒಂದ್ ಕ್ಯೂರಿಯಾಸಿಟಿ ಇರ್ತಿತ್ತು, ಎದ್ದು ಆಕ್ಚುಲಿ ಕ್ಲಾಸ್ ಕೇಳ್ಬೇಕಪ್ಪ ಅನ್ನೋದಕ್ಕಾದ್ರೂ ಎದ್ಬಿಡ್ತಾ ಇದ್ವಿ ಪ್ರಭುಜಿ. ನಿಜವಾಗ್ಲೂ ಖುಷಿ ಆಯ್ತು. ಈ ನಿಜವಾಗ್ಲೂ ಧನ್ಯವಾದ ಪ್ರಭುಜಿ ತಮ್ಗೆ. ಹರೇ ಕೃಷ್ಣ ಹರೇ ಕೃಷ್ಣ. ಎಸ್ ಸತೀಶ್ ಅವರೇ, ಹರೇ ಕೃಷ್ಣ ಸತೀಶ್. ಪ್ರಭುಜಿ ನಮಸ್ಕಾರ. ಹರೇ ಕೃಷ್ಣ. ಈಗ ಭಾಗವತಂ ಈಗಾಗ್ಲೇ ಕ್ಲಾಸ್ ಶುರು ಆಗಿದೆ ಪ್ರಭುಜಿ? ಹೌದೌದು, ಬರ್ಬೋದು ಸರ್. ಯಾಕೆಂದ್ರೆ ಭಾಗವತಂ ಅಲ್ಲಿ 18,000 ಶ್ಲೋಕ ಉಂಟು. ಈಗ ನಾನೊಂದು ಎಷ್ಟು 28 ಶ್ಲೋಕ ಮಾಡಿದಷ್ಟೇ, ಇನ್ನು ಅದು ತುಂಬಾ ಉಂಟು. ಅದು ಒಂದೇ ಟೈಮಾ? 7:30 ಇಂದ 8:30 ಆತರ ಟೈಮ್? ಸಂಜೆ ಉಂಟು 5ರಿಂದ 6. ಓಹೋ. ಎಸ್, ಅಲ್ಲಿ ಸ್ವಲ್ಪ ಅಂದ್ರೆ 3 ತಿಂಗಳಾಯ್ತು ನಾನು ಸ್ಟಾರ್ಟ್ ಮಾಡಿ. ಇದು ನಾನು ಡಿಸೆಂಬರ್ 1st ಸ್ಟಾರ್ಟ್ ಮಾಡಿದ್ದು. ಈಗ ನಮಗೆ ಹಿಂದಿಂದೆಲ್ಲ ಹೋಗ್ಬಿಡುತ್ತಲ್ಲ ಪ್ರಭುಜಿ? ಇಲ್ಲ ಹಿಂದಿಂದ ನೀವು ಇದರಲ್ಲಿ ಬೆಳಿಗ್ಗೆ ಕೂಡ ಬರ್ಬೋದು, ಇಲ್ಲಾಂದ್ರೆ ನೀವು ಸಂಜೆ ಕೂಡ ಬರ್ಬೋದು. ಮತ್ತೆ ಏನಿಲ್ಲ, ಲಾಸ್ ಏನಿಲ್ಲ. ಭಾಗವತಮಲ್ಲಿ ನಿಮ್ಗೆ ಎಲ್ಲ ಗೊತ್ತಾಗ್ತದೆ, ತಿಳಿತದೆ. ಅಂದ್ರೆ ಈಗ ನಾವು ಸಂಜೆ ಕ್ಲಾಸಲ್ಲಿ 6ನೇ ಅಧ್ಯಾಯದಲ್ಲಿದ್ದೇವೆ, ಮತ್ತೆ ಬೆಳಗಿನ ಕ್ಲಾಸಲ್ಲಿ ಈಗ 2ನೇ ಅಧ್ಯಾಯದಲ್ಲಿದ್ದೇವೆ. ತುಂಬಾ ಅಂದ್ರೆ ಮೊದಲ ಸ್ಕಂದದಲ್ಲಿ 18 ಅಧ್ಯಾಯ ಉಂಟು, ಈ ರೀತಿ 12 ಸ್ಕಂದ ಉಂಟು. ತುಂಬಾ ಉಂಟು ಕಲಿಯುವಂತದ್ದು. ಅದು ಅದಕ್ಕೆ ಏನಾದ್ರೂ ಟೆಕ್ಸ್ಟ್ ರೆಡಿ ಸಿಗುತ್ತಾ ಪ್ರಭುಜಿ? ಟೆಕ್ಸ್ಟ್ ಅಂದ್ರೆ ಈ ಪುಸ್ತಕ ಉಂಟು ನಮ್ಮ ಹತ್ರ, ಅದು ಒಟ್ಟಿಗೆ 12 ಸ್ಕಂದ 18 ವಾಲ್ಯೂಮ್ 18 ಪುಸ್ತಕ ಉಂಟು. ಅದಕ್ಕೆ 6,000 ಫುಲ್ ಭಾಗವತಂ ಸೆಟ್. ಅದನ್ನು ಬೇಕಿದ್ರೆ ನಾವು ಕಳಿಸಿಕೊಡ್ಬೋದು. 6,000. ಅದು ಹೇಗೆ? ಅದು ಪೋಸ್ಟ್ ಅಥವಾ ಕೊರಿಯರ್ ನಲ್ಲಿ ಕಳಿಸ್ತೀರಾ? ಕೊರಿಯರ್ ಕಳಿಸಬಹುದು ಸರ್. ಅದು ನಿಮ್ದು ಹೆಂಗೆ ಪೇ ಮಾಡೋದು ಹೇಗೆ? ಪೇ ನಂಗೆ ಗೂಗಲ್ ಪೇ ಮಾಡಿದ್ರೆ ನಾನು ಕಳಿಸಿಕೊಡ್ತೇನೆ ನಿಮ್ಗೆ. ಆಗ ಓಕೆ ಪ್ರಭುಜಿ, ಥ್ಯಾಂಕ್ಸ್. ಹರೇ ಕೃಷ್ಣ, ಧನ್ಯವಾದ. ಹರೇ ಕೃಷ್ಣ ಹರೇ ಕೃಷ್ಣ. ಎಸ್ ಜನಾರ್ದನ್ ನಾಯ್ಕ್, ಹರೇ ಕೃಷ್ಣ. ಹರೇ ಕೃಷ್ಣ ಜನಾರ್ದನ್ ನಾಯ್ಕ ಅವರು. ಹರಿ ಓಂ ಸ್ವಾಮೀಜಿ ಅವರೇ, ಹೇಳಿ. 18 ದಿವಸ, ಇವತ್ತು 19ನೇ ದಿವಸ ನಾವು ಕ್ಲಾಸ್ ಅಟೆಂಡ್ ಮಾಡಿದ್ದೇವೆ. ತುಂಬಾ ಧನ್ಯವಾದಗಳು. ಉಪಯೋಗ ಆಗಿದೆ, ಉಪಯುಕ್ತವಾಗಿದೆ. ನಾವು ಅನೇಕ ಇಂಥ ಕ್ಲಾಸ್ ಅಟೆಂಡ್ ಮಾಡಿದ್ರು ಕೂಡ ಕಂಟಿನ್ಯೂಸ್ ಆಗಿ 18 ಚಾಪ್ಟರ್ ನ ಬಗ್ಗೆ ಇದು ಮೊದಲನೇ ಸರ್ತಿಗೆ ನಾವು ಕಲಿತಾ ಇದ್ದದ್ದು. ನಮ್ಮನೇಲಿ ಎಲ್ಲರೂ, ನಮ್ಮ ಮಕ್ಕಳು, ಹೆಂಡತಿ ಎಲ್ಲರೂ ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ, ಬೇರೆ ಬೇರೆ ಇದ್ರಲ್ಲಿ. ನನ್ನ ಸಣ್ಣೊಂದು ವಿನಂತಿ, ನನ್ನ ಮಗಳು ನನ್ನ ಹತ್ರ ಇದ್ದಾಳೆ, ಅವಳಿಗೆ ಒಂದು ಶ್ಲೋಕ ಹೇಳ್ಬೇಕಂತೆ. ನಿಮ್ ಪರ್ಮಿಷನ್ ಕೊಡುದಾದ್ರೆ ಹೇಳ್ತಾಳೆ. ಹೇಳಿ. ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿಃ ಅನಯೋಗೌ ವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಹಿಂಸ ಸತ್ಯಮಕ್ರೋಧಃ ತ್ಯಾಗಶಾಂತಿರಪೈಶುನಂ ದಯಾ ಭೂತೇಷ್ವಲೋಲುಪ್ತ್ವಂ ಮಾರ್ದವಂ ಹೀರಚಾಪಲಂ ತೇಜಕ್ಷಮಾ ಧೃತಿಃ ಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ ದಂಭೋ ದರ್ಪೋಭಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ ದೇವಿ ಸಂಪದ್ವಿಮೋಕ್ಷಾಯ ನಿಬಂಧಾಯಾಸುರೀಮತ ಮಾಶು ಚ ಸಂಪದಂ ದೇವೀಂ ಅಭಿಜಾತೋಸಿ ಪಾಂಡವ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಇದು ಟೆಂಪಲ್ ಸೇವೆ ಬಗ್ಗೆ
ಟೆಂಪಲ್ ಸೇವೆ ಹೇಳಿ ಹೇಳಿ ಮಾತಾಜಿ. ನಾನು ಹೇಳ್ಬೇಕಾ? ಹೇಳಿ. ಹರೇ ಕೃಷ್ಣ ಎಲ್ಲರಿಗೂ. ಇದು ನಿನ್ನೆ ನಾವು ಒಂದು ಲಿಂಕ್ ಶೇರ್ ಮಾಡಿದ್ದೀನಿ. ಈಗ ಪ್ರಭುಜಿ ಮೊನ್ನೆ ಮೆನ್ಷನ್ ಮಾಡಿದಾಗೆ ಸೂರತ್ ಕಲ್ಲಲ್ಲಿ ಒಂದು ಜಾಗ ತಗೊಂಡಿದ್ದಾರೆ ದೊಡ್ಡ ಟೆಂಪಲ್ ಮಾಡಕ್ಕೆ. ಹಾಗಾಗಿ ಎಲ್ಲರೂ ನಿಮ್ ಕೈಲಾದಷ್ಟು ಮಾಡಿದ್ರೆ ಅಂದ್ರೆ ಕೃಷ್ಣನ ಅನುಗ್ರಹ ನಿಮಗೂ ಸಿಗುತ್ತೆ ಅಂತ ಹೇಳಕ್ ಬಯಸ್ತೀನಿ. ನಿಮ್ಗೆ ಡೊನೇಷನ್ ಲಿಂಕ್ ಶೇರ್ ಮಾಡಿದೀನಿ, ಅದ್ರಲ್ಲಿ ನೋಡ್ಬೋದು. ಎಲ್ಲ ಅಂದ್ರೆ ಎಲ್ಲ ಡಿಫ್ರೆಂಟ್ ಇದ್ರಲ್ಲಿದೆ. ಲೈಕ್ ಕಮ್ಮಿ ಇದರಿಂದ ಐ ಮೀನ್ 5,000 ಅಲ್ಲ ಪ್ರಭುಜಿ, ಕಮ್ಮಿ ಹೇಳಿದ್ರೆ ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲೂ ಕೊಡ್ಬೋದು. ಹಾಗೆಲ್ಲ ಇದೆ, ಫುಲ್ ಡೀಟೇಲ್ ಇದೆ. ಅದನ್ನ ಒಂದ್ಸತಿ ಎಲ್ಲರೂ ನೋಡ್ಬೇಕು ಅಂತ ವಿನಂತಿ. ಧನ್ಯವಾದಗಳು. ಅಂದ್ರೆ ಇದು ಹೇಗಂದ್ರೆ ಎಲ್ಲರೂ ಸೇರಿ ಮಾಡುವಂತದ್ದು ದೇವಸ್ಥಾನ ಅಂದ್ರೆ ನಮ್ದಲ್ಲ, ಎಲ್ಲರಿಗೂ ಅದು ಕೃಷ್ಣ, ಎಲ್ಲರಿಗೂ ಕೃಷ್ಣ. ಹಾಗಾಗಿ ಎಲ್ಲರೂ ಸೇರಿ, ಹಾಗಾಗಿ ನಾವು ಮಾಡುವಾಗ ನಮ್ಮ ಎಲ್ಲರದ್ದು, ಅದು ನಮ್ದು ಒಬ್ಬರದಲ್ಲ, ಆ ರೀತಿ. ಎಸ್, ಶ್ರೀದೇವಿ ಅವರೇ ಹರೇ ಕೃಷ್ಣ. ಶ್ರೀದೇವಿ ಹರೇ ಕೃಷ್ಣ. ಶ್ರೀದೇವಿ ಅವರೇ ಹರೇ ಕೃಷ್ಣ. ಶ್ರೀದೇವಿ ಹರೇ ಕೃಷ್ಣ. ಶ್ರೀದೇವಿ ಅವರೇ ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ಮೂಡ್ ಬಂತು. ಕೃಷ್ಣನ ಚರಣಾರವಿಂದಗಳಿಗೆ ನಮಿಸುತ್ತಾ ತಮಗೂ ಧನ್ಯವಾದಗಳನ್ನ ಅರ್ಪಿಸಲು ಇಷ್ಟಪಡ್ತೀನಿ ಪ್ರಭುಜಿ. ಧನ್ಯವಾದ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದ. ನೋಡಿ, ಎಸ್, ಹರೇ ಕೃಷ್ಣ. ಈ 19 ದಿವಸದಲ್ಲಿ ಯಾವ್ದಾದ್ರು ನಿಮಗೆ ಅಂದ್ರೆ ನಾನು ಕ್ಲಾಸ್ ಮಾಡಿದಲ್ಲಿ ನಿಮಗೆ ಒಳ್ಳೇದು ಅನಿಸಿದ್ರೆ ನೀವು ನಿಮ್ಮ ಜೀವನಕ್ಕೆ ಅಳವಡಿಸಿ, ಯಾವ್ದಾದ್ರು ಅನಿಸಿದ್ರು ಕೆಟ್ಟದ್ದು ಅನಿಸಿದ್ರೆ ಇಲ್ಲೇ ಬಿಡಿ. 19 ದಿವಸದಲ್ಲಿ ಅದನ್ನು ಬಿಟ್ಟು ನೀವು ಮತ್ತೆ ಎಸ್ ಆ ರೀತಿ ಮಾಡಿ. ಹರೇ ಕೃಷ್ಣ. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಎಸ್, ಮಂಜುಳಾ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಸ್, ಹೇಳಿ ಮಾತಾಜಿ. 18 ದಿನಗಳ ಕಾಲ ನಾವು ಕೂಡ ಮಹಾಭಾರತದ ಭಗವದ್ಗೀತೆಯನ್ನ ಶ್ರವಣ ಮಾಡಿದೀವಿ ಗುರುಜಿ. ಮೊದಲ ಬಾರಿಗೆ ನಾ ಫಸ್ಟ್ ಟೈಮ್ ಕೇಳಿರೋದು, ನಿರಂತರವಾಗಿ ಕಂಟಿನ್ಯೂಸ್ ಆಗಿ. ಅದಕ್ಕೆ ನೆಕ್ಸ್ಟ್ ಇನ್ನೊಂದ್ಸಾರಿ ಅಟೆಂಡ್ ಆಗ್ಬೇಕನ್ನ ಇಚ್ಛೆ ಇತ್ತು ಗುರುಜಿ. ಅದಕ್ಕೆ ಅದ್ರ ಬಗ್ಗೆ ಮಾಹಿತಿ ಆಗ್ಬೋದು. ಅದು ಮೇಡಮ್ ಅವ್ರ ನಂಬರ್ಗೆ ವಾಟ್ಸಪ್ ಗ್ರೂಪ್ ಸೇರ್ಸಿರ ಅಲ್ಲಿ ಬರುತ್ತಾ ಗುರುಜಿ ಲಿಂಕ್? ಸೇಮ್ ಲಿಂಕ್ ಜನವರಿ 4ಕ್ಕೆ ಸೇಮ್ ಲಿಂಕ್ ಅಲ್ಲಿ ನಿಮ್ಗೆ ಬರ್ಬೋದು. ಎಸ್, ಧನ್ಯವಾದಗಳು. ಧನ್ಯವಾದ. ಎಸ್, 39/7G. 39/7G. ಹರೇ ಕೃಷ್ಣ. ಯಾರಿದು 39/7G? ಹರೇ ಕೃಷ್ಣ. ಪ್ರಭುಜಿ ಹರೇ ಕೃಷ್ಣ. ಪ್ರಭುಜಿ, ಅದು ಇವತ್ತು ಲಾಸ್ಟ್ ಡೇ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ನೀವು. ಅದು ಎಂತ ಸರ್ಟಿಫಿಕೇಟ್ ಕೊಡಕ್ಕುಂಟ? ಅದೆಂತ ಹೇಳಿದ್ದು? ಸರ್ಟಿಫಿಕೇಟ್ ಅದು ಆನ್ಲೈನ್ ಬರ್ತದೆ. ಅದು ಇವತ್ತು ಮಾತಾಡಿ, ಸರಿತಾ ಮಾತಾಜಿ ಅವರು ಅಡ್ಮಿನ್ ಇದ್ದಾರೆ, ಅವರು ಇದು ಮಾಡ್ತಾರೆ. ಯಾರಿಗಾದ್ರೂ ಪ್ರಾಬ್ಲಮ್ ಇದ್ರೆ ಸರ್ಟಿಫಿಕೇಟ್ ನನಗೆ ಸಪರೇಟ್ ಮೆಸೇಜ್ ಮಾಡಿ, ಇಂಡಿವಿಜುವಲ್ ಮೆಸೇಜ್ ಮಾಡಿ. ಇಂಡಿವಿಜುವಲ್ ಮೆಸೇಜ್ ಕಳಿಸಿ ವಾಟ್ಸಪ್ಗೆ. ಓಕೆ ಮಾತಾಜಿ, ಥ್ಯಾಂಕ್ ಯು. ಎಸ್, ಶಿವಾನಂದ ನರನ್ವಾರ್. ಶಿವಾನಂದ. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ತುಂಬಾ ಚೆನ್ನಾಗಿ ಇದು ಬಂತು, ಒಳ್ಳೆ ಅನಿಸ್ತು, ಮನಸ್ಸಿಗೆ ಖುಷಿ ಆಗ್ತದೆ ಬೆಳಗ್ಗೆ ಕೇಳಲಿಕ್ಕೆ. ಇದು ಭಾಗವತಂ ಕ್ಲಾಸ್ ಅಟೆಂಡ್ ಮಾಡ್ಲಿಕ್ಕೆ ಇದೇ ಲಿಂಕ್ ಹೇಗೆ? ಸೇಮ್ ಲಿಂಕ್, ಟೈಮಿಂಗ್ ಚೇಂಜ್. ಹೌದೌದು. ಕೃಷ್ಣ ಗುರುಜಿ, ಇದು ಭಗವದ್ಗೀತಾ ಕೃಷ್ಣನಿಂದ ಅರ್ಜುನಿಗೆ ಬಂತಲ್ಲ, ಅದನ್ನ ಯಾರು ಮತ್ತೆ ಬರ್ದಿದ್ದು? ಈಗ ಹೇಗೆ ರಾಮಾಯಣ ಆಮೇಲೆ ಮಹಾಭಾರತ ವೇದವ್ಯಾಸರೇ ಬರೆದಿದ್ದ ಇದು? ತುಂಬಾ ಧನ್ಯವಾದ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಸೆಲ್ವಿ ಬಾಲಕೃಷ್ಣನ್. ಹೇಳಿ ಮಾತಾಜಿ.
ಗುರುಜಿ ಹರಿ ಓಂ ಗುರುಜಿ. ಹೇಳಿ. ಹರೇ ಕೃಷ್ಣ. ಹ್ಮ್. ಪ್ರಭುಜಿ ಏನಿಲ್ಲ, ಅಕಸ್ಮಾತ್ ಈಗ ನಾವೇನಾದ್ರೂ ಆ ಆ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಏನಾದ್ರೂ ಸಂಶಯ ಇದ್ರೆ ತಮ್ಮನ್ನ ಮೀನ್ಸ್ ಕಾಂಟ್ಯಾಕ್ಟ್ ಮಾಡ್ಬೋದಾ ಪ್ರಭುಜಿ ನಾವು? ಮಾಡ್ಬೋದು ಅವಕಾಶ ಇದೆಯಾ ಪ್ರಭುಜಿ? ಹಾ ತಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇದೆಯಾ ಪ್ರಭುಜಿ? ಕಾಂಟ್ಯಾಕ್ಟ್ ಮಾಡ್ಬೋದು, ಕಾಲ್ ಮಾಡ್ಬೋದು. ಅಂದ್ರೆ ಕಾಲ್ ಮಾಡ್ಬೋದಾ ಪ್ರಭುಜಿ? ಹೌದು. ತಮ್ಮ ನಂಬರ್ ಪ್ರಭುಜಿ ನಮ್ಗೆ? 9535 ಒಂದೇ ನಿಮಿಷ ಪ್ಲೀಸ್ ಪ್ರಭುಜಿ. ಬಂಗಾರಿ ಪೆನ್ ಕೊಡು. ಹಾ ಪ್ರಭುಜಿ ಹೇಳಿ ಪ್ರಭುಜಿ. 9535 35 75 75 ಪ್ರಭುಜಿ? 75 75 2444. 2444. ಪ್ರಭುಜಿ 9535752444. 444. ಧನ್ಯವಾದ ಪ್ರಭುಜಿ. ಧನ್ಯವಾದ ಪ್ರಭುಜಿ. ಧನ್ಯವಾದ. ಎಸ್ ಜನಾರ್ದನ್ ನಾಯ್ಕ್, ಹರೇ ಕೃಷ್ಣ. ಹೇಳಿ ಸರ್. ಹರಿ ಓಂ ಸ್ವಾಮೀಜಿ. ಇದು ಈ ಭಕ್ತಿ ವೃಕ್ಷ ಕೋರ್ಸ್ ನಿಮ್ಮ ಸೈಟ್ ನಲ್ಲಿ ನಾನು ನೋಡಿದೆ, ಅದರ ಬಗ್ಗೆ ಏನಾದ್ರು ಹೇಳ್ತೀರಾ? ಭಕ್ತಿ ವೃಕ್ಷ ಅಂದ್ರೆ ನೋಡಿ, ಆಕ್ಚುಲಿ ಅದರಲ್ಲಿ ನಿಮಗೆ ಭಕ್ತಿ ವೃಕ್ಷದಲ್ಲಿ SSR ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ಮತ್ತೆ ಭಗವದ್ಗೀತೆ ಎಲ್ಲ ತೆಗೆದು ನಿಮಗೆ ಅಂದ್ರೆ ಕ್ಲಾಸ್ ಮಾಡಿ. ಭಾಗವತಂ ಅದಕ್ಕಿಂತ ಹೈಯೆಸ್ಟ್. ನಾನು ಡೈರೆಕ್ಟ್ ಭಾಗವತಂ, ನಾನು ಭಕ್ತಿ ವೃಕ್ಷ ಮಾಡ್ತಾ ಇಲ್ಲ, ಡೈರೆಕ್ಟ್ ಭಾಗವತಂ ಅಂದ್ರೆ ಭಗವದ್ಗೀತೆ ಕ್ಲಾಸ್ ಆಗಿ ಡೈರೆಕ್ಟ್ ಒಂದು ಭಾಗವತಂ ಅದಕ್ಕಿಂತ ಹೈಯೆಸ್ಟ್. ಗೊತ್ತಾಯ್ತು ಸರ್? ಎಸ್ ಗೊತ್ತಾಯ್ತು. ಭಕ್ತಿ ವೃಕ್ಷಕ್ಕೆ ನಾವು ಜಾಯಿನ್ ಆಗ್ಬೇಕಾದ್ರೆ ಎಂತ ಮಾಡ್ಬೇಕು? ಜಾಯಿನ್ ಆಗ್ಬೋದು ನಿಮ್ಗೆ. ಅದು ಆನ್ಲೈನ್ ಅದು ಆಗ್ತಾ ಇಲ್ಲ? ಅಲ್ಲ ಆಗ್ತಾ ಉಂಟು, ಅದು ಇಂಗ್ಲಿಷ್ ಅಲ್ಲಿ ಆಗ್ತಾ ಉಂಟು ಭಕ್ತಿ ವೃಕ್ಷ. ಆದ್ರೆ ಭಕ್ತಿ ವೃಕ್ಷದಲ್ಲಿ ನಿಮ್ಗೆ ಭಗವದ್ಗೀತೆ ನಿಮ್ಗೆ ಎಸ್ ಆ ರೀತಿ. ಹರೇ ಕೃಷ್ಣ. ಆನ್ಲೈನ್ ಅದು ಕೂಡ ಆನ್ಲೈನ್ ಕ್ಲಾಸ್? ಆನ್ಲೈನ್ ಕ್ಲಾಸ್ ಸೇಮ್. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್ ಮೀನಾಕ್ಷಿ ಅವರೇ, ಹರೇ ಕೃಷ್ಣ. ಮೀನಾಕ್ಷಿ ಅವರೇ, ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹೇಳಿ ಗುರುಜಿಗೆ ಅಡ್ವಾನ್ಸ್ಡ್ ಭಗವದ್ಗೀತಾ ಕ್ಲಾಸ್ ಅಲ್ಲಿ ಏನು ಎಕ್ಸ್ಟ್ರಾ ಅಂದ್ರೆ ಡೀಪ್ ಆಗಿ ನಾಲೆಡ್ಜ್ ಕೊಡ್ತಾರೆ ಗುರುಜಿ? ಇಲ್ಲ, ಅಡ್ವಾನ್ಸ್ ಅಂದ್ರೆ ಇಂಪಾರ್ಟೆಂಟ್ ಶ್ಲೋಕಸ್ ಬಗ್ಗೆ ಹೇಳಿ ಕೊಡ್ತಾರೆ ಅಷ್ಟೇ ಭಗವದ್ಗೀತೆ. ನೀವು ಅಡ್ವಾನ್ಸ್ ಕ್ಲಾಸ್ ತಗೊಳ್ಳಲ್ವಾ? ಇಲ್ಲ, ನಾನು ಭಾಗವತಂ ಅದಕ್ಕಿಂತ ಉನ್ನತ ಮಟ್ಟದ್ದು. ಯಾರು ಭಾಗವತಂ ಬರ್ತಾರೆ ಅವನಿಗೆ ಎಲ್ಲ ತಿಳಿದಿದೆ. ಭಾಗವತಂ ಹೈಯೆಸ್ಟ್. ಅಡ್ವಾನ್ಸ್ ಗೀತಾ ಕೋರ್ಸ್ಗಿಂತ ಭಾಗವತಂ ಹೈಯೆಸ್ಟ್. ಎಸ್ ಹರೇ ಕೃಷ್ಣ. ಎಸ್ ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಚಾಟಲ್ಲಿ ಎಂತಾದ್ರು ಮೆಸೇಜ್ ಉಂಟಾ ಮಾತಾಜಿ? ಇಲ್ಲ ಪ್ರಭುಜಿ. ಅಪ್ರಿಸಿಯೇಷನ್ ಮೆಸೇಜ್ ಇದೆ ಪ್ರಭುಜಿಗೆ ಅಷ್ಟೇ. ಸತೀಶ್, ಹರೇ ಕೃಷ್ಣ. ಸತೀಶ್ ಅವರೇ, ಹರೇ ಕೃಷ್ಣ ಪ್ರಭು. ಹೇಳಿ ಸರ್. ಇದು ಏನಂದ್ರೆ ಈಗ ಸರ್ಟಿಫಿಕೇಟ್ಗಳು ನಮಗೆ ಆನ್ಲೈನ್ ಅಲ್ಲಿ ಸಿಗುತ್ತಾ? ಆನ್ಲೈನ್ ಅದು ಸರ್ಟಿಫಿಕೇಟ್ಸ್ ಎಲ್ಲ ನೀವು ನೋಡಿ. ನಾನು ಅದರಲ್ಲಿ ನನಗೆ ಎಂತ ಗೊತ್ತಿಲ್ಲ, ತಲೆ ಕೂಡ ಗೊತ್ತಿಲ್ಲ. ಅದು ಅವರಿಗೆ ಸರಿತಾ ಮಾತಾಜಿ ಇದ್ದಾರೆ ಅಡ್ಮಿನ್, ಅವರು ರಿಲೇಟೆಡ್. ಆನ್ಲೈನ್ ಅಲ್ಲಿ ಸಿಗ್ತದೆ. ಅಂದ್ರೆ ನಿಮ್ಗೆ ಆನ್ಲೈನ್ ಬರ್ತದೆ. ಆನ್ಲೈನ್ ಅಂದ್ರೆ ಮೇಲ್ ತರ ಬರ್ತದೆ ಸರ್ಟಿಫಿಕೇಟ್. ಪ್ರಭುಜಿ ನಾನೊಂದು ಹೇಳಿ. ಅಂದ್ರೆ ಹೇಳಿದ್ರು ಎಲ್ಲರೂ ಇನ್ನು ಡೌಟ್ ಇದೆ ಅದಕ್ಕೆ. ಅದೇ ಈಗ ಎಲ್ಲರೂ 18 ಚಾಪ್ಟರ್ ಆದ್ಮೇಲೆ ಇನ್ನೊಂದು ಫೈನಲ್ ಕ್ವಿಜ್ ಅಂತ ಇದೆ. ಅದು ತಗೊಂಡಿದ ಆದ್ಮೇಲೆ ಆಟೋಮೆಟಿಕಲಿ ಸರ್ಟಿಫಿಕೇಟ್ ಜನರೇಟ್ ಆಗುತ್ತೆ. ನಿಮಗೆ ಅಲ್ಲೇ ಪೇಜ್ ಅಲ್ಲೇ ಕಾಣುತ್ತದು. ಸೊ ಕ್ವಿಜ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಮಾತ್ರನಾ? ಹೌದೌದು, ಕ್ವಿಜ್ ಎಲ್ಲ ಕ್ವಿಜ್ ಮಾಡಿದ್ರೆ ಮಾತ್ರ ಸರ್ಟಿಫಿಕೇಟ್. ಯಾಕೆಂದ್ರೆ ನಾವು ಡ್ಯೂಟಿಗೆ ಹೋಗ್ಬಿಟ್ಟಿರ್ತೀವಿ, ಕ್ವಿಜ್ ಎಲ್ಲ ಮಾಡ್ಲಿಕ್ಕೆ ಆಗ್ಲಿಲ್ಲ, ಹಂಗಾಗಿ ತಗೋಬಹುದು. ಈಗ್ಲೂ ತಗೋಬಹುದು ಸರ್. ಎಲ್ಲ ಸಿಂಪಲ್ ಕ್ವಿಜ್. ಒಂದ್ ಚಾಪ್ಟರ್ ಅಲ್ಲಿ 10 ಕ್ವಶನ್ ಇರುತ್ತೆ. ಈಗ್ಲೂ ತಗೋಬಹುದು. ಫಸ್ಟ್ ಚಾಪ್ಟರ್ ಇಂದ ತಗೋಬಹುದು ನೀವು. ಲಿಂಕ್ ನನಗೆ ನೀವು ಸಪರೇಟ್ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ನೀವು ಲಿಂಕ್ ಅಲ್ಲಿ ತಗೋಬಹುದು. ಸಿಂಪಲ್ ಕ್ವಶನ್. ನೀವು ಕ್ಲಾಸ್ ಅಟೆಂಡ್ ಮಾಡಿರ್ತೀರಲ್ಲ, ಈಸಿಯಾಗಿ ಆನ್ಸರ್ ಮಾಡ್ಬೋದು. 10ರಲ್ಲಿ 6 ಸರಿ ಇದ್ರೆ ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ಬೋದು. ಹಾಗೆ ನಿಮ್ದು ಇದು ಮೊಬೈಲ್ ನಂಬರ್ ಇದ್ರಲ್ಲೇ ಇದೆಯಾ ಮೇಡಮ್? ಇದು
ನಂದು ಅಡ್ಮಿನ್ ಅಂತ ಇರುತ್ತೆ ನೋಡಿ, ಸರಿತಾ ಅಂತ. ನಾನೀಗ ಒಂದು ಚಾಟ್ ಅಲ್ಲೂ ಹಾಕ್ತೀನಿ ನಂಬರ್. ಆಯ್ತು ನಂಬರ್ ಆಯ್ತು ಆಯ್ತು. ಓಕೆ. ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಒಂದು ಕಾಪಿ ಇಮೇಲ್ ಐಡಿಗೂ ಬರುತ್ತೆ. ಯಾರ್ಯಾರು ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡಿರ್ತೀರ ಎಲ್ಲರಿಗೂ ಒಂದು ಸರ್ಟಿಫಿಕೇಟ್ ಕಾಪಿ ಬರುತ್ತೆ. ಹಾ ಧನ್ಯವಾದ. ಕೃಷ್ಣ ಚೈತನ್ಯ. ಎಸ್, ಹಾಗಾದ್ರೆ ಯಾರ್ದು ಪ್ರಶ್ನೆ ಇಲ್ಲಲ್ಲ? ಓಕೆ ಓಕೆ ಎಸ್, ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ಎಲ್ಲರೂ ನನ್ನ ಭಾಗವತಂ ಕ್ಲಾಸ್ಗೆ ಬರ್ಬೋದು. ಬೆಳಿಗ್ಗೆ ಮತ್ತು ಸಂಜೆ ಉಂಟು, ಅದು ಡೈಲಿ ಉಂಟು. ಭಾಗವತಂ ಬನ್ನಿ. ಇದರಿಂದ ನಿಮಗೆ ತುಂಬ ಅಂದರೆ ಭಕ್ತಿಯಲ್ಲಿ ತುಂಬ ಮುಂದೆ ಹೋಗ್ಲಿಕ್ಕೆ ಆಗ್ತದೆ ಭಾಗವತಂ ಕ್ಲಾಸಿಂದ. ಎಸ್, ವರ್ಣಿತ್. ಹರೇ ಕೃಷ್ಣ ವರ್ಣಿತ್ ಅವರೇ. ಹರೇ ಕೃಷ್ಣ ವರ್ಣಿತ್. ಓಕೆ ಎಸ್, ಹರೇ ಕೃಷ್ಣ. ದಯವಿಟ್ಟು ಎಲ್ಲರೂ ಈ ಭಾಗವತಂ ಕ್ಲಾಸಿಗೆ ಬನ್ನಿ. ಬೆಳಿಗ್ಗೆ ಮತ್ತು ಸಂಜೆ ಉಂಟು, ಡೈಲಿ ಉಂಟು. ಆ ಭಾಗವತಂ ಕ್ಲಾಸಿಂದ ತುಂಬ ಅಂದರೆ ತುಂಬ ಉಪಯೋಗ ಉಂಟು. ಎಸ್, ಹಾಗಾದರೆ ನಾವು ಮುಕ್ತಾಯ ಮಾಡುವ. ಒಂದು ನಿಮಿಷ. ವಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. नामाचार्य श्री हरिदास ठाकुर की जय.